ಕರಾವಳಿ ಕರ್ನಾಟಕದ ಸಹಕಾರಿಗಳ ಕಲ್ಪವೃಕ್ಷ ಎಂದು ಬಿರುದನ್ನು ಪಡೆದಿರುವಂಥ ಸಹಕಾರ ರತ್ನ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರಿಗೆ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ನೂತನ ಅಧ್ಯಕ್ಷರಾಗಿ ಆಯ್ಕೆಗೊಂಡಿರುವ ಶಶಿಕುಮಾರ್ ರೈ ಬಾಲ್ಯೊಟ್ಟು ಅವರಿಗೆ ಪುತ್ತೂರು ಉಪವಿಭಾಗ ವ್ಯಾಪ್ತಿಯ ಸಹಕಾರಿ ಬಂಧುಗಳ ವತಿಯಿಂದ ಅಭಿವಂದನಾ ಕಾರ್ಯಕ್ರಮ ಪುತ್ತೂರಿನ ಕೊಂಬೆಟ್ಟಿನಲ್ಲಿರುವಂಥ ಎಂ ಸುಂದರಾಮ್ ಶೆಟ್ಟಿ ಸ್ಮಾರಕ ಬಂಟರ ಭವನ ಪುತ್ತೂರು ಇಲ್ಲಿ ಸಂಪನ್ನಗೊಂಡಿದೆ. ಬಂದಿರುವಂಥ ಎಲ್ಲ ಸಹಕಾರಿ ಬಂಧುಗಳನ್ನು, ಆತ್ಮೀಯರನ್ನು, ಹಿತೈಷಿಗಳನ್ನು, ಆಹ್ವಾನಿತರನ್ನು, ವಿವಿಧ ಕ್ಷೇತ್ರದ ಗಣ್ಯಮಾನ್ಯರನ್ನು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳನ್ನು, ಮಾಧ್ಯಮದ ಸ್ನೇಹಿತರನ್ನು ಆತ್ಮೀಯವಾಗಿ ಎದುರುಗೊಳ್ಳುತ್ತಾ ಕೆಲವೇ ಕ್ಷಣಗಳಲ್ಲಿ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಸಭಾ ಕಾರ್ಯಕ್ರಮದ ಯಶಸ್ಸಿನಲ್ಲಿ ಸಹಕರಿಸಲಿಕ್ಕೆ ನಮ್ಮ ಜೊತೆ ಸನ್ಮಾನ್ಯ ಕುಶಾಲಪಗೌಡ ಪೂವಾಜೆ, ಸನ್ಮಾನ್ಯ ನನ್ಯ ಅಚ್ಯುತ ಮುಡೆತಾಯವರು, ಸನ್ಮಾನ್ಯ ಎಸ್ ಎನ್ ಮನ್ಮಥ ಅವರು, ಸನ್ಮಾನ್ಯ ಎಸ್ ಬಿ ಜಯರಾಮ್ ರೈಗಳು, ಸನ್ಮಾನ್ಯ ಗೋಪಾಲಕೃಷ್ಣ ಭಟ್ಕೆ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ DCC ಬ್ಯಾಂಕ್ ಮಂಗಳೂರು, ಸನ್ಮಾನ್ಯ ಪ್ರಕಾಶ್ ಚಂದ್ರ ರೈ, ಸನ್ಮಾನ್ಯ ಸಂತೋಷ್ ಕುತ್ತಮಟ್ಟೆ, ಸನ್ಮಾನ್ಯ ಗಣೇಶ್ ಉದರಡಕ, ಸನ್ಮಾನ್ಯ ರಾಘವೇಂದ್ರ ನಾಯಕ್, ಸನ್ಮಾನ್ಯ ಹರೀಶ್ ರೈ ಪಿ ಇವರುಗಳು ವೇದಿಕೆ ಬಳಿ ಉಪಸ್ಥಿತಿ ಇರಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ, ಪುತ್ತೂರಿನ ಒಡೆಯ ಮಹತೋಬಾರ ಮಹಾಲಿಂಗೇಶ್ವರ ದೇವರಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ, ವಿಘ್ನ ವಿನಾಶಕ ಗಣಪತಿ ದೇವರನ್ನ ಸ್ತುತಿಸ್ತಾ, ನಾವು ನಂಬುವಂಥ ಎಲ್ಲ ದೈವ ದೇವರನ್ನ ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಅತ್ಯಂತ ಸಂಭ್ರಮದ ವೈಭವದ ಅಭಿವಂದನಾ ಕಾರ್ಯಕ್ರಮಕ್ಕಾಗಿ ವೇದಿಕೆ ಸಜ್ಜುಗೊಂಡಿದೆ. ಗಣ್ಯ ಅತಿಥಿಗಳನ್ನು ವೇದಿಕೆಗೆ ಬರಮಾಡಿಕೊಳ್ಳುವಂಥ ಈ ಸಂದರ್ಭದಲ್ಲಿ ಎಲ್ಲ ಬಂಧುಗಳ ಅನುಮತಿಯನ್ನು ಕೋರ್ತಾ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಸಭಾಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿರುವಂಥ ಸನ್ಮಾನ್ಯ ಕೆ ಅಶೋಕ್ ಕುಮಾರ್ ರೈ ಮಾನ್ಯ ಶಾಸಕರು ಪುತ್ತೂರು, ಸನ್ಮಾನ್ಯ ಬಿ ರಮನಾಥ ರೈ ಉದ್ಘಾಟಕರು, ಡಾಕ್ಟರ್ ಶ್ಯಾಮ್ ಭಟ್, ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್, ಸನ್ಮಾನ್ಯ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್, ಸನ್ಮಾನ್ಯ ಶಶಿಕುಮಾರ್ ರೈ ಬಾಲ್ಯೊಟ್ಟು, ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಸನ್ಮಾನ್ಯ ಹರೀಶ್ ಪೂಂಜಾ, ಸನ್ಮಾನ್ಯ ಕುಮಾರಿ ಭಾಗೀರಥಿ ಮುರಳಿಯ, ಸನ್ಮಾನ್ಯ ಸಂಜೀವ ಮಠಂದೂರು, ಸನ್ಮಾನ್ಯ ಕೆ ಸೀತಾರಾಮರೈ ಸವಣೂರು ಇವರುಗಳನ್ನ ಗೌರವಾಧಾರದಿಂದ ಎಲ್ಲರ ಪ್ರೀತಿ ಆಧಾರದಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಸಹಕಾರಿ ರಂಗದ ಪಿತಾಮಹ ಮೊಳಹಳ್ಳಿ ಶಿವರಾವ್ ಅವರ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡಿದಂಥ ಎಲ್ಲ ಗೌರವಾನ್ವಿತ ಗಣ್ಯ ಅತಿಥಿಗಳು, ಅಭಿವಂದನಾ ಸಮಾರಂಭ ನೆರವೇರುವಂಥ ಈ ಸಂಭ್ರಮದ ವೇದಿಕೆಯ ಮುಂಭಾಗದಲ್ಲಿ ಈಗಾಗಲೇ ಆಸೀನರಾಗಿದ್ದಾರೆ. ಬಂದಿರುವಂಥ ಎಲ್ಲ ಸಹಕಾರಿ ಬಂಧುಗಳನ್ನು ಆತ್ಮೀಯವಾಗಿ ಮತ್ತೊಮ್ಮೆ ಸ್ವಾಗತಿಸ್ತಾ ಈ ಕಾರ್ಯಕ್ರಮದ ಪೂರ್ತಿ ತಾವು ಇದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಅದೇ ರೀತಿ ಅಭಿವಂದನಾ ಸಮಿತಿ ಸಂಘಟಕರ ವತಿಯಿಂದ ಆಯೋಜನೆ ಆಗಿರುವಂಥ ಆತಿಥ್ಯವನ್ನು ತಾವು ಸ್ವೀಕಾರ ಮಾಡಬೇಕು ಅಂತ ವಿನಮ್ರವಾದಂಥ ಪ್ರಾಂಜಲ ಮನಸ್ಸಿನ ಕೋರಿಕೆಯನ್ನು ಮಾಡುತ್ತಾ ಅಲ್ಲಿ ಉಪಹಾರವನ್ನು ಸ್ವೀಕಾರ ಮಾಡ್ತಾ ಇರುವಂಥ ಎಲ್ಲ ಬಂಧುಗಳು ದಯವಿಟ್ಟು ಸಭಾಂಗಣದಲ್ಲಿ ಬಂದು ಆಸನವನ್ನು ಸ್ವೀಕಾರ ಮಾಡಿಕೊಳ್ಳಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಕರ್ನಾಟಕದ ಕರಾವಳಿ ಭಾಗದಲ್ಲಿ ಕೃಷಿಕರ ಜೀವಸೆಲೆಯಾಗಿ ಕೆಲಸವನ್ನ ಮಾಡ್ತಾ ಇರುವಂಥ ಈ ಸಹಕಾರಿ ವ್ಯವಸ್ಥೆ ವಿವಿಧ ಸಹಕಾರಿ ಸಂಘಗಳಿಗೆ ಶಕ್ತಿಯನ್ನು ತುಂಬತಕ್ಕಂಥ DCC ಬ್ಯಾಂಕ್ ಮಂಗಳೂರು ಇದರ ಆಶ್ರಯದಲ್ಲಿ ಇಡೀ ನಮ್ಮ ಕರಾವಳಿಯಲ್ಲಿ ಎಲ್ಲ ಸಹಕಾರಿ ವ್ಯವಸ್ಥೆ ಅತ್ಯಂತ ವ್ಯವಸ್ಥಿತವಾಗಿ ನಡೆದುಕೊಂಡು ಬರ್ತಾ ಇದೆ. ಮೊಳಹಳ್ಳಿ ಶಿವರಾವ್ ಅವರು ಸಹಕಾರಿ ಕ್ಷೇತ್ರದ ಪಿತಾಮಹನಾದರೆ ಕಳೆದ ಹಲವು ದಶಕಗಳಿಂದ ಸಹಕಾರಿ ಕ್ಷೇತ್ರದಲ್ಲಿ ಅಗ್ರಪಂಕ್ತಿಯಲ್ಲಿ ಕೇಳಿಬರುತ್ತಿರುವ ಪ್ರಮುಖ ಹೆಸರೆಂದರೆ ಸಹಕಾರ ರತ್ನ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್. ತನ್ನ ಕಾರ್ಯವೈಖರಿಯ ಮೂಲಕವೇ ಸಹಕಾರಿ ರಂಗದಲ್ಲಿ ಹೆಗ್ಗುರುತು ಮೂಡಿಸಿರುವಂಥ ಸನ್ಮಾನ್ಯರ ನೇತೃತ್ವದಲ್ಲಿ ಇಡೀ ಸಹಕಾರಿ ವ್ಯವಸ್ಥೆ ಅತ್ಯಂತ ಬಲಿಷ್ಠವಾಗಿ ವ್ಯವಸ್ಥಿತವಾಗಿ ಕರಾವಳಿ ಕರ್ನಾಟಕದಲ್ಲಿ ಇವತ್ತು ಸ್ಥಾಪಿತಗೊಂಡಿದೆ ಅಂತ ಹೇಳಿದರೆ ನಾವೆಲ್ಲ ಭಾಗ್ಯವಂತರು ಎನ್ನುವುದನ್ನು ಈ ಸಂದರ್ಭದಲ್ಲಿ ನಾವು ಪ್ರಾಂಜಲ ಮನಸ್ಸಿನಿಂದ ಒಪ್ಪಿಕೊಳ್ಳಲೇಬೇಕು.
ಇತ್ತೀಚೆಗೆ ತಾನೇ ತನ್ನ 76ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿರುವಂಥ ಸನ್ಮಾನ್ಯ ಸಹಕಾರ ರತ್ನ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ಅತ್ಯಂತ ಪ್ರತಿಷ್ಠಿತ ನ್ಯಾಷನಲ್ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ NCR ಇದರ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಗೊಂಡಿರುವಂಥದ್ದು ನಮ್ಮೆಲ್ಲ ಸಹಕಾರಿ ಬಂಧುಗಳಿಗೆ, ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಬಂಧುಗಳಿಗೆ ಸಂತಸದ ವಿಚಾರ. ಈ ಹಿನ್ನೆಲೆಯಲ್ಲಿ ಅವರನ್ನು ಪುತ್ತೂರು ಉಪವಿಭಾಗದ ಎಲ್ಲ ಸಹಕಾರಿ ಬಂಧುಗಳು ಸೇರಿಕೊಂಡು ಅಭಿನಂದಿಸುವಂಥ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ಗೆ ನೂತನ ಅಧ್ಯಕ್ಷರಾಗಿ ಆಯ್ಕೆಗೊಂಡಿರುವ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರು, ಈ ಭಾಗದ ಎಲ್ಲ ಸಹಕಾರಿ ಬಂಧುಗಳ ಸಂಕಷ್ಟಗಳಿಗೆ ಸದಾ ಸ್ಪಂದಿಸುತ್ತಿರುವಂಥ ಜನನಾಯಕ ಶ್ರೀ ಶಶಿಕುಮಾರ್ ರೈ ಬಾಲ್ಯುಟ್ಟು ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಅಭಿವಂದನಾ ಕಾರ್ಯಕ್ರಮ ಆಯೋಜನೆಗೊಂಡಿದೆ. ಸುಳ್ಯ, ಕಡಬ, ಪುತ್ತೂರು, ಬೆಳ್ತಂಗಡಿ ವ್ಯಾಪ್ತಿಯ ಪುತ್ತೂರು ಉಪವಿಭಾಗಕ್ಕೆ ಸಂಬಂಧಿಸಿದಂಥ ಈ ತಾಲೂಕಿನ ಎಲ್ಲ ಸಹಕಾರಿ ಬಂಧುಗಳು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಸಹಕಾರಿ ಬಂಧುಗಳೆಲ್ಲ ಅತ್ಯಂತ ಖುಷಿ ಪಡುವಂಥ ಸಂಭ್ರಮದ ಕಾರ್ಯಕ್ರಮ ಇದು. ಈ ಹಿನ್ನೆಲೆಯಲ್ಲಿ ಪುತ್ತೂರು ಉಪವಿಭಾಗದ ಸಹಕಾರಿ ಬಂಧುಗಳ ಅಭಿವಂದನಾ ಸಮಿತಿ ಕೂಡ ನೇಮಕವಾಗಿ ಅದರ ಮೂಲಕವಾಗಿ ಕಾರ್ಯಕ್ರಮ ಇವತ್ತು ಆಯೋಜನೆಗೊಳ್ತಾ ಇದೆ. ಈ ಸಮಿತಿಯ ಗೌರವ ಸಲಹೆಗಾರರಾಗಿ ಹಿರಿಯ ಸಹಕಾರಿ ನನ್ಯ ಅಚ್ಯುತ ಮುಡೆತಾಯಿ ಅವರು, ಅಧ್ಯಕ್ಷರಾಗಿ SP ಜಯರಾಮ್ ರೈಗಳು, ಸಂಚಾಲಕರುಗಳಾಗಿ SN ಮನ್ಮಥ, ಕುಶಾಲಪ್ಪಗೌಡ ಪೂವಾಜೆ ಅವರು, ಕಾರ್ಯದರ್ಶಿಗಳಾಗಿ ಜಯಪ್ರಕಾಶ್ ರೈ ಸಿ ಅವರು, ಕೋಶಾಧಿಕಾರಿಯಾಗಿ ಹರೀಶ್ ರೈ ಅವರು, 4 ತಾಲೂಕುಗಳ ಸಂಚಾಲಕರುಗಳಾಗಿ ಪ್ರಕಾಶ್ ಚಂದ್ರ ಕೈಕಾರ, ಸಂತೋಷ್ ಕುತ್ತಮಟ್ಟೆ, ಗಣೇಶ್ ಉದನಡಕ, ರಾಘವೇಂದ್ರ ನಾಯ್ಕ ಅವರಿದ್ದಾರೆ. ಜೊತೆಗೆ ಎಲ್ಲ ಪದಾಧಿಕಾರಿಗಳು, ಅಭಿವಂದನಾ ಸಮಿತಿಯವರು ಕೂಡ ಈ ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ದುಡಿತಾ ಇದ್ದಾರೆ. ಈಗಾಗಲೇ ನಮ್ಮ ಜೊತೆ ಅತಿಥಿ ಅಭ್ಯಾಗತರು ಸೇರಿಕೊಂಡಿದ್ದಾರೆ. ಸಮಾರಂಭದ ವೇದಿಕೆಗೆ ಗಣ್ಯ ಅತಿಥಿಗಳನ್ನು ಆಹ್ವಾನಿಸುವಂತ ಈ ಸಂದರ್ಭದಲ್ಲಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಇಂದಿನ ಸಮಾರಂಭದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿರುವ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಸನ್ಮಾನ್ಯ ಅಶೋಕ್ ಕುಮಾರ್ ರೈಗಳು, ಕಾರ್ಯಕ್ರಮದ ಉದ್ಘಾಟಕರು, ಹಿರಿಯರು, ಆದರಣೀಯರು, ಮಾಜಿ ಸಚಿವರು ಆಗಿರುವಂಥ ಸನ್ಮಾನ್ಯ ಬಿ ರಮನಾಥ ರೈಗಳು, ಅಭಿನಂದನೆಯನ್ನ ನೆರವೇರಿಸಿಕೊಂಡಿರುವಂತಹ ಸನ್ಮಾನ್ಯ ಡಾಕ್ಟರ್ ಶ್ಯಾಮ್ ಭಟ್ ಅವರು, IAS ಅಧಿಕಾರಿಗಳು, ಅಧ್ಯಕ್ಷರು, ಮಾನವ ಹಕ್ಕುಗಳ ಆಯೋಗ, ಕರ್ನಾಟಕ ಸರ್ಕಾರ, ಅಭಿನಂದನಾ ನುಡಿಗಳನ್ನು ಆಡಲಿಕ್ಕಿರುವಂತಹ ಸನ್ಮಾನ್ಯ ಶ್ರೀ ನಳಿನ್ ಕುಮಾರ್ ಕಟೀಲ್, ಮಾಜಿ ಸಂಸದರು, ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ. ಅಭಿನಂದನೆಯನ್ನ ನಮ್ಮೆಲ್ಲರಿಂದ ಅಭಿಮಾನದ ಅಭಿವಂದನೆಯನ್ನು ಸ್ವೀಕಾರ ಮಾಡಲಿಕ್ಕಿರುವಂತಹ ಸನ್ಮಾನ್ಯ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು, ಸನ್ಮಾನ್ಯ ಶಶಿಕುಮಾರ್ ರೈ ಬಾಲ್ಯುಟ್ ಅವರು ಈ ವೇದಿಕೆಯಿಂದ ಅಲಂಕರಿಸಿಕೊಳ್ಳಿಕ್ಕಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಶುಭಾಶಂಸನೆಯನ್ನ ಮಾಡಲಿಕ್ಕಿದ್ದಾರೆ. ಈಗಾಗಲೇ ಅಭಿವಂದನೆಯನ್ನು ಸಲ್ಲಿಸಿ ತೆರಳಿದ್ದಾರೆ ಸನ್ಮಾನ್ಯ ಶ್ರೀ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಮಾನ್ಯ ಸಂಸದರು, ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ. ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಮಾನ್ಯ ಶಾಸಕರಾಗಿರುವಂಥ ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರ್ ರೈಗಳು. ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರಾಗಿರುವಂಥ ಸನ್ಮಾನ್ಯ ಶ್ರೀ ಹರೀಶ್ ಪೂಂಜಾ, ಸುಳ್ಯ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಸನ್ಮಾನ್ಯ ಶಾಸಕಿ ಕುಮಾರಿ ಭಾಗೀರಥಿ ಮುರುಳ್ಯ, ಪುತ್ತೂರು ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರಾಗಿರುವಂಥ ಸನ್ಮಾನ್ಯ ಸಂಜೀವ ಮಠಂದೂರವರು, ಮಾಸ್ ಲಿಮಿಟೆಡ್ ಮಂಗಳೂರು ಇದರ ಗೌರವಾನ್ವಿತ ಅಧ್ಯಕ್ಷರು, ಆದರಣೀಯರು ಆಗಿರುವಂಥ ಸನ್ಮಾನ್ಯ ಶ್ರೀ ಕೆ ಸೀತಾರಾಮರೈ ಸವಣೂರವರು ಕೂಡ ಅತಿಥಿಗಳಾಗಿ ಈ ಅಭಿವಂದನಾ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡ್ಲಿಕ್ಕಿದ್ದಾರೆ. ಉಪಹಾರವನ್ನು ಸ್ವೀಕಾರ ಮಾಡಿಕೊಂಡಿರುವಂಥ ಎಲ್ಲ ಸಜ್ಜನ ಸಹಕಾರಿ ಬಂಧುಗಳು ಸಭಾಂಗಣವನ್ನು ಬಂದು ಸೇರಿಕೊಳ್ಳಬೇಕು, ಆಸನವನ್ನು ಸ್ವೀಕಾರ ಮಾಡಿಕೊಳ್ಳಬೇಕು ಅಂತೇಳಿ ಅತ್ಯಂತ ವಿನಮ್ರತೆಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಅಭಿವಂದನಾ ಸಮಿತಿಯ ಈ ಪ್ರಮುಖರು ಕೂಡ ಉಪಸ್ಥಿತಿ ಇರಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸನ್ಮಾನ್ಯ ನನ್ಯ ಅಚ್ಯುತ ಮುಡೆತಾಯಿ ಅವರು, ಸಮಿತಿಯ ಅಧ್ಯಕ್ಷರಾಗಿರುವಂಥ SP ಜಯರಾಮ್ ರೈಗಳು, ಸಂಚಾಲಕರುಗಳಾಗಿರುವಂಥ SN ಮನ್ಮಥ, ಕುಶಾಲಪ್ಪಗೌಡ ಪೂವಾಜೆ ಅವರು, ಕಾರ್ಯದರ್ಶಿಗಳಾಗಿರುವಂಥ ಜಯಪ್ರಕಾಶ್ ರೈ ಸಿ, ಹರೀಶ್ ರೈ ಪಿ,
ತಾಲೂಕಿನ ಸಂಚಾಲಕರುಗಳಾಗಿರುವಂಥ ಪ್ರಕಾಶ್ ಚಂದ್ರ ರೈಕೈಕಾರ, ಸಂತೋಷ್ ಕುತ್ತಮೊಟ್ಟೆ, ಗಣೇಶ್ ಉದನಡಕ, ರಾಘವೇಂದ್ರ ನಾಯಕ್ ಇವರುಗಳು ಕೂಡ ವೇದಿಕೆಯಲ್ಲಿ ಉಪಸ್ಥಿತಿ ಇರಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಕಾರ್ಯಕ್ರಮದ ಯಶಸ್ಸಿನಲ್ಲಿ ತಮ್ಮ ಸಹಯೋಗವನ್ನು ಕೂಡ ಈ ಸಂದರ್ಭದಲ್ಲಿ ಕೋರಿಕೊಳ್ಳುತ್ತಾ ಮಧ್ಯಾಹ್ನದವರೆಗೆ ನಡೆಯುವಂಥ ಈ ಕಾರ್ಯಕ್ರಮದ ಪೂರ್ತಿ ಎಲ್ಲ ಸಜ್ಜನ ಬಂಧುಗಳು ಉಪಸ್ಥಿತಿ ಇದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಅಭಿವಂದನಾ ಸಮಿತಿಯ ಪರವಾಗಿ ಸಂಘಟಕರ ಪರವಾಗಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ.
ಸಭಾಂಗಣದ ಹೊರಗೆ ಇರುವಂಥ ಎಲ್ಲ ಬಂಧುಗಳು, ಸಹಕಾರಿ ಬಂಧುಗಳು ಸಭಾಂಗಣದ ಒಳಗೆ ಬಂದು ಆಸನವನ್ನು ಸ್ವೀಕಾರ ಮಾಡಿಕೊಳ್ಳಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಪುತ್ತೂರಿನ ಒಡೆಯ ಮಹತೋಬಾರ ಮಹಾಲಿಂಗೇಶ್ವರ ದೇವರಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ, ವಿಘ್ನ ವಿನಾಶಕ ಗಣಪತಿಗೆ ಪ್ರಣಾಮಗಳನ್ನು ಸಲ್ಲಿಸ, ಸ್ಥಳ ಸಾನ್ನಿಧ್ಯ ಎಲ್ಲ ದೈವದೇವರುಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ, ಅತ್ಯಂತ ಸಂಭ್ರಮದ ಕಾರ್ಯಕ್ರಮಕ್ಕೆ ಪುತ್ತೂರು ಬಂಟರ ಭವನ ಇವತ್ತು ಸಾಕ್ಷಿಯಾಗ್ತಾ ಇದೆ. ಪುತ್ತೂರು ಉಪವಿಭಾಗಕ್ಕೆ ಸಂಬಂಧಿಸಿದಂತೆ 4 ತಾಲೂಕಿನ ಎಲ್ಲ ಸಹಕಾರಿ ಬಂಧುಗಳ ಸಮಾಗಮ ಇವತ್ತು ಇಲ್ಲಿ ನಡೀತಾ ಇದೆ. ವಿಶೇಷ ಸಂದರ್ಭದಲ್ಲಿ ನಾವೆಲ್ಲ ಸೇರಿದ್ದೇವೆ. ನ್ಯಾಷನಲ್ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ NCR ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಗೊಂಡಿರುವಂಥ ಅಭಿನವ ಮೊಳಹಳ್ಳಿ ಎಂದು ಹೆಗ್ಗಳಿಕೆಯನ್ನು ಪಡೆದಿರುವಂಥ ಸಹಕಾರ ರತ್ನ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರಿಗೆ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ಗೆ ನೂತನ ಅಧ್ಯಕ್ಷರಾಗಿ ಆಯ್ಕೆಗೊಂಡಿರುವ ನಮ್ಮೂರಿನ ಶ್ರೀ ಶಶಿಕುಮಾರ್ ರೇಬಾಲ್ಯುಟ್ಟು ಅವರಿಗೆ ಪುತ್ತೂರು ಉಪವಿಭಾಗದ ಸಹಕಾರಿ ಬಂಧುಗಳ ವತಿಯಿಂದ ನಡೆಯುವಂಥ ಅಭಿವಂದನಾ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಮುಖಾಂತರವಾಗಿ ಮತ್ತೊಮ್ಮೆ ಸಹಕಾರಿ ಬಂಧುಗಳೆಲ್ಲ ಒಟ್ಟು ಸೇರಿ ಕರ್ನಾಟಕದ ಕರಾವಳಿ ಭಾಗದಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಸದೃಢವಾಗಿ ಬೆಳೆದಿರುವಂಥ ಸಹಕಾರಿ ವ್ಯವಸ್ಥೆಯ ದಿಗ್ಗಜರನ್ನ ನಾವೆಲ್ಲ ಈ ವೇದಿಕೆಯಲ್ಲಿ ಕಾಣುವಂಥ ಸುಯೋಗ ಸುಸಂದರ್ಭ. ರೈತಾಪಿ ವರ್ಗಕ್ಕೆ ಇವತ್ತು ಭರವಸೆಯ ಬೆಳಕಾಗಿರುವಂಥ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ತಮ್ಮ ತಮ್ಮ ಭಾಗಗಳಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ
ಸದಸ್ಯ ರೈತರ ಆಶೋತ್ತರಗಳಿಗೆ ಮತ್ತು ಅವರ ಅಗತ್ಯತೆಗಳಿಗೆ ಸ್ಪಂದಿಸುವ ಮುಖಾಂತರವಾಗಿ ರೈತರ ಜೀವನಾಡಿಯಾಗಿ ಸಹಕಾರಿ ಸಂಘಗಳು ಇದ್ದರೆ ಆ ಸಹಕಾರಿ ಸಂಘಗಳಿಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ಗಳು ಮಾಡ್ತಾ ಇದೆ. ಇವತ್ತು ಅಭಿನವ ಮೊಳಹಳ್ಳಿ ಶಿವರಾಯರೆಂದು ಹೆಗ್ಗಳಿಕೆಯನ್ನು ಪಡೆದಿರುವಂಥ ಸನ್ಮಾನ್ಯ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರ ಮುಖಾಂತರವಾಗಿ ಇವತ್ತು ಸಹಕಾರಿ ಕ್ಷೇತ್ರ ಮತ್ತಷ್ಟು ತನ್ನ ಆಳ ವಿಸ್ತಾರವನ್ನು ಬೆಳೆಸಿಕೊಳ್ಳುವಲ್ಲಿ ಇವತ್ತು ಅತ್ಯಂತ ಯಶಸ್ಸನ್ನು ಕಂಡಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಸೇರಿರುವಂಥ ಎಲ್ಲ ಸಜ್ಜನ ಸಭಾಸದರ, ಹಿರಿಯರ, ಆದರಣೀಯರ, ಸಹಕಾರಿ ಬಂಧುಗಳ ಅನುಮತಿಯನ್ನು, ಒಪ್ಪಿಗೆಯನ್ನು ಕೋರ್ತಾ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿರುವಂಥ ಸನ್ಮಾನ್ಯ ಅಶೋಕ್ ಕುಮಾರ್ ರೈ, ಮಾನ್ಯ ಶಾಸಕರು, ಪುತ್ತೂರು ವಿಧಾನಸಭಾ ಕ್ಷೇತ್ರ. ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿರುವಂಥ ಸನ್ಮಾನ್ಯ ಬಿ ರಮಾನಾಥ್ ರೈಗಳು, ಮಾಜಿ ಸಚಿವರು, ಕರ್ನಾಟಕ ಸರ್ಕಾರ. ಅಭಿನಂದಿಸಲಿರುವ ಸನ್ಮಾನ್ಯ ಡಾಕ್ಟರ್ ಶ್ಯಾಮ್ ಭಟ್, ಅಧ್ಯಕ್ಷರು, ಮಾನವ ಹಕ್ಕುಗಳ ಆಯೋಗ, ಕರ್ನಾಟಕ ಸರ್ಕಾರ. ಅಭಿನಂದನಾ ನುಡಿಗಳನ್ನು ಆಡಲಿಕ್ಕಿರುವಂಥ ಸನ್ಮಾನ್ಯ ಶ್ರೀ ನಳಿನ್ ಕುಮಾರ್ ಕಟೀಲ್, ಮಾಜಿ ಸಂಸದರು, ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ. ಅಭಿನಂದನೆಯನ್ನು ಸ್ವೀಕರಿಸಲಿಕ್ಕಿರುವಂಥ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು, ಸನ್ಮಾನ್ಯ ಶಶಿಕುಮಾರ್ ರೈ ಬಾಲ್ಯೊಟ್ಟು ಅವರನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗಿರುವಂಥ ಸನ್ಮಾನ್ಯ ಶ್ರೀ ಹರೀಶ್ ಪುಂಜ, ಮಾನ್ಯ ಶಾಸಕರು, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ. ಸನ್ಮಾನ್ಯ ಕುಮಾರಿ ಭಾಗೀರಥಿ ಮುರುಳ್ಯ, ಮಾನ್ಯ ಶಾಸಕರು, ಸುಳ್ಯ ವಿಧಾನಸಭಾ ಕ್ಷೇತ್ರ. ಸನ್ಮಾನ್ಯ ಸಂಜೀವ ಮಠಂದೂರು, ಮಾನ್ಯ ಮಾಜಿ ಶಾಸಕರು, ಪುತ್ತೂರು ವಿಧಾನಸಭಾ ಕ್ಷೇತ್ರ. ಸನ್ಮಾನ್ಯ ಶ್ರೀ ಕೆ ಸೀತಾರಾಮ ರೈ, ಮಾನ್ಯ ಅಧ್ಯಕ್ಷರು, ಮಾಸ್ ಲಿಮಿಟೆಡ್ ಮಂಗಳೂರು. ಇವರುಗಳನ್ನು ಸಂಘಟಕರು ಗೌರವಾದರಿಂದ ವೇದಿಕೆಗೆ ಬರಮಾಡಿಕೊಳ್ಳಬೇಕು ಅಂತ ಹೇಳ್ತಾ ಅತ್ಯಂತ ಪ್ರೀತಿ ಅಭಿಮಾನದಿಂದ ತಮ್ಮನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ಅಭಿವಂದನಾ ಸಮಿತಿಯ ಗೌರವ ಸಲಹೆಗಾರರಾಗಿರುವಂಥ ನಜ್ಞ ಅಚ್ಯುತ ಮುಡೆತಾಯ, ಅಧ್ಯಕ್ಷರಾಗಿರುವಂಥ ಎಸ್ ಬಿ ಜಯರಾಮ್ ರೈ, ಸಂಚಾಲಕರುಗಳಾಗಿರುವಂಥ ಎಸ್ ಎನ್ ಮನ್ಮಥ, ಕುಶಾಲಪ್ಪಗೌಡ ಪೂವಾಜೆ, ಕಾರ್ಯದರ್ಶಿ ಜಯಪ್ರಕಾಶ್ ರೈ ಸಿ, ಕೋಶಾಧಿಕಾರಿ ಹರೀಶ್ ರೈ ಪಿ, ಸಂಚಾಲಕರಾಗಿರುವಂಥ ಪ್ರಕಾಶ್ ಚಂದ್ರ ರೈ ಕೈಕಾರ, ಪುತ್ತೂರು ತಾಲೂಕು, ಸಂತೋಷ್ ಕುತ್ತಮೊಟ್ಟೆ, ಸುಳ್ಯ ತಾಲೂಕು, ಗಣೇಶ್ ಉದ್ದನಡ್ಕ, ಕಡಬ ತಾಲೂಕು, ರಾಘವೇಂದ್ರ ನಾಯ್ಕ್, ಬೆಳ್ತಂಗಡಿ ತಾಲೂಕು. ತಾವು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು ಅಂತೇಳಿ ತಮ್ಮನ್ನು ಅತ್ಯಂತ ಪ್ರೀತಿಯ ಆಧಾರದಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಬಂಧುಗಳೇ, ಅತ್ಯಂತ ಸಂಭ್ರಮದ ಕಾರ್ಯಕ್ರಮಕ್ಕೆ ನಾವೆಲ್ಲ ಸಾಕ್ಷಿಗಳಾಗ್ತಾ ಇದ್ದೇವೆ ಎನ್ನುವಂಥ ಸಂಭ್ರಮದ ಮಧ್ಯೆ ತಮ್ಮೆಲ್ಲರ ಸಹಕಾರವನ್ನು ಪ್ರಾಂಜಲ ಮನಸ್ಸಿನಿಂದ ಕೋರ್ತಾ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಆರಂಭದಲ್ಲಿ ಪ್ರಾರ್ಥನೆಯನ್ನ ಹಾಡಬೇಕು ಅಂತೇಳಿ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಕುಮಾರಿ ಅಪೇಕ್ಷಾ ಪೈ, ಕಲರ್ಸ್ ಕನ್ನಡ ಖ್ಯಾತಿಯ, ಕನ್ನಡ ಕೋಗಿಲೆ ಖ್ಯಾತಿಯ ಹೆಮ್ಮೆಯ ಪ್ರಸಿದ್ಧ ಗಾಯಕಿ, ಪುತ್ತೂರು ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ದ್ವಿತೀಯ PUCಯ ವಿದ್ಯಾರ್ಥಿನಿ, ಪ್ರಶಾಂತ್ ಪೈ, ಲಕ್ಷ್ಮೀ ಪೈ ದಂಪತಿಗಳ ಪುತ್ರಿ ಕುಮಾರಿ ಅಪೇಕ್ಷಾ ಪೈ ತಮ್ಮನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಗಣಪತಿ ನೀಡಲು ಅಭಯ, ಕಾರ್ಯಗಳೆಲ್ಲ ವಿಜಯ. ಗಣಪತಿ ನೀಡಲು ಅಭಯ, ಕಾರ್ಯಗಳೆಲ್ಲ ವಿಜಯ. ಕರಿಮುಖನೊಲಿದರೆ ಇಲ್ಲ ಪಾಯ, ಕರಿಮುಖನೊಲಿದರೆ ಇಲ್ಲ ಪಾಯ. ಭಕ್ತಿಗೆ ಗಣಪನು ಒಲಿವ ಉಪಾಯ. ಗಣಪತಿ ನೀಡಲು ಅಭಯ, ಕಾರ್ಯಗಳೆಲ್ಲ ವಿಜಯ. ಕರುಣಾ ಸಾಗರ ಗಜಮುಖನ, ಕರುಣಾ ಸಾಗರ ಗಜಮುಖನ. ಶರಣು ಹೊಂದಿದೆ ಭಕ್ತ ಜನ, ಆಲಿಸಿ ಮೊರೆಯನು ಈ ಕ್ಷಣ. ಪಾಲಿಸಿ ಪೊರೆವನು ದಯಾಘನ. ಗಣಪತಿ ನೀಡಲು ಅಭಯ, ಕಾರ್ಯಗಳೆಲ್ಲ ವಿಜಯ. ಚೆಲುವ ಚೆನ್ನಿಗನೆ ನಂಬಿದೆನ, ಚೆಲುವ ಚೆನ್ನಿಗನೆ ನಂಬಿದೆನ. ಚೆಲ್ಲು ಪ್ರೇಮದ ಹೊಂಗೆ
ಸಂಪತ್ತಿ ನೀಡಲು ಅಭಯ ಕಾರ್ಯಗಳೆಲ್ಲ ವಿಜಯ ಕಾರ್ಯಗಳೆಲ್ಲ ವಿಜಯ. ವಂದನೆಗಳು. ಗಣಪತಿ ಸ್ತುತಿಯನ್ನು ಸುಶ್ರಾವ್ಯವಾಗಿ ಹಾಡಿದಂಥ ಕುಮಾರಿ ಅಪೇಕ್ಷಾ ಪೈ, ಕಲರ್ಸ್ ಕನ್ನಡ ಟಿವಿ ಇದರ ಕನ್ನಡ ಕೋಗಿಲೆ ಖ್ಯಾತಿಯ ಹೆಮ್ಮೆಯ ಪ್ರಸಿದ್ಧ ಗಾಯಕಿ. ವಂದನೆಗಳು. ಇದೀಗ ಈ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಗಣ್ಯ ಬಂಧುಗಳನ್ನು ಪ್ರಾಸ್ತಾವಿಕ ಮಾತುಗಳೊಂದಿಗೆ ಸ್ವಾಗತ ಮಾಡಲಿಕ್ಕಿದ್ದಾರೆ. ಶ್ರೀ ಎಸ್ ಬಿ ಜಯರಾಮ್ ರೈಗಳು, ನಿರ್ದೇಶಕರು, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಮಂಗಳೂರು ಮತ್ತು ಅಧ್ಯಕ್ಷರು, ಅಭಿವಂದನಾ ಸಮಿತಿ. ಮೊದಲಾಗಿ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ವಂದಿಸುತ್ತಾ, ಅದೇ ರೀತಿ ನಾವೆಲ್ಲರೂ ನಂಬುವಂಥ ದೇವರಿಗೆ ವಂದಿಸುತ್ತಾ, ಇವತ್ತು ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಪಡುತ್ತಾ, ಈ ಒಂದು ನಮ್ಮ ಸಹಕಾರ ರತ್ನ ಎನ್ ರಾಜೇಂದ್ರ ಕುಮಾರ್ ಅವರಿಗೆ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ನ ನೂತನ ಅಧ್ಯಕ್ಷರಾದ ಆಯ್ಕೆಗೊಂಡಿರುವಂಥ ಶ್ರೀ ಶಶಿಕುಮಾರ್ ಬಾಲೋಟ್ ಇವರಿಗೆ ಒಂದು ಅಭಿನಂದನಾ ಸಭೆಯನ್ನು ಇವತ್ತು ಏರ್ಪಡಿಸಿದ್ದೇವೆ. ಈ ಒಂದು ಸಭೆಯಲ್ಲಿ ಈಗಾಗಲೇ ಉಪಸ್ಥಿತರತಕ್ಕಂಥ ನಮ್ಮ ಎಲ್ಲ ವೇದಿಕೆಯಲ್ಲಿರುವಂಥ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಸಹಕಾರಿ ಬಂಧುಗಳೇ, ಆತ್ಮೀಯ ಬಂಧುಗಳೇ, ಶತಮಾನದ ಹಿಂದೆ ಸಹಕಾರಿ ಪಿತಾಮಹ ಶ್ರೀ ಮೊಲಹಳ್ಳಿ ಶಿವರಾಯರು ಅವರಿಂದ ಪುತ್ತೂರಿನಲ್ಲಿ ಆರಂಭಗೊಂಡಂತಹ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕನ್ನು ಅಭಿನವ್ ಮೊಲಹಳ್ಳಿ ಎನ್ ರಾಜೇಂದ್ರ ಕುಮಾರ್ ಈ ಬ್ಯಾಂಕನ್ನು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿ ನಮಗೆಲ್ಲ ಆದರ್ಶಪ್ರಾಯವಾಗಿದ್ದಾರೆ ಎಂದು ಹೇಳಲು ನಾನು ಭಾಳ ಸಂತೋಷ ಪಡ್ತಾ ಇದ್ದೇನೆ. ನಮಗೆ ತಿಳಿದಾಗಿ 1980ರಿಂದ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕನ್ನು ಆಗಿದ್ದು 1994ರಲ್ಲಿ ಇವರು ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಾಗ ಅಂದು ಬ್ಯಾಂಕಿನ ಒಟ್ಟು ಠೇವಣಾತಿ ರೂಪಾಯಿ 64 ಕೋಟಿ, ಹೊರಬಾಕಿ ಸಾಲ 46 ಕೋಟಿ, ಲಾಭ ರೂಪಾಯಿ 42 ಲಕ್ಷ ಮಾತ್ರ. ಆಗ ಇದ್ದ ಬ್ಯಾಂಕಿನ ಶಾಖೆಗಳು 25. ಆದರೆ ಇಂದು 113 ಶಾಖೆಗಳನ್ನು ಹೊಂದಿರುವ ಈ ಬ್ಯಾಂಕ್ 2024 ಆರ್ಥಿಕ ವರ್ಷದ ಠೇವಣಾತಿ ರೂಪಾಯಿ 7,275 ಕೋಟಿ ಹಾಗೂ 6,485 ಕೋಟಿ ಸಾಲವನ್ನು ವಿತರಿಸಿದೆ. ಬ್ಯಾಂಕ್ ಗಳಿಸಿದ ಲಾಭ 79.05 ಕೋಟಿ. ಬ್ಯಾಂಕ್ ಒಟ್ಟು ವ್ಯವಹಾರ 15,545 ಕೋಟಿಯಷ್ಟು ವ್ಯವಹಾರವನ್ನು ಮಾಡಿರುತ್ತದೆ. ನಾವು ತಿಳಿದಾಗೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಗುರುತಿಸಿಕೊಂಡಿರುವಂತಹ ನಮ್ಮ ಅಧ್ಯಕ್ಷರಾದಂಥ ಎನ್ ರಾಜೇಂದ್ರ ಕುಮಾರ್ ಅವರು ಇವತ್ತು ನ್ಯಾಷನಲ್ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ NCCR ರಾಷ್ಟ್ರೀಯ ಅಧ್ಯಕ್ಷರಿಗೆ ಆಯ್ಕೆಗೊಂಡಿರುವುದು ನಮಗೆಲ್ಲರಿಗೂ ತಿಳಿದಂಥ ವಿಷಯವಾಗಿದೆ. ಇವತ್ತು ಅಭಿವೃದ್ಧಿ ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವು ಸಹಕಾರಿ ಸಂಘಗಳು ಇವತ್ತು ನಷ್ಟದಲ್ಲಿ ಇದ್ದುಕೊಂಡು ಅದನ್ನು ನಮ್ಮ ಪುತ್ತೂರಿನಲ್ಲಿರ್ಬೋದು, ಸುಳ್ಯದಲ್ಲಿರ್ಬೋದು, ಬೆಳ್ತಂಗಡಿರ್ಬೋದು ಅನೇಕ ಸಹಕಾರಿ ಸಂಘಗಳು ನಷ್ಟದಲ್ಲಿದ್ದು ಅದನ್ನು ಮುಚ್ಚುವಂಥ ಪರಿಸ್ಥಿತಿಯಲ್ಲಿ ಇರುವಂಥ ಸಂದರ್ಭದಲ್ಲಿ ಅದಕ್ಕೆ ಪುನಶ್ಚೇತನವನ್ನು ನೀಡಿ ಆ ಸಂಘಗಳು ಇವತ್ತು ಸದೃಢವಾಗಿ ಬೆಳೆಯಲು ಕಾರಣಕರ್ತರು ಎನ್ ರಾಜೇಂದ್ರ ಕುಮಾರ್ ಅಂತ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತಾ ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಬ್ಯಾಂಕನ್ನು ಉತ್ತುಂಗಕ್ಕೆ ಕೊಂಡೊಯ್ದು ಇದರ ಅಧ್ಯಕ್ಷತೆಯ ಅವಧಿಯಲ್ಲಿ ಬ್ಯಾಂಕಿನ ಅತ್ಯುತ್ತಮ ನಿರ್ವಹಣೆಗಾಗಿ 22 ಬಾರಿ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿಗಳು ಲಭಿಸಿವೆ. ಸ್ವಸಹಾಯ ಗುಂಪುಗಳ ನಿರ್ವಹಣೆ ಹಾಗೂ ಸಮರ್ಪಕ ಅನುಷ್ಠಾನಕ್ಕಾಗಿ 19 ಬಾರಿ ನಬಾರ್ಡ್ ಪ್ರಶಸ್ತಿಯನ್ನು ಅಧ್ಯಕ್ಷರು ಪಡೆದುಕೊಂಡಿದ್ದಾರೆ. ಇವರು ಕರ್ನಾಟಕ ರಾಜ್ಯ ಮಂಡಲದ ನಿಯಮಿತ ಬೆಂಗಳೂರು ಇದರ ಅಧ್ಯಕ್ಷರಾಗಿ 2ನೇ ಅವಧಿಯಲ್ಲಿಯೂ ಅಧಿಕಾರ ಸ್ವೀಕರಿಸಿಕೊಂಡಿದ್ದು, ಅಲ್ಲದೆ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಮಂಗಳೂರು ಇದರ ಅಧ್ಯಕ್ಷರಾಗಿ ಕಳೆದ 31 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಬಂದಿದ್ದಾರೆ. ಅದಲ್ಲದೆ ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ನ ಮಂಗಳೂರು ಇದರ ಸ್ಥಾಪಕ ಅಧ್ಯಕ್ಷರಾಗಿರೋರು.
ಇಫ್ಕೋ ನವದೆಹಲಿ ಇದರ ನಿರ್ದೇಶಕರಾಗಿ ಹಾಗೂ ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ನಿಯಮಿತ ಬೆಂಗಳೂರು ಇದರ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರ ನಾವೆಲ್ಲರೂ ತಿಳಿದುಕೊಂಡಾಗೆ ಅವರ ನೇರ ನುಡಿ ನಮಗೆಲ್ಲರಿಗೂ ದಾರಿದೀಪ. ಸಹಕಾರ ಕ್ಷೇತ್ರದ ಬೆಳವಣಿಗೆ ವಿಶೇಷ ಕಾರ್ಯ ಯೋಜನೆಯನ್ನು ಆಯೋಜಿಸಿ ನಮಗೆಲ್ಲರಿಗೂ ಮಾರ್ಗದರ್ಶನರಾದ ಎನ್ ರಾಜೇಂದ್ರ ಕುಮಾರ್ ಅವರಂಥ ಧೀಮಂತ ವ್ಯಕ್ತಿಯನ್ನು ನಮ್ಮ ಒಡನಾಗಿ ಪಡೆದು ಇಂದು ನ್ಯಾಷನಲ್ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಇದರ ಅಧ್ಯಕ್ಷಗೆ ಆಯ್ಕೆ ಮಾಡಿದ್ದು ನಮಗೆಲ್ಲರಿಗೂ ಗೌರವ ತಂದಿದೆ ಅಂತ ಹೇಳಲಿಕ್ಕೆ ನಾನು ಭಾಳ ಸಂತೋಷ ಪಡ್ತಾ ಇದ್ದೇನೆ. ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಬದುಕಬೇಕು, ಇನ್ನೊಬ್ಬರು ಬದುಕಬೇಕೆಂಬ ದೃಷ್ಟಿಯಲ್ಲಿ ಇವತ್ತು ಸಹಕಾರಿ ಸಂಘಗಳು ಎಲ್ಲ ಸದೃಢವಾಗಿ ಬೆಳೆಯಲು ಇವತ್ತು ಕಾರಣಕರ್ತರಾದಂಥ ಎನ್ ರಾಜೇಂದ್ರ ಕುಮಾರ್ ಅವರಿಗೆ ನಾವೆಲ್ಲರೂ ಉಪವಿಭಾಗ ಪುತ್ತೂರು ವಿಭಾಗದ ಎಲ್ಲ ಸಹಕಾರಿ ಬಂಧುಗಳು ಸೇರಿಕೊಂಡು ಅವರಿಗೆ ಈ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜಿಸುವೆ. ಇದಕ್ಕೆ ನಮ್ಮ ಮೇಲೆ ಪ್ರೀತಿ ಇಟ್ಟು ಬಂದಂಥ ನಮ್ಮ ಗೌರವಾನ್ವಿತ ಅಧ್ಯಕ್ಷರಾದ ಎನ್ ರಾಜೇಂದ್ರ ಕುಮಾರ್ ನಮ್ಮೆಲ್ಲರ ಪರವಾಗಿ ನಾನು ಪ್ರೀತಿಪೂರ್ವಕ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿರುವರು ನಮ್ಮ ರಮಾನಾಥ್ ರೈಕ್ಲವರು. ಬಹುಶಃ ರಮಾನಾಥ್ ರೈಯವರು ನಾವು ತಿಳಿದುಕೊಂಡ ಹಾಗೆ ಇವತ್ತು ಬಹುಶಃ ನಮ್ಮ ರಾಜ್ಯದಲ್ಲಿ ಪ್ರಸಿದ್ಧ ಬೆಳ್ಳಿಪ್ಪಾಡಿ ಮನೆತನದಲ್ಲಿ ಹುಟ್ಟಿ ರಾಜಕಾರಣದಲ್ಲಿ ಸುದೀರ್ಘ 4.5 ದಶಕಗಳ ಕಾಲ ಸೇವೆಯನ್ನು ಮಾಡಿದವರು. ಕರ್ನಾಟಕ ರಾಜ್ಯದ ಸಚಿವ ಸಂಪುಟದಲ್ಲಿ ಸಂಪುಟ ದರ್ಜೆಯ ಗೃಹ ಸಚಿವರಾಗಿ, ಬಹುಶಃ ಅಬಕಾರಿ ಸಚಿವರಾಗಿ, ಮೀನುಗಾರಿಕೆ ಬಂದರು ಸಚಿವರಾಗಿ ಮಹತ್ವದ ಖಾತೆಗಳನ್ನು ಇವತ್ತು ರಾಜಕಾರಣದಲ್ಲಿ ಮಹತ್ವದ ಖಾತೆಗಳನ್ನು ವಹಿಸಿ ಇವತ್ತು ರಾಜಕಾರಣದಲ್ಲಿ ಕಪ್ಪುಚಿಕೆ ಇಲ್ಲದೆ ರಾಜಕೀಯವನ್ನು ಅತ್ಯಂತ ಪಾರದರ್ಶಕತೆಯಿಂದ ಯಶಸ್ವಿಯಾಗಿ ನಿಭಾಯಿಸಿದ ಕೀರ್ತಿಗೆ ಭಾಜನಾಗಿರುವ ಶುದ್ಧ ಹಸ್ತದ ರಾಜಕಾರಣಿ ಬೆಳ್ಳಿಪ್ಪಾಡಿ ರಮಾನಾಥ್ ರೈ ಅಂತ ಹೇಳಿ ನಾವು ಭಾಳ ಸಂತೋಷ ಪಡ್ತಾ ಅವರನ್ನು ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಭಿನಂದಿಸುವವರು ಡಾಕ್ಟರ್ ಶ್ಯಾಮ್ ಭಟ್ IAS. ಬಹುಶಃ ಶ್ಯಾಮ್ ಭಟ್ರ ಪರಿಚಯ ಕೂಡ ನಮಗೆಲ್ಲರಿಗೂ ಇರುವಂಥದ್ದು. ಬೆಂಗಳೂರು BDA ಸೇರಿದಂತೆ ಕರ್ನಾಟಕ ಲೋಕಸಭಾ ಆಯೋಗದ ಅಧ್ಯಕ್ಷರಾಗಿ, ವಿಶೇಷವಾಗಿ ಯಕ್ಷಗಾನ ಕಲಾ ಪೋಷಕರಾಗಿ, ಯಕ್ಷಗಾನ ಮೇಳದ ಯಜಮಾನರಾಗಿ, ಕಲಾವಿದರ ಪಾಲಿನ ಕಾಮಧೇನು ಆಗಿ ಎಂದು ಕರೆಯಲ್ಪಡುವ ಕರ್ನಾಟಕ ರಾಜ್ಯದ ವಿವಿಧ ಪ್ರತಿಷ್ಠಿತ ಸಹಕಾರಿ ಹುದ್ದೆಗಳನ್ನು ಅಲಂಕರಿಸಿದ ನಮ್ಮ KPS ಅಧ್ಯಕ್ಷರಾಗಿರುವ ನಮ್ಮೆಲ್ಲರ ಹೆಮ್ಮೆಯ ತುಳುನಾಡಿನ ರಾಜ್ಯ ಮಾನವ ಹಕ್ಕು ಆಯೋಗದ ಅಧ್ಯಕ್ಷರಾದ ಸನ್ಮಾನ್ಯ ಡಾಕ್ಟರ್ ಶ್ರೀ ರಾಮಭಟ್ ಅವರಿಗೆ ಹೃದಯಾನಂತರ ಅಭಿನಂದನೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಮತ್ತೊಬ್ಬರು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮವರೇ ಆದಂಥ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ರವರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 3 ಬಾರಿ ಸಂಸದರಾಗಿ ಜಿಲ್ಲೆಗೆ ಸಾವಿರಾರು ಕೋಟಿ ರೂಪಾಯಿಗಳ ಅನುದಾನವನ್ನು ಒದಗಿಸಿದ ದಕ್ಷಿಣ ಕನ್ನಡ ಕ್ರಿಯಾಶೀಲ ವ್ಯಕ್ತಿತ್ವದ ಸಂಸದರಾದ ಶ್ರೀ ನಳಿನ್ ಕುಮಾರ್ ಅವರು ಇವತ್ತು ನಮಗೆ ತಿಳಿದಂತೆ ರಾಜ್ಯ ಮಟ್ಟದಲ್ಲಿ ನಂಬರ್ 1 ಸಂಸದರಾಗಿ ಕಾರ್ಯವೈಖರಿ ಮಾಡಿದ ನಮಗೆಲ್ಲರಿಗೂ ತಿಳಿಸಿ ಅವರಿಗೆ ನಾನು ಅಭಿನಂದನೆ ಕೊಳ್ಳುವ ಮೂಲಕ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತೊಬ್ಬರು ನಮ್ಮ ಬಂದಿದ್ದರು ಕ್ಯಾಪ್ಟನ್ BS ಚೌಡರವರು. ಅವರು ಈಗಾಗಲೇ ಅಧ್ಯಕ್ಷರಿಗೆ ಶುಭಾಶಯವನ್ನು ಹೇಳಿ ತೆರಳಿದೆ. ಅವರಿಗೂ ಅವರ ಅನುಪಸ್ಥಿತಿಯಲ್ಲಿ ನಾನು ತುಂಬ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನೊಬ್ಬರು ನಮ್ಮ ಮುಖ್ಯ ಅತಿಥಿಯಾಗಿ ಬಂದಂತಹ ಸುಳ್ಯದ ಶಾಸಕಿಯಾದಂಥ ಕುಮಾರಿ ಭಾಗೀರಥಿಯವರು. ಅವರು ಜಿಲ್ಲೆಯ ಏಕೈಕ ಮಹಿಳಾ ಶಾಸಕರಾಗಿ, ಅವರು ಹುಟ್ಟು ಹೋರಾಟಗಾರರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಮುರಳಿಯ ಆ ಭಾಗದಲ್ಲಿ ಅಂತೂ ಸುಳ್ಯ ತಾಲೂಕಿನಲ್ಲಿ ಅನೇಕ ಅಭಿವೃದ್ಧಿ ಕೆಲಸವನ್ನು ಮಾಡುತ್ತಿರುವಂಥ
ಇವತ್ತು ಶಾಸಕರಾಗಿ ಕೂಡ ಆ ಭಾಗದ ಜನರ ಕೆಲಸ ಕಾರ್ಯಕ್ರಮವನ್ನು ಅತಿ ವೇಗವಾಗಿ ಮಾಡುತ್ತಿರುವಂಥ ಮಹಿಳಾ ಶಾಸಕಿಯಾಗಿ ಇವತ್ತು ಅವರು ಗುರುತಿಸಿಕೊಂಡಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯವಾಗಿ ಅವರ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಒಂದು ಇಷ್ಟಾಗಿತ್ತು ಅಂದರೆ ಸಹಕಾರಿ ಕ್ಷೇತ್ರದಲ್ಲಿ ನಾವು ಇಬ್ಬರಿಗೆ ಸನ್ಮಾನವನ್ನು ಮಾಡುವಂಥ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಬಹುಶಃ ಶಶಿಕುಮಾರ್ ಬಾಲಟಿರವರು ಜಿಲ್ಲಾ ಯೂನಿಯನ್ನ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಇವತ್ತು ನಮ್ಮವರೇ ಅಂದರೆ ನಮ್ಮ ಪುತ್ತೂರಿನವರಾಗಿ ಸ್ವಲ್ಪ ನಮ್ಮವರೆಂಬ ಪ್ರೀತಿಯಿಂದ ಬಹುಶಃ ಅವರು ಎಲ್ಲಿ ಎಷ್ಟು ಎತ್ತರಕ್ಕೆ ಹೋದರೂ ಕೂಡ ಅವರು ನಮ್ಮವರು ಎಂಬ ಪ್ರೀತಿಯಿಂದ ನಾವು ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುವಾಗ ಸ್ವಲ್ಪ ಅದಕ್ಕೆ ಕ್ಷಮೆಯನ್ನು ಕೇಳುತ್ತಾ ಇವತ್ತು ಶಶಿಕುಮಾರ್ ಬಾಲೋಟ್ರವರಿಗೆ ನಾನು ಹೆಚ್ಚಿಗೆ ಹೇಳಬೇಕಂತಿಲ್ಲ. ಬಹುಶಃ ಶಶಿಕುಮಾರ್ ಬಾಲೋಟ್ರವರು ಈಗಿನ ಒಂದು ಗಾದೆಯಂತೆ ಆಡು ಮುಟ್ಟದ ಸೊಪ್ಪಿಲ್ಲ ಎಂಬಗೆ ಅವರು ಕೈಯಾಡಿಸಿದ ಕ್ಷೇತ್ರವಿಲ್ಲ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬಹುಶಃ ನಾವು ತಿಳ್ಕೊಂಡಾಗೆ ಸಹಕಾರಿ ಕ್ಷೇತ್ರದಲ್ಲಿ, ರಾಜಕೀಯ ಕ್ಷೇತ್ರದಲ್ಲಿ, ಅದರಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ, ಬೇರೆ ಬೇರೆ ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಶಶಿಕುಮಾರ್ ಅವರೇ ಬಹುಶಃ ನಾನು ಎಲ್ಲಿ ಕೇಳಿದರೂ ಶಶಿಯಣ್ಣನ ಮಾತು ಪ್ರತಿಯೊಬ್ಬರ ಬಾಯಿಯಲ್ಲಿ, ಪ್ರತಿಯೊಬ್ಬ ಸಹಕಾರಿಗಳ ಬಾಯಿಯಲ್ಲಿ ಅದು ಬರ್ತಾ ಇರುವಂಥ ಒಂದು ವ್ಯವಸ್ಥೆ. ಯಾಕೆಂದರೆ ಕಡೆಯ ಸಹಕಾರಿ ಕೂಡ ಅವರು ಎಷ್ಟು ಹೊತ್ತಿನಲ್ಲಿ ಕೂಡ ಫೋನ್ ಮಾಡಿದರೂ ಕೂಡ ರಾತ್ರಿ 12 ಗಂಟೆಗೆ ನಾವು ಫೋನ್ ಮಾಡಿದರೂ ಕೂಡ ಆ ಫೋನನ್ನು ತೆಗೆದು ನಿಮಗೆ ಏನಾಗಬೇಕೆಂಬ ಒಂದು ವ್ಯವಸ್ಥೆಯನ್ನು ಮಾಡುವುದಕ್ಕೆ ರಾತ್ರಿ ಕೂಡ ಅದಕ್ಕೆ ಸ್ಪಂದನೆ ಮಾಡುವಂಥ ಒಂದು ವ್ಯಕ್ತಿತ್ವವುಳ್ಳವರು ನಮ್ಮ ಶಶಿಕುಮಾರ್ ಅವರು. ಮೊನ್ನೆ ಅವರು ಧಾರ್ಮಿಕ ಕ್ಷೇತ್ರದಲ್ಲಿ ಪಾಣಾಜಿಯಲ್ಲಿ ಭಾಳ ದೊಡ್ಡ ಕಾರ್ಯಕ್ರಮವನ್ನು ಒಂದು ಯಶಸ್ವಿಯಾಗಿ ಸೇವೆಯನ್ನು ಧಾರ್ಮಿಕ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ನಮಗೆಲ್ಲರೂ ತಿಳಿದಂತೆ ಬಹುಶಃ ನಾನು ಕೂಡ ಏನಾದರೂ ಒಂದು ಹೇಳಿದಾಗ ದಾಯಿತ ಜಯನ್ನ ಇದಾಯ್ತು ಅವರು ನಿಮಗೆ ಏನಾಗಬೇಕಂತ ಹೇಳಿಕೊಂಡು ಬಹುಶಃ ಅದಕ್ಕೆ ಕೂಡಲೇ 5 ನಿಮಿಷದಲ್ಲಿ ಸ್ಪಂದನೆ ಕೊಟ್ಟು ಆ ಕೆಲಸವನ್ನು ಕಾರ್ಯಕ್ರಮ ಮಾಡುವಂಥ ಒಂದು ಚಾಣಚಕ್ಯತೆ ಇಲ್ಲವರು ಶಶಿಕುಮಾರ್ ಬಾಲೋಟವರು. ಅವ್ರ ಬಗ್ಗೆ ಇಲ್ಲಿದ್ದ ಎಲ್ಲ ಬೆಳ್ತಂಗನ ಉಪವಿಭಾಗದ ಎಲ್ಲ ಸಹಕಾರಿ ಪುತ್ತೂರು, ಸುಳ್ಯ, ಬೆಳ್ತಂಗಡಿಗೆ ಸಹಕಾರಿಗಳಿಗೆ ಎಲ್ಲ ತಿಳಿದ ವಿಷಯ. ಬಹುಶಃ ಇವತ್ತು ಅವರನ್ನು ಗೌರವಿಸು ಕೂಡ ನಮ್ಮೊಂದು ಭಾಗ್ಯ ಅಂತ ಹೇಳಲಿಕ್ಕೆ ನಾನು ಭಾಳ ಸಂತೋಷ ಪಡುತ್ತಾ ಇವತ್ತು ಶಶಿಯಣ್ಣವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಗೌರವಪೂರ್ವಕದ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಇನ್ನೊಬ್ಬರು ನಮ್ಮ ವೇದಿಕೆಯಲ್ಲಿರುವವರು ಸಂಜೀವ ಮಠಂದೂರವರು. ಅವರು ಕೃಷಿಕರು, ಪ್ರಗತಿಪರ ಹೋರಾಟಗಾರರು. ಅದಲ್ಲದೆ ಹೆಚ್ಚಿಗೆ ನಾನು ಹೇಳುವುದಾದರೆ ಒಬ್ಬ ಹೈನುಗಾರರಾಗಿ ನಾನು ತಿಳಿದ ಮಟ್ಟಿಗೆ ರಾಜಕಾರಣದಲ್ಲಿ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಪುತ್ತೂರಿನ ಅಭಿವೃದ್ಧಿಗೆ ತನ್ನ ಶಾಸಕರ ಅವಧಿಯಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ಅನುದಾನವನ್ನು ತರುವ ಮೂಲಕ ತನ್ನದೇ ಆದ ಕೊಡುಗೆಯನ್ನು ನೀಡಿದ ಪುತ್ತೂರಿನ ಮಾಜಿ ಶಾಸಕರು, ನನ್ನ ಆತ್ಮೀಯರಾದ ಸಂಜೀವ ಮಠನೂರಿಗೆ ನಿಮ್ಮೆಲ್ಲರ ಪರವಾಗಿ ಅಂತರದ ಅಭಿಮಾನದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದಲ್ಲದೆ ನಮ್ಮ ಮತ್ತೊಬ್ಬರು ಹಿರಿಯರು ಸೀತಾರಾಮರೈಗಳು. ಬಹುಶಃ ಸೀತಾರಾಮರೈಗಳ ಬಗ್ಗೆ ನಮಗೆಲ್ಲರಿಗೂ ತಿಳಿದ ವಿಷಯ. ಅವರೊಂದು ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿದ್ದುಕೊಂಡು ಬಹುಶಃ ಇವತ್ತು ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಟನ್ನು ಆರಂಭಿಸಿ ಸಾವಿರಾರು ವಿದ್ಯಾರ್ಥಿಗಳ ವಿದ್ಯಾಬೋಧನೆಯನ್ನು ಮಾಡುವ ಮೂಲಕ ಸಹಕಾರಿ ಕ್ಷೇತ್ರದಲ್ಲಿ ಉತ್ತುಂಗಕ್ಕೆ ಹೋಗಿ ಬಹುಶಃ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಹಕಾರಿ DCC ಬ್ಯಾಂಕ್ ಇರುವುದು, ಅದರ ಉಪಾಧ್ಯಕ್ಷರಾಗಿ ಬೇರೆ ಸಹಕಾರಿ ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಇವತ್ತು ಮಹಾಸಂಸ್ಥೆಯ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿ ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿ ಇರುವಂಥ ಸವಣೂರು ಶಿಲ್ಪಿ ಎಂದು ಹೆಸರು ಪಡೆದಿರುವಂಥ ಖ್ಯಾತಿಯಾದಂಥ ಸವಣೂರು ಸೀತಾರಾಮ ನನ್ನ ಬಂಧು ಅವರಿಗೂ ಕೂಡ ನಾನು ನಿಮ್ಮೆಲ್ಲರಿಗ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತು
ಇವತ್ತಿನ ಈ ಸಭೆಯ ಅಧ್ಯಕ್ಷನ್ನು ವಹಿಸಿಕೊಂಡಿರುವಂಥ ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರ್ ರೈ ಅವರು, ಬಹುಶಃ ರೈ ಎಸ್ಟೇಟ್ ಎಜುಕೇಷನಲ್ ಚಾರಿಟಬಲ್ ಟ್ರಸ್ಟ್ ಇದರ ಮುಖ್ಯ ಪ್ರವರ್ತಕರಾಗಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಬಗ್ಗೆ ವಿಶೇಷ ಕಾಳಜಿ ಅಭಿಮಾನವನ್ನು ಹೊಂದಿದ, ಅದರಲ್ಲೂ ವಿಶೇಷವಾಗಿ ಕಂಬಳ ಕ್ರೀಡೆ ತುಳು ಭಾಷೆಯ ಉಳಿವಿಗಾಗಿ ಅವಿರತ ಶ್ರಮಿಸುತ್ತಿರುವ ಪುತ್ತೂರಿನ ಜನಪ್ರಿಯ ಶಾಸಕರಾಗಿ ಇವತ್ತು ಅನೇಕ ಅಭಿವೃದ್ಧಿ ಕೆಲಸವನ್ನು ಪುತ್ತೂರಲ್ಲಿ ಮಾಡಬೇಕು ಇಚ್ಛೆಯಿಂದ ಕೆಲಸ ಕಾರ್ಯವನ್ನು ಮಾಡುತ್ತಿರುವಂಥ ನಮ್ಮೆಲ್ಲರ ಗೌರವಾನ್ವಿತ ಸಶಕುಮಾರಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಡಿ ಸಿ ಬ್ಯಾಂಕಿನ ಎಮ್ ಡಿ ಗೋಪಾಲಕೃಷ್ಣ ಭಟ್ ಅವರು ಬಂದಿದ್ದಾರೆ. ಅದೇ ರೀತಿ ನಮ್ಮ ನಗರ ಪಾಲಿಕೆಯ ಇವತ್ತು ಅಧ್ಯಕ್ಷರಾದಂಥ ಸದಾಶಿವ ಉಲ್ಲಾಳ್ರವರು ಬಂದಿದ್ದಾರೆ. ಅವರಿಗೂ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಡಿ ಸಿ ಬ್ಯಾಂಕಿನ ನಿರ್ದೇಶಕರು, ನಮ್ಮ ಈ ಅಭಿನಂದನಾ ಸಮಿತಿಯ ಸಂಚಾಲಕರಾದಂತಹ ಮನ್ಮಥ್ ಅವರು ಇದ್ದಾರೆ, ಕುಶಾಲಪ್ಪ ಅವರು ಇದ್ದಾರೆ, ಗಣೇಶರಿದ್ದಾರೆ, ಸಂತೋಷ್ ಮೊಟ್ಟೆ ಅವರಿದ್ದಾರೆ, ಪ್ರಕಾಶ್ ಅವರು ಇದ್ದಾರೆ. ವೇದಿಕೆಯಲ್ಲಿ ಇರುವಂಥ ನಮ್ಮ ಇರ್ತಾರೆ ಅವರು, ರಾಘವೇಂದ್ರ ನಾಯ್ಕರವರು, ಬಹುಶಃ ರಾಘವೇಂದ್ರ ನಾಯ್ಕರು ನಮ್ಮ ಮೊನ್ನೆ ಅರ್ಥ ಸೊಸೈಟಿಯ ಅಧ್ಯಕ್ಷರಿಗೆ ಆಯ್ಕೆ ಹೊಂದಿದ ರಾಘವೇಂದ್ರ ನಾಯ್ಕರು, ಅವರಿಗೂ ಕೂಡ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿದಿನ ಬಂದು ನಮಗೆ ಸಲಹೆ ಸೂಚನೆಯನ್ನು ಕೊಡುತ್ತಿರುವಂಥ ಕಾವು ಸೇವಾ ಸಹಕಾರ ಬ್ಯಾಂಕಿನ ಅಧ್ಯಕ್ಷರು, ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ನಮ್ಮನ್ನು ತೊಡಗಿಸಿಕೊಂಡಿರುವಂಥ ಹಿರಿಯರು, ನನ್ನ ಮಾರ್ಗದರ್ಶಕರು ಕೂಡ ಆಗಿರುವಂಥ ನನ್ನ ಅಚ್ಯುತ ಮೂಡತ್ತಯ್ಯ ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ KMFನ ಎಮ್ ಡಿ ಅವರಿದ್ದಾರೆ, ವ್ಯವಸ್ಥಾಪಕರಿದ್ದಾರೆ. ಹಾಗೆ ಬೇರೆ ಬೇರೆ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥ ಹಿರಿಯ ಅಧಿಕಾರಿಗಳನ್ನು ನಾನು ಈ ಸಂದರ್ಭದಲ್ಲಿ ತುಂಬ ಹೃದಯದಿಂದ ಸ್ವಾಗತಿಸ್ತಾ, ಇವತ್ತು ಪುತ್ತೂರಿನ ಸುಳ್ಯ, ಬೆಳ್ತಂಗಡಿ, ಪುತ್ತೂರು ಹಾಗೂ ಅವಿದ ಎರಡು ಜಿಲ್ಲೆಗಳಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಸಹಕಾರಿ ಬಂಧುಗಳನ್ನು ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ನವೋದಯ ಗುಂಪಿನ ಸದಸ್ಯರಿದ್ದಾರೆ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತೇನೆ. ಹಾಗೆ ನಮ್ಮ KMFನ ಅಧ್ಯಕ್ಷರು, ಕಾರ್ಯದರ್ಶಿ, ಸದಸ್ಯರು, ಸಿಬ್ಬಂದಿಗಳು ಎಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದಿದ್ದೀರಾ. ನಿಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ, ಈ ಕಾರ್ಯಕ್ರಮದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ಅಧ್ಯಕ್ಷರಾದ, ಬಹುಶಃ ನಮ್ಮ ದಕ್ಷಿಣ ಜಿಲ್ಲೆಯ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿರತಕ್ಕಂತಹ ನನ್ನ ಆತ್ಮೀಯರು ಆಗಿರುವಂತಹ KP ಸುಚರ್ಚಿಟಿ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಅಧ್ಯಕ್ಷರ ಅಭಿಮಾನದಿಂದ ಇಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷರು ಮತ್ತು ಸಚಿವರ ಒಂದು ಅಭಿಮಾನದಿಂದ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದಿದ್ದೀರಾ. ತಮಗೆಲ್ಲರಿಗೂ ನಾನು ಈ ಒಂದು ಸಮಿತಿಯ ಅಧ್ಯಕ್ಷನಾಗಿ ನಿಮಗೆಲ್ಲರಿಗೂ ನಾನು ತುಂಬ ಹೃದಯದ ಸ್ವಾಗತ ಹಾಗೂ ಅಭಿನಂದನೆಯನ್ನು ಸಲ್ಲಿಸುತ್ತಾ ನನ್ನ ಸ್ವಾಗತವನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಸಾಕಾರ. ನಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸಿದಂಥ ಸನ್ಮಾನ್ಯ SB ಜಯರಾಮ್ ರೈಗಳಿಗೆ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ, ಸಭೆಯಲ್ಲಿ ಉಪಸ್ಥಿತಿ ಇರುವಂಥ ಎಲ್ಲ ಮಾಧ್ಯಮದ ಬಂಧುಗಳು, ಮಾಧ್ಯಮದ ಸ್ನೇಹಿತರಿಗೆ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ, ಸಭಾಂಗಣದಲ್ಲಿರುವಂಥ ಎಲ್ಲ ಸಹಕಾರಿ ಬಂಧುಗಳಿಗೆ, DCC ಬ್ಯಾಂಕಿನ ವಿವಿಧ ಹಂತದ ಅಧಿಕಾರಿ ವರ್ಗದವರಿದ್ದೀರಿ, ತಮಗೂ ಕೂಡ ವಿಶೇಷವಾದಂಥ ಸ್ವಾಗತವನ್ನು ಬಯಸ್ತಾ, ವೇದಿಕೆಯಲ್ಲಿ ಆಸೀನರಾಗಿರುವಂಥ ಗಣ್ಯ ಬಂಧುಗಳಿಗೆ ಇದೀಗ ಗೌರವಾರ್ಪಣೆ, ಹೂಗುಚ್ಚ, ಸಹಕಾರಿ ಶಾಲು ಸ್ಮರಣಿಕೆಯೊಂದಿಗೆ ಗೌರವಾರ್ಪಣೆ ಮಾಡುವಂಥ ಈ ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ.
ಕುಂಬ್ರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಪ್ರಕಾಶ್ ಚಂದ್ರ ರೈ ಅವರು ವೇದಿಕೆಗೆ ಆಗಮಿಸಿ ಇನ್ನಿತ ಕಾರ್ಯಕ್ರಮದ ಗುರಿಕಾರ್ ನಮ್ಮ ಪುತ್ತೂರು ಕ್ಷೇತ್ರದ ಶಾಸಕರು ತುಳು ಭಾಷೆ ತುಳುನಾಡದ ಸಂಸ್ಕೃತಿ ಆಚಾರ ವಿಚಾರದ ಬಗ್ಗೆ ಏಪಲ ಸ್ವರದೀರ್ಥ ಪಾತ್ರರಂಚಿತನ ಸನ್ಮಾನ್ಯ ಅಶೋಕ್ ಕುಮಾರ್ ರೈಕಲ್ ಪುತ್ತೂರು ಕ್ಷೇತ್ರದ ಜನಪ್ರಿಯ ಶಾಸಕರು ಸಭೆತ ಗುರಿಕಾರ್ ಆರೆಗೆ ಪ್ರಕಾಶ್ ಚಂದ್ರ ರೈಕಲ್ ಅಭಿಮಾನದ ಗೌರವಾರ್ಪಣೆ ಮಲ್ಪೋಡು ಬಣ್ಣದ ವಿನಂತಿ ಮಂತೊಂದುಲ್ಲೆ ಪುತ್ತೂರು ಕ್ಷೇತ್ರದ ಶಾಸಕರಾಗಿರುವಂಥ ಸನ್ಮಾನ್ಯ ಅಶೋಕ್ ಕುಮಾರ್ ರೈಗಳಿಗೆ ಅಭಿಮಾನದ ಗೌರವಾರ್ಪಣೆ ಸಹಕಾರಿ ಶಾಲು ಹೂಗುಚ್ಚ ಸ್ಮರಣಿಕೆ ಜೊತೆಗೆ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಕುಶಾಲಪ್ಪಗೌಡ ಪೂವಾಜೆ ಹಿರಿಯ ಸಹಕಾರಿಗಳು ನಿರ್ದೇಶಕರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಮಂಗಳೂರು ತಾವು ವೇದಿಕೆಗೆ ಆಗಮಿಸಿ ಇಂದಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿಕ್ಕಿರುವಂಥ ಹಿರಿಯರು ಆದರಣೀಯರು ಮಾಜಿ ಸಚಿವರು ಆಗಿರುವಂಥ ಸನ್ಮಾನ್ಯ ಬಿ ರಮಾನಾಥ ರೈ ಅವರನ್ನ ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಇನ್ನೋರ್ವ ಹಿರಿಯ ಸಹಕಾರಿಗಳು ಅಭಿನಂದನಾ ಸಮಿತಿಯ ಗೌರವ ಸಲಹೆಗಾರರು ಕಾವು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ಆದರಣೀಯರು ಆಗಿರುವಂಥ ನನ್ಯ ಅಚ್ಯುತ ಮುಡಿತಾಯ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ತಾವು ವೇದಿಕೆಗೆ ಆಗಮಿಸಿ ಇಂದಿನ 2 ದಿಗ್ಗಜರನ್ನ ಸನ್ಮಾನ ಮಾಡಲಿಕ್ಕಿರುವಂಥ ಸನ್ಮಾನ್ಯ ಡಾಕ್ಟರ್ ಶ್ಯಾಮ್ ಭಟ್ IAS ಅಧಿಕಾರಿಗಳು ಅಧ್ಯಕ್ಷರು ಮಾನವ ಹಕ್ಕುಗಳ ಆಯೋಗ ಕರ್ನಾಟಕ ಸರ್ಕಾರ ಅವರನ್ನ ಗೌರವಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಿರಿಯ ಸಹಕಾರಿಗಳು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರು ಆದರಣೀಯರು ಆತ್ಮೀಯರು ಆಗಿರುವಂಥ ಸನ್ಮಾನ್ಯ SN ಮನ್ಮಥ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ತಾವು ವೇದಿಕೆಗೆ ಆಗಮಿಸಿ ಇಂದಿನ ಕಾರ್ಯಕ್ರಮದಲ್ಲಿ ಅಭಿನಂದನಾ ನುಡಿಗಳನ್ನು ಆಡಲಿಕ್ಕಿರುವಂಥ ಸನ್ಮಾನ್ಯ ಶ್ರೀ ನಳಿನ್ ಕುಮಾರ್ ಕಟೀಲ್ ನಿಕಟಪೂರ್ವ ಸಂಸದರು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಅವರನ್ನ ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಇಂದಿನ ಈ ಅಭಿವಂದನಾ ಸಮಿತಿಯ ಅಧ್ಯಕ್ಷರು ಹಿರಿಯ ಸಹಕಾರಿಗಳು ದಕ್ಷಿಣ ಕನ್ನಡ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಮಂಗಳೂರು ಇದರ ನಿರ್ದೇಶಕರಾಗಿರುವಂತಹ ಆದರಣೀಯರು ಆಗಿರುವಂತಹ ಕಾರ್ಯಕ್ರಮದ ರೂವಾರಿಗಳು ಆಗಿರುವಂತಹ SP ಜಯರಾಮ್ ರೈ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ತಾವು ವೇದಿಕೆಗೆ ಆಗಮಿಸಿ ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಸಹಕಾರಿ ಕಾಮಾಧೇನು ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರನ್ನ ಗೌರವಿಸಬೇಕು ಅಂತ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ನಾನು ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಇದರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಗೌರವಾನ್ವಿತರು ಆದರಣೀಯರಾಗಿರುವಂಥ ಗೋಪಾಲಕೃಷ್ಣ ಭಟ್ಗೆ ತಾವು ವೇದಿಕೆಗೆ ಆಗಮಿಸಿ ಇಂದಿನ ಕಾರ್ಯಕ್ರಮದ ಕಣ್ಮಣಿ ಇಂದು ಅಭಿನಂದನೆಯನ್ನು ಸ್ವೀಕಾರ ಮಾಡಲಿಕ್ಕಿರುವಂಥ ಆದರಣೀಯರು ಆಗಿರುವಂಥ ಸನ್ಮಾನ್ಯ ಶ್ರೀ ಶಶಿಕುಮಾರ್ ರೈ ಬಾಲ್ಯೊಟ್ಟು ಅವರನ್ನ ಗೌರವಿಸಬೇಕು ಅಂತ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಚಾರ್ವಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ಇಂದಿನ ಈ ಅಭಿವಂದನಾ ಸಮಿತಿಯ ಕಡಬ ತಾಲೂಕಿನ ಸಂಚಾಲಕರು ಆದರಣೀಯರು ಗೌರವಾನ್ವಿತರಾಗಿರುವಂಥ ಗಣೇಶ್ ಕೆ ಉದ್ದನಡ್ಕ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ತಾವು ವೇದಿಕೆಯಲ್ಲಿ ಆಸೀನರಾಗಿರುವಂಥ ಸುಳ್ಯ ಕ್ಷೇತ್ರದ ಜನಪ್ರಿಯ ಶಾಸಕಿ ಕುಮಾರಿ ಭಾಗೀರಥಿ ಮುರಳಿ ಅವರನ್ನ ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹತ್ಯಡ್ಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ಗೌರವಾನ್ವಿತರು ಆದರಣೀಯರಾಗಿರುವಂಥ ರಾಘವೇಂದ್ರ ನಾಯಕ್ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ತಾವು ವೇದಿಕೆಗೆ ಆಗಮಿಸಿ ವೇದಿಕೆಯಲ್ಲಿ ಮುಖ್ಯ ಅತಿಥಿಯಾಗಿ ಆಸೀನರಾಗಿರುವಂಥ ಪುತ್ತೂರು ಕ್ಷೇತ್ರದ ನಿಕಟಪೂರ್ವ ಶಾಸಕರು ಆದರಣೀಯರು ಗೌರವಾನ್ವಿತರಾಗಿರುವಂಥ ಶ್ರೀ ಸಂಜೀವ ಮಠಂದೂರು ಅವರನ್ನ ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅರಂತೋಡು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ಯುವ ನಾಯಕರು ಅಭಿವಂದನಾ ಸಮಿತಿಯ ಸುಳ್ಯ ತಾಲೂಕಿನ ಸಂಚಾಲಕರಾಗಿರುವಂತಹ ಆದರಣೀಯರು ಆಗಿರುವಂತಹ ಸಂತೋಷ್ ಕುತ್ತಮಟ್ಟೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ತಾವು ವೇದಿಕೆಗೆ ಆಗಮಿಸಿ ವೇದಿಕೆಯಲ್ಲಿ ಅತಿಥಿಯಾಗಿ ಉಪಸ್ಥಿತಿ ಇರುವಂಥ ಮಾಸ್ ಲಿಮಿಟೆಡ್ ಮಂಗಳೂರು ಇದರ ಗೌರವಾನ್ವಿತ ಅಧ್ಯಕ್ಷರು ಸವಣೂರಿನ ಶಿಲ್ಪಿ ಆದರಣೀಯರು ಹಿರಿಯರು ಆಗಿರುವಂಥ ಕೆ ಸೀತಾರಾಮರೈ ಸವಣೂರು ಅವರನ್ನ ಗೌರವಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ.
ವೇದಿಕೆಯಲ್ಲಿ ಅತಿಥಿಯಾಗಿ ಆಸೀನರಾಗಿರುವಂಥ ಸದಾಶಿವ ಉಳ್ಳಾಲ್ ಮೂಡ ಮಂಗಳೂರು ಇದರ ಅಧ್ಯಕ್ಷರು, ಅವರನ್ನು ಗೌರವಿಸಬೇಕು ಅಂತೇಳಿ ನಾನು DCC ಬ್ಯಾಂಕಿನ ಪುತ್ತೂರು ಶಾಖಾ ವ್ಯವಸ್ಥಾಪಕರಾಗಿರುವಂಥ ಪುತ್ತೂರಿನ ಶಾಖಾ ವ್ಯವಸ್ಥಾಪಕರಾಗಿರುವಂಥ ಹರೀಶ್ ರೈ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಶ್ರೀಯುತ ಸದಾಶಿವ ಉಳ್ಳಾಲ್ ಅವರನ್ನು ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಜಯಪ್ರಕಾಶ್ ರೈ ಸಿ, ಮುಂಡೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಅಭಿವಂದನಾ ಸಮಿತಿಯ ಕಾರ್ಯದರ್ಶಿಗಳು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ, ವೇದಿಕೆಗೆ ಆಗಮಿಸಿ. ವೇದಿಕೆಯಲ್ಲಿ ಉಪಸ್ಥಿತಿ ಇರುವಂಥ ಪ್ರತಿಷ್ಠಿತ KMF ಮಂಗಳೂರು ಇದರ ಅಧ್ಯಕ್ಷರಾಗಿರುವಂಥ ಆದರಣೀಯರು ಆಗಿರುವಂಥ ಹಿರಿಯ ಸಹಕಾರಿ ಸುಚರಿತಾ ಶೆಟ್ಟಿ ಅವರನ್ನು ಅಭಿನಂದಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂಥ ಎಲ್ಲ ಆಸೀನರಾಗಿರುವಂಥ ಬಂಧುಗಳನ್ನ ಆತ್ಮೀಯವಾಗಿ ಸಂದರ್ಭದಲ್ಲಿ ವಿಶೇಷವಾಗಿ ಗೌರವಿಸಿದ ಮತ್ತು ಗೌರವವನ್ನು ಸ್ವೀಕರಿಸಿದ ಎಲ್ಲ ಬಂಧುಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದೀಗ ಈ ಸಂಭ್ರಮದ ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸುವ ಮುಖಾಂತರವಾಗಿ ಚಾಲನೆಯನ್ನು ಕೊಡಬೇಕು ಅಂತೇಳಿ ಹಿರಿಯ ರಾಜಕಾರಣಿಗಳು, ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು, ಆದರಣೀಯರು, ಗೌರವಾನ್ವಿತರಾಗಿರುವಂತಹ ಬೆಳ್ಳಿಪ್ಪಾಡಿ ರಮಾನಾಥ ರೈ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಕತ್ತಲಿನಿಂದ ಬೆಳಕಿನೆಡೆಗೆ ಸಾಗಬೇಕು, ಸಹಕಾರಿ ಬಂಧುಗಳ ಬದುಕಿನಲ್ಲಿ ಬೆಳಕು ಮೂಡಬೇಕು, ರೈತಾಪಿ ವರ್ಗದ ಬದುಕು ಬೆಳಕಾಗಬೇಕು ಎನ್ನುವಂಥ ಆಶಯದ ಜೊತೆಗೆ ಈ ಅಭಿನಂದನಾ ಸಮಾರಂಭ ಅತ್ಯಂತ ಸಂಭ್ರಮದಿಂದ ಯಶಸ್ವಿಯಾಗಿ ನಡೀಬೇಕು ಎನ್ನುವಂಥ ದೇವರ ಪ್ರಾರ್ಥನೆಯನ್ನ ಮಾಡ್ತಾ, ದೇವರ ಆಶೀರ್ವಾದವನ್ನ ಬೇಡುತ್ತಾ ಕಾರ್ಯಕ್ರಮವನ್ನ ದೀಪ ಬೆಳಗಿಸಿ ಉದ್ಘಾಟಿಸಬೇಕು ಅಂತೇಳಿ ಸನ್ಮಾನ್ಯ ಬೆಳ್ಳಿಪ್ಪಾಡಿ ರಮಾನಾಥ ರೈಗಳು, ಮಾನ್ಯ ಮಾಜಿ ಸಚಿವರು, ಕರ್ನಾಟಕ ಸರ್ಕಾರ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ದೀಪವು ನಿನದೆ, ಗಾಳಿಯು ನಿನದೆ, ಆರದಿರಲಿ ಬೆಳಕು, ಕಡಲು ನಿನದೆ, ಹಡಗು ನಿನದೆ, ಮುಳುಗದಿರಲಿ ಬದುಕು ಎನ್ನುವಂತ ಆಶಯದ ಜೊತೆಗೆ ಸಹಕಾರಿ ರಂಗದ ಈರುವರು ದಿಗ್ಗಜರ ಈ ಅಭಿನಂದನಾ ಸಮಾರಂಭ ಅತ್ಯಂತ ವ್ಯವಸ್ಥಿತವಾಗಿ ಸಂಭ್ರಮದಿಂದ ಸಾಗಲಿ ಎನ್ನುವಂತ ದೇವರ ಪ್ರಾರ್ಥನೆಯನ್ನು ಆಹ್ವಾನಿಸುವಂತ ದ್ಯೋತಕವಾಗಿ ದೀಪ ಬೆಳಗಿಸುವಂತ ಕಾರ್ಯಕ್ರಮ. ವೇದಿಕೆಯಲ್ಲಿರುವಂತ ಎಲ್ಲ ಗಣ್ಯಮಾನ್ಯರು ಕೈ ಸೇರಿಸಿ ದೀಪ ಪ್ರಜ್ವಲನೆಯನ್ನು ಮಾಡಬೇಕು ಎನ್ನುವಂತ ಆಶಯ ಪ್ರಾರ್ಥನೆ. ಗಣ್ಯಮಾನ್ಯರ ದಿವ್ಯ ಹಸ್ತದಿಂದ ಬೆಳಗಿದ ದೀಪ ನಮ್ಮೆಲ್ಲರ ಬದುಕಿನ ಕತ್ತಲನ್ನ ಓಡಿಸುವ ಬೆಳಕಾಗಲಿ, ಬದುಕಿಗೆ ದಾರಿದೀಪವಾಗಲಿ ಎನ್ನುವಂತ ಆಶಯದ ಜೊತೆಗೆ ಉದ್ಘಾಟನೆಯನ್ನು ನೆರವೇರಿಸಿದಂತ ಸನ್ಮಾನ್ಯ ರಮಾನಾಥ ರೈಗಳು, ಕೈ ಸೇರಿಸಿದಂತ ಎಲ್ಲ ಗಣ್ಯ ಬಂಧುಗಳಿಗೆ ವಿಶೇಷವಾದ ಅಭಿವಂದನೆಯನ್ನು ಸಲ್ಲಿಸ್ತಾ ನಾನು ಒಂದು ಸಣ್ಣ ಗುರುತಿಸುವಿಕೆಗಾಗಿ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿರುವಂಥ ಸಭಾಧ್ಯಕ್ಷರು ನೆರವೇರಿಸಿಕೊಡಬೇಕೆಂದು ವಿನಂತಿಯನ್ನು ಮಾಡಿಕೊಳ್ತಾ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅತ್ಯಂತ ಸುಶ್ರಾವ್ಯವಾಗಿ ಇಂದಿನ ಪ್ರಾರ್ಥನೆಯನ್ನು ಹಾಡಿದಂಥ ಕುಮಾರಿ ಅಪೇಕ್ಷಾ ಪೈ ಅವರು ಕಲರ್ಸ್ ಕನ್ನಡ ಟಿವಿಯ ಕನ್ನಡ ಕೋಗಿಲೆಯಲ್ಲಿ ಭಾಗವಹಿಸಿ ಖ್ಯಾತಿಯನ್ನು ಪಡೆದಿರುವಂಥ ಪುತ್ತೂರಿನ ಹೆಮ್ಮೆಯ ಪ್ರಸಿದ್ಧ ಗಾಯಕಿ, ತಾವು ವೇದಿಕೆಗೆ ಬರಬೇಕು. ಸನ್ಮಾನ್ಯ ಸಭಾಧ್ಯಕ್ಷರಿಂದ ಸ್ಮರಣಿಕೆ ಶಾಲಿನ ಗೌರವವನ್ನು ಸ್ವೀಕಾರ ಮಾಡಬೇಕು. ಸಂಘಟಕರು ಸ್ಮರಣಿಕೆ ಮತ್ತು ಶಾಲಿನ ವ್ಯವಸ್ಥೆಯನ್ನು ಮಾಡಬೇಕು. ಪುತ್ತೂರು ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ದ್ವಿತೀಯ PUCಯ ವಿದ್ಯಾರ್ಥಿನಿ. ಅವರು ಪರೀಕ್ಷೆಯ ಮಧ್ಯೆಯಲ್ಲಿ ಕೂಡ ಆಗಮಿಸಿದ್ದಾರೆ. ಸಭಾಧ್ಯಕ್ಷರು ಅಪೇಕ್ಷಾ ಪೈ ಅವರನ್ನ ಗೌರವ ಅತ್ಯಂತ ಸುಶ್ರಾವ್ಯವಾಗಿ ಪ್ರಾರ್ಥನೆಯನ್ನು ಹಾಡಿದ್ದಾರೆ. ಅವರ ಕಲಾ ಪ್ರತಿಭೆ ಬೆಳಗಲಿ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿಭೆ ಬೆಳಗುವಂತಾಗಲಿ ಎನ್ನುವಂಥ ಆಶಯದ ಜೊತೆಗೆ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯಮಾನ್ಯರ ಆಶೀರ್ವಾದ, ಪುತ್ತೂರಿನ ಒಡೆಯ ಮಹತೋಬರ ಮಲಿಂಗೇಶ್ವರ ದೇವರ ಆಶೀರ್ವಾದ ತಮ್ಮ ಮೇಲೆ ಇರಲಿ ಎನ್ನುವಂಥ ಆಶಯದೊಂದಿಗೆ ವಿಶೇಷ ಕೃತಜ್ಞತೆಗಳು. ಅಭಿನಂದಿಸಿದಂಥ ಹಿರಿಯರಿಗೂ ಆದರಣೀಯರಿಗೂ ಗೌರವಾರ್ಪಣೆಯನ್ನು ಸಲ್ಲಿಸ್ತಾ ಉದ್ಘಾಟನೆಯನ್ನು ನೆರವೇರಿಸಿದಂಥ ಹಿರಿಯರು ಆದರಣೀಯರು ಆಗಿರುವಂಥ ಸನ್ಮಾನ್ಯ ಬೆಳ್ಳಿಪ್ಪಾಡಿ ರಮಾನಾಥ ರೈಗಳು, ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು, ಹಿರಿಯ ರಾಜಕಾರಣಿಗಳು ಇದೀಗ ಉದ್ಘಾಟನಾ ನುಡಿಗಳನ್ನು ಆಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ನನ್ನ ಅತ್ಯಂತ ಆತ್ಮೀಯರು, ಸಹಕಾರಿ ಕ್ಷೇತ್ರದ
ದಿಗ್ಗಜರು ಸಹಕಾರ ರತ್ನ ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಅವರಿಗೂ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರ ಯೂನಿಯನ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಶಶಿಕುಮಾರ್ ರೈ ಬಾಲ್ಯೊಟ್ಟು ಅವರಿಗೆ ಈ ಪುತ್ತೂರು ಭಾಗದ ಸಹಕಾರಿ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಜನರು ಸೇರಿಕೊಂಡು ಈ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಈ ಅಭಿನಂದನಾ ಕಾರ್ಯಕ್ರಮದ ಸಭಾವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಪುತ್ತೂರು ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಅಶೋಕ್ ರೈಗಳೇ, ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಉಪಸ್ಥಿತರಿರ್ತಕ್ಕಂತಹ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾದ ಶ್ಯಾಮ್ ಭಟ್ರೆ, ಅಭಿನಂದನಾ ಭಾಷಣ ಮಾಡಲಿಕ್ಕಿರ್ತಕ್ಕಂಥ ಸ್ನೇಹಿತರಾದ ನಳಿನ್ ಕುಮಾರ್ ಕಟೀಲ್ ಅವರೇ, ಸಾಮಾಜಿಕ ಕ್ಷೇತ್ರದ ಹಿರಿಯರು, ಸಹಕಾರ ಕ್ಷೇತ್ರ ಮುಖಂಡರಾದಂಥ ಸೀತಾರಾಮ್ ರೈಗಳೇ, ಸಚರಿತ ಶೆಟ್ರು ಹಾಲು ಉತ್ಪಾದಕರ ಸಂಘದ ಮಹಾಮಂಡಲದ ಅಧ್ಯಕ್ಷರು, ಹಾಗೆಯೇ ಸದಾಶಿವ ಉಳ್ಳಾಳರು, ನಗರ ಅಭಿವೃದ್ಧಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು ಮಂಗಳೂರು, ಸ್ನೇಹಿತರಾದ ಜಯರಾಮ್ ರೈಗಳೇ, ಉಪಸ್ಥಿತರಿರ್ತಕ್ಕಂಥ ಈ ಒಂದು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ನಿರ್ದೇಶಕರುಗಳೇ ಮತ್ತು ಎಲ್ಲ ಅಡ್ಡಗಣ್ಯ ಅತಿಥಿಗಳೇ, ಬಂದಿರತಕ್ಕಂಥ ಎಲ್ಲ ಸಹಕಾರಿ ಬಂಧುಗಳೇ, ನ್ಯಾಷನಲ್ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ NCR ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಗೊಂಡಿರ್ತಕ್ಕಂಥ ರಾಜೇಂದ್ರ ಕುಮಾರ್ ಅವರನ್ನು ಗೌರವಿಸ್ತಕ್ಕಂಥ ಒಂದು ಸಂದರ್ಭ. ಸಹಕಾರಿ ಕ್ಷೇತ್ರದಲ್ಲಿ ಈ ಜಿಲ್ಲೆಯಲ್ಲಿ ಕೇಂದ್ರ ಸಹಕಾರಿ ಬ್ಯಾಂಕನ್ನು ಉತ್ತುಂಗ ಶಿಖರಕ್ಕೆ ಏರಿಸುವಲ್ಲಿ ರಾಜೇಂದ್ರ ಕುಮಾರ ಪಾತ್ರ ಭಾಳ ದೊಡ್ಡದು ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸಹಕಾರಿ ಕ್ಷೇತ್ರದ ವಿವಿಧ ಮಜಲುಗಳಲ್ಲಿ ತನ್ನ ಸೇವೆಯನ್ನು ಕೊಟ್ಟು ಕೇಂದ್ರ ಸಹಕಾರಿ ಬ್ಯಾಂಕಿನ ಸುದೀರ್ಘ ಅವಧಿಯ ಅಧ್ಯಕ್ಷರಾಗಿ ಅತ್ಯಂತ ಪರಿಣಾಮಕಾರಿ ಪ್ರಾಮಾಣಿಕವಾಗಿ ಸೇವೆ ಮಾಡಿದಂಥ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು ನಮಗೆ ಸಾಮಾಜಿಕ ಬದುಕಿನಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಅತ್ಯಂತ ಆತ್ಮೀಯರು. ನಾನು ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಸಣ್ಣ ಸಹಕಾರಿ ಕ್ಷೇತ್ರದಲ್ಲಿ ಸಾಮಾಜಿಕ ಕಾರ್ಯವನ್ನು ಪ್ರಾರಂಭ ಮಾಡಿದೆವು. ನಾನು ಬಂಟ್ವಾಳ ಭೂ ಅಭಿವೃದ್ಧಿ ಬ್ಯಾಂಕಿನ ಅಧ್ಯಕ್ಷರಾಗಿದ್ದಾಗ ರಾಜೇಂದ್ರ ಕುಮಾರ್ ಕಾರ್ಕಳ ಭೂ ಅಭಿವೃದ್ಧಿ ಬ್ಯಾಂಕಿನ ಅಧ್ಯಕ್ಷರಾಗಿದ್ದರು. ನನಗೆ ಅದು ಸಂತೋಷ ಇದೆ. ಸಾಮಾಜಿಕ ಕ್ಷೇತ್ರದಲ್ಲಿ ಯಶಸ್ವಿಯಾಗಿ ಸಾಮಾಜಿಕ ಬದುಕನ್ನು ಮಾಡುವಂಥ ಯಾವುದೇ ವ್ಯಕ್ತಿಗಳು ಅವರು ಪ್ರಾರಂಭದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥವರಿಗೆ ಯಶಸ್ವಿ ಭಾಳ ಸುಲಭದಲ್ಲಿ ದಕ್ಕುತ್ತೆ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ರಾಜೇಂದ್ರ ಕುಮಾರ್ ಅವರು ಎಲ್ಲರ ಜೊತೆ, ಎಲ್ಲ ಸಮುದಾಯದ ಸಮಾಜದ ಜೊತೆ ತನ್ನ ಪ್ರೀತಿಯನ್ನು ಇಟ್ಕೊಂಡು ಅತ್ಯುತ್ತಮವಾದ ಸೇವೆ ಮಾಡಿದವರು. ಅದಕ್ಕಾಗಿ ಬಹುಶಃ ಜಿಲ್ಲೆಯಲ್ಲಿ ಮಾತ್ರವಲ್ಲ, ರಾಜ್ಯದಲ್ಲಿ ಅವ್ರಿಗೆ ಅವರದೇ ಆದಂಥ ಒಂದು ಛಾಪನ್ನು ಮೂಡಿಸಿದವರು ಅವರು. ರಾಜೇಂದ್ರ ಕುಮಾರ್ ಅಂತ ಹೇಳಿದ್ರೆ ಸಹಕಾರಿ ಕ್ಷೇತ್ರ ಅಂತ ಹೇಳಿದ್ರೆ ರಾಜೇಂದ್ರ ಕುಮಾರ್ ಅಂತ ಒಂದು ರೀತಿಯ ಹೆಸರನ್ನು ಪಡೆದಂಥವ್ರು ರಾಜೇಂದ್ರ ಕುಮಾರ್ ಅವರು. ಇವತ್ತು ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ಈ ಸಮಾರಂಭವನ್ನು ಉದ್ಘಾಟನೆ ಮಾಡಲಿಕ್ಕೆ ತುಂಬ ಸಂತೋಷ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆಯೇ ಈ ಒಂದು ಸಂದರ್ಭದಲ್ಲಿ ಶಶಿಕುಮಾರ್ ಬಾಲ್ಯೊಟ್ಟಿ ಅವರು ಕೂಡ ನನಗೆ ಒಂದು ರೀತಿಯಲ್ಲಿ ಸಾಮಾಜಿಕವಾಗಿ ಅವರು ನಮ್ಮ ಜೊತೆ ಒಳ್ಳೆಯ ಬಾಂಧವ್ಯವನ್ನು ಇಟ್ಕೊಂಡಂಥವ್ರು. ಮೊನ್ನೆ ನಡೆದಂತಹ ಸಹಕಾರಿ ಯೂನಿಯನ್ನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾಗಿ ಒಬ್ಬ ಪ್ರಭಾವಿ ನಿರ್ದೇಶಕರಾಗಿ ಕೆಲಸ ಮಾಡಿದವರು. ಬಹುಶಃ ಅನೇಕ ಜನ ಪ್ರಭಾವಿ ನಿರ್ದೇಶಕರ ಪೈಕಿ
ಶಶಿಕುಮಾರ್ ಕೂಡ ಒಬ್ಬರು ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಬೇಕಾಗಿದೆ. ಅವರು ಕೂಡ ಇವತ್ತು ರಾಜೇಂದ್ರ ಕುಮಾರ್ ಅವರ ನೆರಳಿನಲ್ಲಿ SSC ಪಥದಲ್ಲಿ ಮುನ್ನುಗ್ತಕ್ಕಂಥ ಒಬ್ಬ ಯುವ ಸಹಕಾರಿ ಧುರೀಣ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅವರಿಗೆ ಒಂದು ಸಿಕ್ಕಿರ್ತಕ್ಕ ಅವಕಾಶವನ್ನು ಭವಿಷ್ಯತ್ತಿನ ದಿನದಲ್ಲಿ ಭಾಳ ದೂರದ ಪ್ರಯಾಣದಲ್ಲಿ ನೀವು ಯಶಸ್ವಿಯ ಸಾಧನೆ ಮಾಡಿ ತೋರಿಸಿ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತಾ ಇದ್ದೀನಿ. ನಿಮ್ಮ ಪಯಣ ಯಶಸ್ವಿ ಆಗಲಿ ಅನ್ನುವಂಥ ಮಾತು. ಇಲ್ಲಿ ನಾವೆಲ್ಲ ಒಂದು ಹಿರಿಯರ ಸಾಲಿಗೆ ಸೇರಿದವರೆಲ್ಲ, ಬಹುಶಃ ಹಿರಿಯರ ಸಾಲಿಗೆ ಸೇರಿದವರು ಭಾಳ ಜನ ಇದ್ದೇವೆ ನಾವು. ಆದರೆ ಇವತ್ತು ಕಿರಿಯ ವಯಸ್ಸಿನಲ್ಲಿ ತಮ್ಮ ಸಾಧನೆಯನ್ನು ಮಾಡಿದಂಥವ್ರಿಗೆ ಸಹಕಾರಿ ಕ್ಷೇತ್ರದಲ್ಲಿ ಹೆಚ್ಚು ಸಾಧನೆ ಮಾಡತಕ್ಕಂಥ ಅವಕಾಶಗಳು ತುಂಬ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸಹಕಾರಿ ಕ್ಷೇತ್ರ ಇವತ್ತು ಮೊಳಲಿ ಶಿವರಾಯರನ್ನು ನೆನಪು ಮಾಡ್ತದೆ. ಬಹುಶಃ ಈ ಜಿಲ್ಲೆಯ ಸಹಕಾರಿ ಪಿತಾಮಹ ಮೊಳಲಿ ಶಿವರಾಯರಂತ ನಾವು ಅವರನ್ನು ಭಾಳ ಪ್ರೀತಿಯಿಂದ ಕರೀತೀವಿ. ಸಹಕಾರಿ ಕ್ಷೇತ್ರ ಇಷ್ಟು ಬೃಹದಾಕಾರವಾಗಿ ಬೆಳೀಲಿಕ್ಕೆ ಮೊಳಲಿ ಶಿವರಾಯರು ಕಾರಣೀಭೂತರು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅನೇಕ ಜನ ನಮ್ಮ ಜಿಲ್ಲೆಯ ಸಹಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥ ಅನೇಕ ಮಹನೀಯರು ಉತ್ತಮ ಸಾಧನೆಯನ್ನು ಮಾಡಿ ಸಹಕಾರ ಕ್ಷೇತ್ರದಲ್ಲಿ ಒಂದು ಸ್ವಚ್ಛತೆ ಇರತಕ್ಕಂಥ ಒಂದು ಸಹಕಾರಿ ಕ್ಷೇತ್ರ ಅದು ದಕ್ಷಿಣ ಕನ್ನಡ ಜಿಲ್ಲೆ ಇದೆ ಎನ್ನುವಂಥ ಒಂದು ಅಭಿಮಾನದ ಮಾತನ್ನು ಬೇರೆಯವರು ನಮಗೆ ಮಾತಾಡ್ತಾರೆ. ನನಗೆ ವಿದ್ಯಾರ್ಥಿ ದೆಸೆಯಿಂದ ನಾನು ಸಹಕಾರ ಕ್ಷೇತ್ರದ ಆಗುವಗಳನ್ನು ನಾನು ಕಾಣ್ತಾ ಇದ್ದೆ. ಬಹುಶಃ ಇವತ್ತು ಸಹಕಾರಿ ಪತ್ತಿನ ಸಹಕಾರಿ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಎಲ್ಲವೂ ಕೂಡ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇರಲಿಲ್ಲ. ಅನೇಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಸಾಲ ಕೊಡಲಿಕ್ಕೆ ಅರ್ಹತೆ ಇಲ್ಲದಂಥ ಸಹಕಾರಿ ಸಂಘಗಳು ಭಾಳಷ್ಟು ಇತ್ತು ಒಂದು ಕಾಲದಲ್ಲಿ. ನನ್ನ ಅನುಭವದ ಪ್ರಕಾರ ಅಂದರೆ ಅದು ಅರ್ಹತೆಯನ್ನೇ ಪಡೆದಿರ್ತಕ್ಕಂಥ ನಾವು ಸಹಕಾರಿ ಕ್ಷೇತ್ರ ಅಂತ ಹೇಳಿದರೆ ಸಹಕಾರಿ ಕ್ಷೇತ್ರ ಬಲಿಷ್ಠವಾಗಿ ಬೆಳೆಯಬೇಕಾದ್ರೆ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಜನರ ಜೊತೆಯಲ್ಲಿ ಆ ಸಹಕಾರಿ ಕ್ಷೇತ್ರದ ಯಾರು ಸದಸ್ಯರಿದ್ದಾರೆ, ನಿರ್ದೇಶಕರಿದ್ದಾರೆ, ಅವರು ಪರಿಣಾಮಕಾರಿ ಪ್ರಾಮಾಣಿಕವಾಗಿ ಸೇವೆ ಮಾಡಿದಾಗ ಒಂದು ಸಹಕಾರಿ ಕ್ಷೇತ್ರ ಹೆಚ್ಚು ಬೆಳೀಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಕ್ಕಂಥ ನಾವು ಸಾಲವನ್ನು ಪಡಿತೀವಿ. ಆ ಸಾಲವನ್ನು ತಪ್ಪ ಸಮಯದಲ್ಲಿ ನಾವು ಮರುಪಾವತಿ ಮಾಡಿದಾಗ ಮಾತ್ರ ಆ ಸಹಕಾರಿ ಸಂಘ ಒಳ್ಳೆಯ ಸ್ಥಿತಿಯಲ್ಲಿ ಇರುತ್ತದೆ. ಆ ದೃಷ್ಟಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಸಹಕಾರಿ ಕೃಷಿ ಸಹಕಾರಿ ಸಂಘಗಳು ಉತ್ತಮ ಸ್ಥಿತಿಯಲ್ಲಿ ಇದೆ ಅಂತ ಹೇಳ್ಬೋದು. ಬಹುಶಃ ಹೆಚ್ಚಿಗೆ ಎಲ್ಲ ಸಹಕಾರಿ ಸಂಘಗಳು ಒಳ್ಳೆಯ ಸ್ಥಿತಿಯಲ್ಲಿದೆ. ಅದರದ್ದಾಗಿ ಜಿಲ್ಲೆಯಲ್ಲಿ ಸಹಕಾರಿ ಕ್ಷೇತ್ರ ಜನರಿಗೆ ಸಹಾಯ ಮಾಡ್ತಕ್ಕಂಥ ಒಂದು ಒಳ್ಳೆಯ ಸಹಕಾರಿ ಕ್ಷೇತ್ರವಾಗಿ ಅದು ಬೆಳೀತಾ ಇದೆ ಅಂತ ಹೇಳೋದನ್ನು ನಾನು ಈ ಸಂದರ್ಭದಲ್ಲಿ ಬಡ್ಡಿ ಸಾಹುಕಾರರ ಸಾಲದ ಸೂಳಕ್ಕೆ ಒಳಗಾಗಿ ಅನೇಕ ಜನ ಜೀವನ್ನೇ ಹಾಳು ಮಾಡ್ತಕ್ಕಂಥ ದಿನಮಾನಗಳಿತ್ತು. ಬಹುಶಃ ಬಡ್ಡಿ ಸಾಹುಕಾರದ ಮುಕ್ತ ಮಾಡ್ತಕ್ಕಂಥ ದೃಷ್ಟಿಯಿಂದ ಸಹಕಾರಿ ಸಂಘ ಪ್ರಾರಂಭ ಆಯಿತು. ಸಹಕಾರಿ ಸಂಘ ಪ್ರಾರಂಭವಾಗಿ ಇವತ್ತು ಜನಸಾಮಾನ್ಯರ ಆರ್ಥಿಕ ಶಕ್ತಿಯನ್ನು, ಅದು ಕೃಷಿಕರ ಆರ್ಥಿಕ ಶಕ್ತಿಯನ್ನು ಉತ್ತಮಪಡಿಸುವಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ವಿ. ಆ ದೃಷ್ಟಿಯಲ್ಲಿ ಇವತ್ತು ಈ ಸಹಕಾರಿ ಕ್ಷೇತ್ರ ಎಷ್ಟು ಒಳ್ಳೆ ರೀತಿಯಲ್ಲಿ ಬೆಳೆಯುತ್ತದೆ, ಅದೇ ರೀತಿಯಲ್ಲಿ ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಸಾಲ ಪಡೆಕೊಂಡಂಥವರು, ಸಹಕಾರಿ ಸಂಘದಲ್ಲಿ ಸಾಲ ಪಡೆದಂಥವರು ಬಹುಶಃ ಒಂದು ಒಳ್ಳೆಯ ಅವರಿಗೆ ಅವಕಾಶ ಮತ್ತು ಅವರ ಜೀವನ ಮೌಲ್ಯವನ್ನು ವರ್ಧಿಸಲಿಕ್ಕೆ ಬಹುಶಃ ಈ ಜಿಲ್ಲೆಯಲ್ಲಿರ್ತ ಸಹಕಾರಿ ಸಂಘಗಳು ಹೆಚ್ಚಿನ ಕೆಲಸವನ್ನು ಮಾಡ್ತಾ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಲ್ಲೂ ವಿಶೇಷವಾಗಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕು ರಾಜ್ಯದಲ್ಲಿ ಅತ್ಯುತ್ತಮ ಮಾತ್ರವಲ್ಲ, ದೇಶದಲ್ಲಿ ಒಂದು ಅತ್ಯುತ್ತಮ ಒಂದು ಬ್ಯಾಂಕಿನ ಅಂತ ಹೇಳಿದರೆ ಅದು ದಕ್ಷಿಣ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅಂತ ಹೇಳ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಒಂದು ಸಹಕಾರಿ ಕ್ಷೇತ್ರವನ್ನು ಇನ್ನೂ ಹೆಚ್ಚು ಮುಂದಕ್ಕೆ ಬೆಳೆಸುವಲ್ಲಿ
ನಾವು ನೀವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಿದಾಗ ಸಹಕಾರಿ ಕ್ಷೇತ್ರ ಇನ್ನೂ ಹೆಚ್ಚಿಗೆ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಸಹಕಾರಿ ಕ್ಷೇತ್ರದಲ್ಲಿ ಯಾರು ಒಳ್ಳೆಯ ಕೆಲಸ ಮಾಡ್ತಾರೆ ಅವನ್ನು ಗೌರವಿಸ್ತಕ್ಕಂಥ ಕೆಲಸ ಮಾಡಿದಾಗ ಸಹಕಾರಿ ಕ್ಷೇತ್ರ ಇನ್ನೂ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಅವರಿಗೆ ಒಂದು ಪ್ರೇರೇಪಣೆ ಪ್ರಚೋದನೆ ಸಿಕ್ಕುತ್ತೆ ಅಂತ ಹೇಳ್ತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತೇನೆ. ಬಹುಶಃ ಇವತ್ತು ಯಾರಿಗೆ ನಾವು ಇಬ್ಬರನ್ನು ಅಭಿನಂದನೆ ಮಾಡ್ತೀವಿ ಅದು ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಇನ್ನೂ ಪ್ರೋತ್ಸಾಹ ಕೊಡ್ತಕ್ಕಂಥ ದೃಷ್ಟಿಯಲ್ಲಿ ಅದಕ್ಕೆ ಹೆಚ್ಚಿನ ಒಂದು ಶಕ್ತಿ ಸಿಗುತ್ತೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ಬಹುಶಃ ನನ್ನನ್ನು ಈ ಕಾರ್ಯಕ್ರಮದಲ್ಲಿ ಬರಮಾಡಿಸಿಕೊಂಡು ಬಹುಶಃ ಈ ಒಂದು ಅಭಿನಂದನಾ ಸಮಿತಿಯ ಅಧ್ಯಕ್ಷರಾದ ಮತ್ತು ಅವರ ಪದಾಧಿಕಾರಿ ಎಲ್ಲರೂ ಕೂಡ ವಿಶೇಷವಾಗಿ ಜಯರಾಮ್ ರೈಗಳು ಮತ್ತು ಅವರ ಸ್ನೇಹಿತರು ಅವರಿಗೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸುವುದು ಮಾತ್ರವಲ್ಲ, ಇವತ್ತು ವೇದಿಕೆಯಲ್ಲಿ ಅನೇಕ ಜನ ಇವತ್ತು ಸೀತಾರಾಮ್ ರೈಗಳಿರ್ಬೋದು ಅಥವಾ ನಮ್ಮ ಶ್ಯಾಮ್ ಭಟ್ರು ಇರ್ಬೋದು, ನಳಿನ್ ಕುಮಾರ್ ಕಟೀಲ್ ಇರ್ಬೋದು, ಹಾಗೆಯೇ ಅಶೋಕ್ ರೈಗಳು ನಮ್ಮ ಈ ಕ್ಷೇತ್ರದ ಶಾಸಕರಿರ್ಬೋದು, ಹಿರಿಯರು ಎಲ್ಲರೂ ಸೇರಿಕೊಂಡು ನಾನು ಕೂಡ ಶ್ಯಾಮ್ ಭಟ್ರು ಇವತ್ತು ಒಂದು ಸಾರಿಗೆ ಇಲಾಖೆ ಸಣ್ಣ ಅಧಿಕಾರಿಯಿಂದ ಎತ್ತರದ ಅಧಿಕಾರ ಸ್ಥಾನಕ್ಕೆ ಹೋದವರು. ನಾನು ಸಹಕಾರಿ ಮಂತ್ರಿಯಾಗಿ ಆ ಕ್ಷೇತ್ರಕ್ಕೆ ಪ್ರಾರಂಭ ಮಾಡುವಾಗ ಶ್ಯಾಮ್ ಭಟ್ರು ಆ ಸಹಕಾರಿ ಕ್ಷೇತ್ರ ಹೊರಗೆ ಬಂದಂಥ ದಿನಗಳು ಅವಾಗ, ಅದು ಈಗ ನೆನಪಾಗುತ್ತೆ ಅನ್ನುವಂಥ ಮಾತನ್ನು ಕೂಡ ಸಾರಿಗೆ ಇಲಾಖೆಯ ನಾನು ಮಂತ್ರಿಯಾಗಿ ಸಾರಿಗೆ ಇಲಾಖೆಯಲ್ಲಿ ನಾನು ಪ್ರವೇಶ ಆಗುವಾಗ ಅವರು ಸಹಕಾರಿ ಇಲಾಖೆಯಿಂದ ಸಾರಿಗೆ ಇಲಾಖೆಯಿಂದ ಅವರು ಹೊರಗೆ ಬಂದಿದ್ದರು ಅಂತ ಹೇಳ್ತಕ್ಕಂಥ ಮಾತನ್ನು ಈಗ ನೆನಪಾಗುತ್ತೆ. ಬಹುಶಃ ಎಲ್ಲ ಒಳ್ಳೆಯ ಕೆಲಸ ಮಾಡಿದಂಥವ್ರು ವೇದಿಕೆಯಲ್ಲಿ ಇರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಸಾಮಾಜಿಕ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸಿದಂಥ ಅನೇಕರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರೆಲ್ಲ ಇದ್ದಾರೆ. ಬಹುಶಃ ಎಲ್ಲರಿಗೂ ನನ್ನ ಮನದಾದ ವಂದನೆಯನ್ನು ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ರಾಜೇಂದ್ರ ಕುಮಾರ್ ಅವರಿಗೆ ಮತ್ತು ಬಲ್ಯೊಟ್ಟು ಅವರಿಗೆ ಇಬ್ಬರಿಗೂ ಕೂಡ ನಾನು ಪ್ರೀತಿಯ ಅಭಿನಂದನೆ ಸಲ್ಲಿಸಿ ನೀವು ಯಶಸ್ವಿಯ ಮೆಟ್ಟಲಿಗೆ ಇನ್ನೂ ಎತ್ತರಕ್ಕೆ ಹೋಗಿ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್ ಜೈ ಕನ್ನಡ. ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿ ಅತ್ಯಂತ ಮೌಲ್ಯಯುತವಾದಂಥ ಮಾತುಗಳಿಂದ ಅಭಿಮಾನದ ನುಡಿಗಳನ್ನು ಆಡಿದಂಥ ಸನ್ಮಾನ್ಯ ರಮನಾಥ್ ರೈ ಬೆಳ್ಳಿಪಾಡಿ ತಮಗೆ ವಿಶೇಷವಂತ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ 2 ದಿಗ್ಗಜರ ಅಭಿನಂದನಾ ಕಾರ್ಯಕ್ರಮ ನಡೀಲಿಕ್ಕಿದೆ. ಅವರ ಬಗ್ಗೆ ಅಭಿನಂದನಾ ಮಾತುಗಳನ್ನು ಆಡಬೇಕು, ಯಾರು ಆಗಬೇಕು ಎನ್ನುವುದನ್ನು ಈ ಅಭಿನಂದನಾ ಸಮಿತಿ ಯೋಚನೆ ಮಾಡಿದಾಗ ಹೊಳೆದಂಥ ಹೆಸರು ಕಳೆದ 3 ಅವಧಿಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರಾಗಿ 1,00,000 ಕೋಟಿಗಿಂತಲೂ ಮಿಗಿಲಾದಂಥ ಅನುದಾನವನ್ನು ತಂದು ಈ ಜಿಲ್ಲೆಯನ್ನು ಅಭಿವೃದ್ಧಿಪಡಿಸಿದಂಥ ಒಬ್ಬ ನಂಬರ್ 1 ಸಂಸದರಾಗಿ ಹೆಗ್ಗಳಿಕೆಯನ್ನು ಪಡೆದಂಥ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರ ಹೆಸರು. ಇದೀಗ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರು ಅಭಿನಂದನಾ ನುಡಿಗಳನ್ನು ಆಡಬೇಕು ಅಂತೇಳಿ ಅವರಲ್ಲಿ ವಿನಂತಿಯನ್ನು ನಾನು ಮಾಡಿಕೊಳ್ತಾ ಇದ್ದೇನೆ. ಕಟೀಲಿನ ತಾಯಿ ದುರ್ಗಾಂಬಿಕೆಗೆ ಪ್ರಣಾಮಗಳನ್ನು ಅರ್ಪಿಸ್ತಾ ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲಿ ಅಥವಾ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲಿ ಮೊತ್ತ ಮೊದಲ ಬಾರಿಗೆ ನ್ಯಾಷನಲ್ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಇದರ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರತಕ್ಕಂಥ ಏಕೈಕ ವ್ಯಕ್ತಿ ಅದು ಸಹಕಾರ ರತ್ನ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು. ಹಾಗಾಗಿ ರಾಜೇಂದ್ರ ಕುಮಾರ್ ಅವರಿಗೆ ಇವತ್ತು ಯಾಕೆ ಅಭಿನಂದನೆ ಕೇಳಿದರೆ ಅವರು 76 ವರ್ಷ ಪೂರೈಸಿ 77ಕ್ಕೆ ಹೋಗಿದ್ದಾರೆ ಅನ್ನುವ ಕಾರಣಕ್ಕಲ್ಲ. 16 ವರ್ಷಗಳ ಕಾಲ ಸುದೀರ್ಘವಾಗಿರ್ತಕ್ಕಂಥ 31 ವರ್ಷಗಳ ಕಾಲ ಸಹಕಾರಿ ರಂಗದ ದಿಗ್ಗಜನಾಗಿ 16 ಕಾರ್ಯಕ್ಷೇತ್ರಗಳನ್ನು ಮಾಡಿದ್ದಾರೆ ಅನ್ನುವ ಕಾರಣಕ್ಕಲ್ಲ. ಇವತ್ತು ರಾಜೇಂದ್ರ ಕುಮಾರ್ ಅವರಿಗೆ ಈ ನಾಡಿನ ಸಮಸ್ತ ಜನ ಸೇರಿ ಅಭಿನಂದನೆ ಸಲ್ಲಿಸಿರ್ತಕ್ಕಂಥದ್ದು ಈ ಅವಿಭಜಿತವಾಗಿರ್ತಕ್ಕಂಥ ಜಿಲ್ಲೆಯ ಏಕೈಕ ರಾಷ್ಟ್ರೀಯ ಸಾಧನಾಶೀಲ ವ್ಯಕ್ತಿ ಇವತ್ತು ನ್ಯಾಷನಲ್ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ರಾಜೇಂದ್ರ ಕುಮಾರ್ ಅವರಿಗೆ ಅಭಿನಂದನೆಗಳನ್ನು ಇವತ್ತು ಸಲ್ಲಿಸಿದೆ. ಅಭಿವಂದನೆಗಳು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರಾಗಿ
ಸಂಘದ ಕಾರ್ಯವನ್ನು ಬೆಳೆಸ್ತಾ ಸಾಮಾಜಿಕ ಕಾರ್ಯಕ್ಕೆ ತೊಡಗಿ, ಸಾಮಾಜಿಕ ಕಾರ್ಯದ ಚಿಂತನೆ ಜೊತೆಗೆ ರಾಜಕೀಯ ಚಿಂತನೆಗಳನ್ನು ಯೋಚನೆ ಮಾಡಿ, ರಾಜಕೀಯ ಕ್ಷೇತ್ರದ ಜೊತೆಗೆ ಧಾರ್ಮಿಕ ಕ್ಷೇತ್ರದ ಮುಂದಾಳುವಾಗಿ ರಾಜೇಂದ್ರ ಕುಮಾರ್ ಅವರ ಸಹಕಾರದಿಂದ ಇವತ್ತು ಸಹಕಾರಿ ಚಳವಳಿಯ ಧುರೀಣನಾಗಿ ಬಂದಿರತಕ್ಕಂಥ ಬಾಲ್ಯೋಟ್ ಶಶಿಕುಮಾರ್ ಅವರು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ನ ನೂತನ ಅಧ್ಯಕ್ಷರಾಗಿದ್ದಾರೆ. ಅದಕ್ಕೆ ಸಮಸ್ತ ಜನತೆ ಇವತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಹಾಗಾಗಿ ಸಮಾರಂಭದ ಜ್ಯೇಷ್ಠ ಅಧ್ಯಕ್ಷಗಾದಿಯನ್ನು ಅಲಂಕಾರ ಮಾಡಿರ್ತಕ್ಕಂಥ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಅಶೋಕ್ ಕುಮಾರ್ ರೈ ಅವರೇ, ಈ ಸಮಾರಂಭವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ನಮ್ಮೆಲ್ಲ ಹಿರಿಯ ರಾಜಕಾರಣಿ ಮಾಜಿ ಸಚಿವರಾಗಿರ್ತಕ್ಕಂಥ ರಮನಾಥ್ ರೈ ಅವರೇ, ಈ ಸಮಾರಂಭದ ಅಭಿನಂದನೆ ಸಲ್ಲಿಸಲಿಕ್ಕೆ ಬಂದಿರತಕ್ಕಂಥ ಹಿರಿಯ ಅಧಿಕಾರಿಗಳಾಗಿ ಇವತ್ತು ರಾಜ್ಯದ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಶ್ಯಾಮ್ ಭಟ್ ಅವರೇ, ಸದಾಶಿವ ಉಳ್ಳಾಲ್ ಅವರೇ, ನಮ್ಮೆಲ್ಲ ಹಿರಿಯರಾಗಿರ್ತಕ್ಕಂಥ ಸವಣೂರು ಸೀತಾರಾಮ್ ರೈ ಅವರೇ, KMFನ ಅಧ್ಯಕ್ಷರಾಗಿರ್ತಕ್ಕಂಥ ಸುಚರಿತಾ ಶೆಟ್ಟರ್ ಅವರೇ, SB ಜಯರಾಮ್ ರೈ ಅವರೇ, ಅಚ್ಯುತ್ ಮುಡಿತಾಯ್ ಅವರೇ, ಮನ್ಮಥ್ ಅವರೇ, ಕುಶಾಲಪ್ಪ ಗೌಡ ಅವರೇ, ಜಯಪ್ರಕಾಶ್ ರೈ ಅವರೇ, ಹರೀಶ್ ರೈ ಅವರೇ, ಪ್ರಕಾಶ್ ಚಂದ್ರ ರೈ ಅವರೇ, ಸಂತೋಷ್ ಅವರೇ, ಗಣೇಶ್ ಅವರೇ, ರಾಘವೇಂದ್ರ ನಾಯಕ್ ಅವರೇ, ಈ ಕಾರ್ಯಕ್ರಮದಲ್ಲಿ 3 ಜನ ಭಾಗಿಯಾಗಿ ಹೋಗಿದ್ದಾರೆ. ಒಬ್ಬರು ಸುಳ್ಯದ ಶಾಸಕಿಯಾಗಿರ್ತಕ್ಕಂಥ ಭಾಗೀರಥಿ ಮುರುಳ್ಯ, ಇನ್ನೊಬ್ಬರು ಯುವ ಸಂಸದರಾಗಿರ್ತಕ್ಕಂಥ ಬ್ರಿಜೇಶ್ ಚೌಟ, 3ನೇವರು ಮಾಜಿ ಶಾಸಕರಾಗಿರ್ತಕ್ಕಂಥ ಸಚಿವ ಮಠಂದರವರನ್ನು ಸ್ಮರಿಸ್ತಾ ಈ ಸಮಾರಂಭದಲ್ಲಿ ಈ ಅಭಿನಂದನೆಯಲ್ಲಿ ಭಾಗವಹಿಸಬೇಕು. ರಾಜೇಂದ್ರ ಕುಮಾರ್ ಅವರ ಕಾರ್ಯ, ಶಶಿಕುಮಾರ್ ಅವರ ಕಾರ್ಯಕ್ಕೆ ನಮ್ಮ ಸಹಕಾರಗಳಿರಬೇಕು ಅನ್ನೋ ಕಾರಣದಿಂದ ಬಂದಿರತಕ್ಕಂಥ ಸಮಸ್ತ ಸಹಸ್ರ ಸಂಖ್ಯೆಯ ಎಲ್ಲ ಅಭಿಮಾನಿ ಬಂಧುಗಳಿಗೆ ನನ್ನ ಪ್ರಣಾಮಗಳನ್ನು ಅರ್ಪಿಸ್ತೇನೆ, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕವಿ ಬಹಳ ಸುಂದರವಾಗಿ ಒಂದು ವರ್ಣನೆಯನ್ನು ಮಾಡ್ತಾನೆ. ನುಡಿದಂತೆ ನಡೆದವನ ಅಡಿಗೆನ್ನ ನಮನ. ಕವಿ ಬಹಳ ಸುಂದರವಾಗಿ ಅದನ್ನು ಬರಿತಾನೆ. ಯಾರು ನುಡಿದಂತೆ ನಡೆದಿದ್ದಾನ ಅವನ ಅಡಿಗೆ ನನ್ನ ನಮನ ಅನ್ನತಕ್ಕಂಥ. ನನಗೆ ಈ ಹಾಡಿಗೆ ಅನ್ವರ್ಥನಾಮ ಯಾರು ಕೇಳಿದರೆ ಅದು ರಾಜೇಂದ್ರ ಕುಮಾರ್ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳಬಲ್ಲೆ. ನುಡಿದಂತೆ ನಡೆದ ಒಬ್ಬ ಸಹಕಾರಿ ಧುರೀಣ ಅದು ರಾಜೇಂದ್ರ ಕುಮಾರ್ ಅವರು. ಒಬ್ಬ ಸಾಧಕ ಜಗತ್ತಿನಲ್ಲಿ ಒಂದು ಸಾಧನೆಯ ವಿಷಯವನ್ನು ಬರಿಬೇಕು ಅನ್ನೋ ಕಾರಣಕ್ಕೋಸ್ಕರ ಹುಡುಕ್ತಾ ಹೋಗ್ತಾನೆ, ಜಗತ್ತಿನಲ್ಲಿ ಹುಡುಕ್ತಾ ಹೋಗ್ತಾನೆ. ಅದರಲ್ಲಿ PhD ಮಾಡಬೇಕು ಅಂತ ಜಗತ್ತಿನಲ್ಲಿ ಹುಡುಕಿಕೊಂಡು ಆಯ್ಕೆ ಮಾಡಿರ್ತಕ್ಕಂಥ ವಿಷಯ ಏನು ಕೇಳಿದರೆ, ಈ ಜಗತ್ತಿನಲ್ಲಿ 500-600 ಕೋಟಿ ಜನಸಂಖ್ಯೆ ಇದೆ. ಆ ಜನಸಂಖ್ಯೆ ಇರತಕ್ಕಂಥ ಈ ಜಗತ್ತಿನಲ್ಲಿ ನಕ್ಷತ್ರಗಳಾದವರು ಎಷ್ಟು ಅಂತ ಇಡೀ ಜಗತ್ತಿನ ಅಧ್ಯಯನವನ್ನು ಮಾಡ್ತಾನೆ. ಜಗತ್ತು ಇಡೀ ಪ್ರವಾಸಗಳನ್ನು ಮಾಡ್ತಾನೆ, ಸಾಧನಾಶೀಲರ ಪಟ್ಟಿಯನ್ನು ಮಾಡ್ತಾನೆ, ನಕ್ಷತ್ರಗಳನ್ನು ಹುಡುಕ್ತಾ ದೇಶದಿಂದ ದೇಶಕ್ಕೆ ಅಲಿತಾನೆ. ಅಲೆದು ಅವನ ಅಧ್ಯಯನಶೀಲತೆಯ ಪ್ರಬಂಧವನ್ನು ಬರಿತಾನೆ. ಜಗತ್ತಿನಲ್ಲಿ ನಾನು ನಕ್ಷತ್ರಗಳನ್ನು ಹುಡುಕ್ತಾ ಹೋದೆ. 100 ಜನ ಹುಟ್ಟಿದ್ದಾರೆ, ಬದುಕಿದ್ದಾರೆ, ಮಡದಿ ಮಕ್ಕಳಿಗೆ ಹೋಗಿ ಸತ್ತಿದ್ದಾರೆ, ಆಸ್ತಿಗಾಗಿ ಜಗಳ ಮಾಡಿದ್ದಾರೆ, ನ್ಯಾಯಾಲಯದಲ್ಲಿ ಕಟ್ಲೆ ಹೂಡಿದ್ದಾರೆ, ಸತ್ತು ಮಣ್ಣಾಗಿ ಹೋಗಿದ್ದಾರೆ. ಆದರೆ ನಕ್ಷತ್ರಗಳಾದವರು ಎಷ್ಟು? 1-2. ಕೊನೆಗೆ ಬರಿತಾನೆ. ಅದನ್ನು ಬಿಟ್ಟು ನಾನು ಇನ್ನೊಂದು ಯೋಚನೆಗೆ ಹೋದೆ, ಹೆಜ್ಜೆಯ ಗುರುತುಗಳನ್ನಾದರೂ ಇಟ್ಟವರು ಎಷ್ಟು ಅಂತ. ಅದೂ ಜಗತ್ತಿನಲ್ಲಿ ಹುಡುಕಿದಾಗ ನನಗೆ 50ಕ್ಕಿಂತ ಮಿಗಿಲಾಗಿ ಸಿಕ್ಕಿಲ್ಲ ಅಂತ ಬರಿತಾನೆ. ಕೊನೆಗೆ ಬರಿತಾನೆ, ತನ್ನ ವ್ಯಕ್ತಿತ್ವದಲ್ಲಿ ಜೀವನದ ಜೊತೆಗೆ 10 ಜೀವನಗಳನ್ನು ಅರಳಿಸಿದವ, 10 ಜೀವನಗಳಿಗೆ ಬೆಳಕಾದವ, ತನ್ನದೆಲ್ಲವನ್ನು ಮರೆತು ಸಮಾಜಕ್ಕಾಗಿ ಸಮರ್ಪಿತ ಬದುಕನ್ನು ಬಾಳಿದವ ನಕ್ಷತ್ರ ಆಗ್ತಾನೆ. ಸಹಕಾರಿ ರಂಗದ ಈ ಜಿಲ್ಲೆಯ ನಕ್ಷತ್ರ ಅದು MN ರಾಜೇಂದ್ರ ಕುಮಾರ್ ಅನ್ನತಕ್ಕಂಥದ್ದನ್ನು ಆ ಸಾಧನಾಶೀಲೆಯ ಅಧ್ಯಯನದ ಮುಖಾಂತರ ನಾನು ಹೇಳಬಲ್ಲೆ. ಒಬ್ಬ ಈ ಜಿಲ್ಲೆಯಲ್ಲಿ ಒಬ್ಬ ಅಜಾತ ಶತ್ರುವಾಗಿ ಬೆಳೆದವರು. ಹಾಗಾಗಿ ರಾಜೇಂದ್ರ ಕುಮಾರ್ ಅವರು ಸಹಕಾರ ರಂಗದ ಮುಖಾಂತರವಾಗಿ ಇವತ್ತು 10 ಒಳ್ಳೆಯ ಚಟುವಟಿಕೆಗಳನ್ನು ಮಾಡಿದವರು. ರಮನಾಥ್ ರೈ ಅವರು ಹೇಳಿದರು, ಬಾಕಿ ಉಳಿದವರು ಎಲ್ಲರೂ ಹೇಳಲಿಕ್ಕಿದೆ, ಹಾಗಾಗಿ ನಾನು ಹೆಚ್ಚು ಉಲ್ಲೇಖಗಳನ್ನು ಮಾಡಲಿಕ್ಕೆ ಹೋಗುವುದಿಲ್ಲ. ರಾಜೇಂದ್ರ ಕುಮಾರ್ ಅವರು ಸುದೀರ್ಘವಾಗಿರ್ತಕ್ಕಂಥ 31 ವರ್ಷಗಳ ಕಾಲ ಈ ಸಹಕಾರ ರಂಗವನ್ನು ಆಳಿದ್ದಾರೆ. ಈ ಜಿಲ್ಲೆಯ ಅತಿ ಹೆಚ್ಚು ಸಹಕಾರ ರಂಗದಲ್ಲಿ ಇವತ್ತು ನಮ್ಮ ಜಗತ್ತಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರ ರಂಗವನ್ನು ಪರಿವರ್ತನೆ ಮಾಡಿ ತೋರಿಸಿದವರಲ್ಲಿ ರಾಜೇಂದ್ರ ಕುಮಾರ್ ಒಬ್ಬರು.
ಕಾರ್ನಾಡು ಸದಾಶಿವರಾಯರು ಇರ್ಬೋದು, ಮಳಹಳ್ಳಿ ಇರ್ಬೋದು, ವಾರಣಾಸಿ ಅವರು ಇರ್ಬೋದು, ಇಂತಹ ಸಹಕಾರ ರಂಗದ ದಿಗ್ಗಜರ ಪಟ್ಟಿಗಳು ಬಹಳ ದೊಡ್ಡದಿದೆ. ಎಲ್ಲರೂ ಹಾಕಿಕೊಟ್ಟಿರ್ತಕ್ಕಂಥ ಹೆಜ್ಜೆಯಲ್ಲಿ ಅವರೆಲ್ಲರ ಗೌರವಕ್ಕೆ ಚ್ಯುತಿಬಾರ ರೀತಿಯಲ್ಲಿ ಈ ಸಹಕಾರ ರಂಗವನ್ನು ಮುನ್ನಡೆಸೋದು ರಾಜೇಂದ್ರ ಕುಮಾರ್ ಅವರು. ನಮ್ಮ ಜಿಲ್ಲೆಯ ಸಹಕಾರ ರಂಗದಲ್ಲಿ ಅದ್ಭುತವಾಗಿರ್ತಕ್ಕಂಥ ಚಿಂತನೆಗಳಿದ್ದಾವೆ. ರಾಜೇಂದ್ರ ಕುಮಾರ್ ಬಂದ ಮೇಲೆ ಅದರಲ್ಲಿ ಒಂದಷ್ಟು ಪರಿವರ್ತನೆಗಳನ್ನು ಮಾಡಿದ್ದಾರೆ. ಆ ಪರಿವರ್ತನೆಗಳು ಯಾವುದು? ಮೊದಲಿಗೆ ಈ ರಾಜ್ಯದಲ್ಲಿ ರೈತರ ಆತ್ಮಹತ್ಯೆಗಳಿಲ್ಲದೆ ಇರತಕ್ಕಂಥ ಜಿಲ್ಲೆ ಯಾವುದು ಹೇಳಿದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ. ಯಾಕೆ ಹೇಳಿದರೆ ನಮ್ಮ ಸಹಕಾರ ರಂಗಗಳು, ನಮ್ಮ ಕೋಆಪರೇಟಿವ್ ಚಳವಳಿಗಳು ಗ್ರಾಮೀಣ ಪ್ರದೇಶದಲ್ಲಿ ಹಾಕಿಕೊಟ್ಟಿರ್ತಕ್ಕಂಥ ಹೆಜ್ಜೆ ಮತ್ತು ರೈತರ ಜೊತೆಗಿನ ಸಂಬಂಧಗಳು. ಹಾಗಾಗಿ ನಾನು ಲೋಕಸಭಾ ಸದಸ್ಯನಾಗಿದ್ದಾಗ ಒಂದಷ್ಟು ಯೋಜನೆಗಳನ್ನು ಮಾಡ್ತಾ ಬಹಳಷ್ಟು ಜನ ನನ್ನಲ್ಲಿ ಪ್ರಶ್ನೆ ಮಾಡ್ತಾರೆ, ನಳಿನ್ ಕುಮಾರ್ ಏನು ಮಾಡಿದರು, 15 ವರ್ಷದಲ್ಲಿ. ಅವರೆಲ್ಲರಿಗೂ ಉತ್ತರ ಕೊಡ್ತೇನೆ. ಈ 15 ವರ್ಷದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅನುದಾನ ತಂದ ಸಂಸದ ನಾನೇ. 1,80,000 ಕೋಟಿ ಅನುದಾನಗಳನ್ನು ತಂದಿದ್ದೇನೆ. ಸ್ಮಾರ್ಟ್ ಸಿಟಿಗಳನ್ನು ಮಾಡಿದ್ದೇನೆ. ಪುತ್ತೂರಿನ ರೈಲ್ವೆ ಸ್ಟೇಷನನ್ನು ಅಭಿವೃದ್ಧಿಪಡಿಸಿದ್ದೇನೆ. ಆದರ್ಶ ರೈಲ್ವೆ ಸ್ಟೇಷನ್ ನಮ್ಮ ಸಮಯದಲ್ಲಿ ಆಗಿದೆ. ಇವತ್ತು ಮಾನಿ ಮೈಸೂರು ಚತುಷ್ಪಥ ರಸ್ತೆಗೆ ಹೆದ್ದಾರಿಗಳಾಗ್ತಾ ಇದೆ. ಇವತ್ತು ಬೆಂಗಳೂರಿನ ಮಂಗಳೂರಿನ ಚತುಷ್ಪಥ ರಸ್ತೆಗಳಾಗ್ತಾ ಇದ್ದಾವೆ. 10 ಕಾಮಗಾರಿಗಳು ನಡೀತಾ ಇದೆ ಹೇಳಿದ್ರೆ ಅದೊಬ್ಬ ನಾನು ಲೋಕಸಭಾ ಸದಸ್ಯನಾಗಿ. ಯಾಕಿದ್ರೆ ಉಲ್ಲೇಖ ಮಾಡಿದೆ ಕೇಳಿದರೆ ಭಾಳಷ್ಟು ಸಾರಿ ಈ ಕಾರ್ಯಗಳನ್ನು ಮಾಡ್ತಾ ಇಂತಹ ಅಪಪ್ರಚಾರಗಳು ಬರ್ತದೆ. ರಾಜೇಂದ್ರ ಕುಮಾರ್ ಮೇಲೂ ಇಂತಹ ಅಪಪ್ರಚಾರಗಳು ಬಂದಿದ್ದಾವೆ. ಅದಕ್ಕಾಗಿ ಹೇಳಿದೆ, ಈ ಜಿಲ್ಲೆಯ ಸಹಕಾರಿ ನಾನು ಲೋಕಸಭಾ ಸದಸ್ಯನಾಗಿದ್ದಾಗ ಒಂದು ಅಧ್ಯಯನವನ್ನು ಮಾಡಿದೆ. ನಮ್ಮ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಒಂದು ಸ್ಕೀಮ್ ತಂದರು. ಆ ಸ್ಕೀಮ್ ಯಾವುದು ಹೇಳಿದ್ರೆ ಜನ್ಧನ್ ಯೋಜನೆ. ಆ ಜನ್ಧನ್ ಯೋಜನೆಯನ್ನು ಅನುಷ್ಠಾನ ತರಬೇಕು. ದೇಶದಲ್ಲಿ ಮೊದಲ ಬಾರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 100% ತರಬೇಕು ಅಂತ ನಾನೊಂದು ಸಭೆ ಕರೆದೆ. ನನಗೆ ಆಶ್ಚರ್ಯ ಆದ್ದು ಏನು ಹೇಳಿದರೆ, ಎಲ್ಲ ರಾಷ್ಟ್ರೀಕೃತ ಬ್ಯಾಂಕಿನ ಅಧಿಕಾರಿಗಳನ್ನು ಕರೆದು ಸಭೆ ನಡೆಸಿದಾಗ ದಕ್ಷಿಣ ಕನ್ನಡ ಜಿಲ್ಲೆ 80% ಅಕೌಂಟ್ ಹೋಲ್ಡರ್ ಇದ್ದ ಜಿಲ್ಲೆ ಆಗಿತ್ತು. ಯಾಕೆ ಹೇಳಿದ್ರೆ ನಮ್ಮ ಸಹಕಾರಿ ಚಳವಳಿಯ ಮುಖಾಂತರ ಹಳ್ಳಿಯ ರೈತ ಮಾತ್ರ ಅಲ್ಲ, ಕೂಲಿ ಕಾರ್ಮಿಕ ಸಮೇತ ಅಕೌಂಟ್ ಹೋಲ್ಡರ್ ಆಗಿದ್ದ. ಇದಕ್ಕೆ ರಾಜೇಂದ್ರ ಕುಮಾರ್ ಅವರು ಕಾರಣೀಭೂತರಾಗ್ತಾರೆ. ಹಾಗಾಗಿ ನಮ್ಮ ಜಿಲ್ಲೆ ಜನ್ಧನ್ ಅಕೌಂಟಲ್ಲಿ ನಂಬರ್ 1ನೇ ಸ್ಥಾನಕ್ಕೆ ಬಂತು. ನನಗೆ ಆಶ್ಚರ್ಯ ಆಯಿತು. ಇಡೀ ರಾಜ್ಯದಲ್ಲಿ ಎಲ್ಲೂ ಸಹಕಾರ ರಂಗದಲ್ಲಿ ಸಂಚಾರಿ ಎ ಟಿ ಎಮ್ಗಳಿರಲಿಲ್ಲ. ಮೊದಲ ಬಾರಿಗೆ ಸಹಕಾರಿ ಚಳವಳಿಯಲ್ಲಿ ಸಂಚಾರಿ ಎ ಟಿ ಎಮ್ನ ಅಳವಡಿಸಿದ್ದು ಯಾವುದು ಹೇಳಿದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಕೇಂದ್ರ ಬ್ಯಾಂಕ್. ಅದಕ್ಕೆ ಕಾರಣ ರಾಜೇಂದ್ರ ಕುಮಾರ್ ಅವರು ಮತ್ತು ಅವರ ತಂಡ. ಹೇಳಿದರೆ ಈ ಹೊಸತನವನ್ನು ಹುಡುಕುವ, ತಮ್ಮ ಜನರಿಗೆ ಸಹಕಾರಗಳನ್ನು ಕೊಡ್ತಕ್ಕಂಥ, ಅವರೆಲ್ಲರ ಅವಶ್ಯಕತೆಗಳಿಗೆ ಪೂರೈಕೆ ಮಾಡತಕ್ಕಂಥ ಕಾರ್ಯ ಅದು ರಾಜೇಂದ್ರ ಕುಮಾರ್ ಅವರ ಕನಸುಗಳಾಗಿತ್ತು. ಅದನ್ನು ಹೇಳಿದ್ದು, ಮೊಳಹಳ್ಳಿ ಶಿವರಾಯರು ಕಂಡಿರ್ತಕ್ಕಂಥ ಕೋಆಪರೇಟಿವ್ ಚಳವಳಿಯನ್ನು ಸಾಧನಾಶೀಲವಾಗಿ ಪರಿವರ್ತನೆ ಮಾಡಿ ಈ ಜಿಲ್ಲೆಯ ಕೀರ್ತಿಯನ್ನು ಜಗತ್ತಿನ ಎತ್ತರಕ್ಕೆ ಏರಿಸುವಲ್ಲಿ ಸಹಕಾರ ರಂಗದಲ್ಲಿ ರಾಜೇಂದ್ರ ಕುಮಾರ್ ಅವರ ಕೊಡುಗೆ ಅನನ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ನನಗೆ ಅನ್ನಿಸ್ತದೆ, ಅತಿ ಹೆಚ್ಚು ಸಹಕಾರ ರಂಗದಲ್ಲಿ ಪ್ರಶಸ್ತಿಗಳನ್ನು ಪಡೆದ ಖ್ಯಾತಿ ಯಾರಿಗಿದೆ ಹೇಳಿದರೆ ಅದು ರಾಜೇಂದ್ರ ಕುಮಾರ್ ಅವರಿಗಿದೆ ಅಂತ ಹೇಳ್ಬೋದು. ಎರಡನೇದು, ಇವತ್ತು ಸ್ವಸಹಾಯ ಸಂಘಗಳ ಮುಖಾಂತರವಾಗಿ ಒಂದು ಹೊಸತನವನ್ನು ತಂದರು. ಕಾರ್ಕಳದ ಒಂದು ಕುಗ್ರಾಮದಲ್ಲಿ ಸಹಕಾರಿ ನವೋದಯ ಸಂಘವನ್ನು ಪ್ರಾರಂಭ ವೀರೇಂದ್ರ ಹೆಗ್ಗಡೆ ಅವರು ದೀಪ ಹೊತ್ತಿಸುವುದರ ಮುಖಾಂತರ ಆಯಿತು. ಇವತ್ತು ಆ ಬೆಳಗಿಸಿರ್ತಕ್ಕಂಥ ದೀಪ ಒಂದು ಸ್ತ್ರೀ ಶಕ್ತಿಯ ಆಂದೋಲನವಾಗಿ ಪರಿವರ್ತನೆ ಆಯಿತು. ನವೋದಯದ ಗುಂಪುಗಳು ಕೇವಲ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಯಲ್ಲಿ ಇರದೆ ಇಡೀ ರಾಜ್ಯದ ಮೂಲೆ ಮೂಲೆಗಳಿಗೆ ಇವತ್ತು ಪಸರಿಸಿದೆ. ಲಕ್ಷಾಂತರ ಜನ ಇವತ್ತು ನವೋದಯದ ಮುಖಾಂತರ ಜೀವನದ ಬದುಕನ್ನು ಹರಿಸಿದ್ದಾರೆ. ಆರೈಕೆ ಆಗಿದೆ, ಬೆಳಗಿದೆ, ಅವರ ಜೀವನಗಳು ಬೆಳಕಾಗಿದೆ. ಅದಕ್ಕೆ ನವೋದಯದ ಕೊಡುಗೆಗಳು ಅದ್ಭುತವಾಗಿರ್ತಕ್ಕಂಥ. ನಾನು ರಮಣಾತ್ರವರು ಹೇಳಿದರು ಅವರು ಸಹಕಾರಿ. ನನಗೆ ಅನ್ನಿಸ್ತದೆ ಅಶೋಕಣ್ಣನೂ ಸಹಕಾರಿ ಇರಬೇಕು, ಗೊತ್ತಿಲ್ಲ ನನಗೆ, ಸಹಕಾರ ರಂಗ ಇಲ್ಲ. ಇವತ್ತು ಬೇರೆ ಬೇರೆ ಜನ ಸಹಕಾರ ರಂಗದಲ್ಲಿದ್ದಾಗ ಒಂದು ಸಣ್ಣ ನಾನು ಚರ್ಚೆ ಯಾವತ್ತು ಮಾಡಲಿಕ್ಕಿದೆ. ಈ MRPL SEZ ಬಂದಾಗ ನಾನು ಹೋರಾಟ ತಗೊಂಡಿದ್ದೆ. ಆಗ ನನ್ನ ಹತ್ರ ಪ್ರಶ್ನೆ ಕೇಳಿದರು, ನೀವು ಹೋರಾಟ ಯಾಕೆ ಮಾಡ್ತೀರಿ? ಆಗ ನಾನೊಂದು ಪ್ರಶ್ನೆಯನ್ನು ಹೇಳಿದ್ದೆ. ಇವತ್ತು 4,000 ಎಕರೆಯಲ್ಲಿ MRPL ಇದೆ. ಅದರಲ್ಲಿರ್ತಕ್ಕಂಥ ಒಟ್ಟು ಉದ್ಯೋಗಸ್ಥರು 2,000. ಅದೇ ಹಳ್ಳಿಯಲ್ಲಿರ್ತಕ್ಕಂಥ ಒಂದು ಕೋಆಪರೇಟಿವ್ ಸೊಸೈಟಿಯಲ್ಲಿರ್ತಕ್ಕಂಥ
ಉದ್ಯೋಗಿಗಳು ಒಂದು ಸ್ವಸಹಾಯ ಸಂಘದ ಮುಖಾಂತರ ಅಭಿವೃದ್ಧಿ ಆಗತಕ್ಕಂಥ ಉದ್ಯೋಗಿಗಳು ಎಷ್ಟು ಹೇಳಿದ್ರೆ 4,000 ಎಕರೆ ಅವರಿಗೆ ಜಾಗ ಕೊಟ್ಟರೆ ಅವರು 10,000 ಜನರಿಗೆ ಉದ್ಯೋಗ ಕೊಡಬಲ್ಲಂಥ ಶಕ್ತಿ ಇವತ್ತು ಸ್ವಸಹಾಯ ಸಂಘಗಳಿಗಿದೆ, ಸಿರಿಯಂತಹ ಸಂಘಟನೆಗಳಿಗಿದೆ. ಹೇಳಿದರೆ ಉದ್ಯೋಗದ ನಿರ್ಮಾಣ ಇವತ್ತು ಸಹಕಾರ ರಂಗದ ಮುಖಾಂತರ ಆಗುತ್ತೆ ಅನ್ನುವಂಥದ್ದನ್ನು ತಿಳಿಸಿದೆ. ಅದರಲ್ಲಿ ನವೋದಯವು ಒಂದು. ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಸಾಮಾನ್ಯ ವ್ಯಕ್ತಿಗಳಿಗೆ ಉದ್ಯೋಗ ಮತ್ತು ಉದ್ಯಮಶೀಲತೆಯನ್ನು ಕೊಡಿಸ್ತಕ್ಕಂಥ ಕೆಲಸ ಇವತ್ತು ನವೋದಯ ಸಂಘಗಳಿಂದ ಆಗಿದೆ. ಹಾಗಾಗಿ ಅವರು ಸಹಕಾರ ರಂಗದಿಂದ ಸಾಮಾಜಿಕ ರಂಗಕ್ಕೆ ಧುಮುಕಿದರು. ಒಂದು ಸ್ವಲ್ಪ ರಾಜಕೀಯ ರಂಗದಲ್ಲೂ ಪ್ರವೇಶವನ್ನು ಮಾಡಿದ್ದಾರೆ. ನಾನು 2ನೇ ಬಾರಿ ಲೋಕಸಭಾ ಸದಸ್ಯನಾದೆ. 2ನೇ ಬಾರಿ ಲೋಕಸಭಾ ಸದಸ್ಯ ಆದಾಗ ನನ್ನ ಎದುರಾಳಿ ಯಾರು? ನಮ್ಮೆಲ್ಲ ಹಿರಿಯರಾಗಿರ್ತಕ್ಕಂಥ ನನ್ನ ಗುರುಗಳಾಗಿರ್ತಕ್ಕಂಥ ಜನಾರ್ದನ ಪೂಜಾರಿಯವರು. ಆದರೆ ಆ ಚುನಾವಣಾ ಪ್ರಚಾರ ಸಮಿತಿಯ ಅಧ್ಯಕ್ಷರು ಯಾರು? ರಾಜೇಂದ್ರ ಕುಮಾರ್ ಅವರು. ನನ್ನ ಹತ್ರ ಬಹಳಷ್ಟು ಜನ ಕೇಳಿದರು, ನೀವು ರಾಜೇಂದ್ರ ಕುಮಾರ್ ಬಹಳ ಆತ್ಮೀಯರು, ಆದರೆ ಇವತ್ತು ನಿಮ್ಮ ಎದುರಾಳಿ ರಾಜೇಂದ್ರ ಕುಮಾರ್ ಅದು ಹೇಗೆ? ಅದಕ್ಕೆ ನಾನು ಬಹಳ ಸುಂದರವಾಗಿ ಉತ್ತರ ಕೊಟ್ಟೆ. ಏನು ಹೇಳಿದರೆ, ರಾಜಕಾರಣ ಅದು ಪ್ರಜಾಪ್ರಭುತ್ವ, ಅವನ ವೈಯಕ್ತಿಕ ವಿಚಾರಗಳು. ರಾಜೇಂದ್ರ ಕುಮಾರ್ ಮಾಡತಕ್ಕಂಥ ಸೇವಾ ಕಾರ್ಯ ಇದೆಯಲ್ಲ, ಅದಕ್ಕೆ ನಾನು ಯಾವತ್ತೂ ಬೆಂಗಾವಲಾಗಿದ್ದೇನೆ. ಅವರ ಸೇವಾ ಕಾರ್ಯ, ಸಾಮಾಜಿಕ ಚಿಂತನೆಗಳ ಜೊತೆಯಲ್ಲಿದ್ದೇನೆ. ವೈಚಾರಿಕವಾಗಿ ನಾನು ವಿರೋಧಿ ಅವರಿಗೆ. ಹಾಗಾಗಿ ಸಹಕಾರಿ ರಂಗದಲ್ಲಿ ಅವರಿಗೆ ಸಹಕಾರ, ಸಾಮಾಜಿಕ ರಂಗದಲ್ಲಿ ಸಹಕಾರ, ರಾಜಕೀಯವಾಗಿ ನಾನು ವೈಚಾರಿಕವಾಗಿರ್ತಕ್ಕಂಥ ವಿರೋಧಿ ಇವತ್ತಿಗೂ. ಹೇಳಿದರೆ ಒಬ್ಬ ಮಾಡ್ತಕ್ಕಂಥ ಒಳ್ಳೆಯ ಕಾರ್ಯಗಳು, ಅದಕ್ಕೆ ಹೇಳಿದೆ ಅವರು ಅಜಾತ ಶತ್ರು. ಹಾಗಾಗಿ ಎಲ್ಲರನ್ನ ಪ್ರೀತಿ ಮಾಡ್ತಕ್ಕಂಥ, ರಾಜಕೀಯವಾಗಿ ನಾವು ವಿರುದ್ಧವಾಗಿದ್ದರೂ ಸಹಕಾರ ರಂಗಕ್ಕೆ ಬಂದಾಗ ನಮಗೆ ಸಹಕಾರಗಳನ್ನು ಕೊಡೋರು. ಹಾಗಾಗಿ ಅಜಾತ ಶತ್ರುವಾಗಿ ರಾಜಕೀಯ ರಂಗದ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಧಾರ್ಮಿಕ ಕ್ಷೇತ್ರದಲ್ಲೂ ಕೈಯಾಡಿಸಿದವರು. ಧಾರ್ಮಿಕ ಕ್ಷೇತ್ರದಲ್ಲಿ ಹೇಗೆ ಕೈಯಾಡಿಸಿದ್ದಾರೆ? ಬಹಳ ದೊಡ್ಡದಾಗಿರ್ತಕ್ಕಂಥ ಈ 2 ಜಿಲ್ಲೆಗಳಲ್ಲಿ ಮಹಾಮಸ್ತಕಾಭಿಷೇಕ ಬಹಳ ದೊಡ್ಡದು. ಕಾರ್ಕಳದ ಮಹಾಮಸ್ತಕಾಭಿಷೇಕವನ್ನು ಶ್ರವಣಬೆಳಗೊಳದ ಮಹಾಮಸ್ತಕಾಭಿಷೇಕದಷ್ಟೇ ವ್ಯವಸ್ಥಿತವಾಗಿ ಮಾಡಿದ ಕೀರ್ತಿ ಯಾರಿಗೆ ಹೇಳಿದರೆ ಅದು MN ರಾಜೇಂದ್ರ ಕುಮಾರ್ ಅವರಿಗೆ. ಅದಕ್ಕಿಂತ ಹೆಚ್ಚು ಎಲ್ಲ ದೇವಸ್ಥಾನಗಳು, ಗುಡಿ ಗೋಪುರಗಳ ಜೀರ್ಣೋದ್ಧಾರದ ಕಾರ್ಯದಲ್ಲಿ ಕೈಯಾಡಿಸಿದವರು ರಾಜೇಂದ್ರ ಕುಮಾರ್ ಅವರು. ಹಾಗಾಗಿ ಹೇಳಿದರೆ ರಾಜೇಂದ್ರ ಕುಮಾರ್ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ರಾಜಕೀಯವಾಗಿ, ಸಹಕಾರಿಯಾಗಿ, ಸಾಂಸ್ಕೃತಿಕವಾಗಿ, ಯಾಕೆ ಹೇಳಿದ್ರೆ ಅವರ ನವೋದಯ ಕಾರ್ಯಕ್ರಮಗಳು, ಅದ್ಭುತವಾಗಿರ್ತಕ್ಕಂಥ ಸಮಾವೇಶಗಳು, ಬ್ರಹ್ಮಕಲಶಗಳು ನಡೆದಾಗ ಅವರ ಯೋಚನೆಗಳು, ಸಾಂಸ್ಕೃತಿಕ ವೈಭವಕ್ಕೆ ಅವ್ರದ್ದೇ ಆಗಿರ್ತಕ್ಕಂಥ ಕೊಡುಗೆ ಅದ್ಭುತವಾಗಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲ ರಂಗದಲ್ಲೂ ಕೈಯಾಡಿಸಿರ್ತಕ್ಕಂಥ ಒಬ್ಬ ಮೇಧಾವಿ ನಮ್ಮ ಸಹಕಾರಿ ಧುರೀಣ, ಅದು ರಾಜೇಂದ್ರ ಕುಮಾರ್ ಅವರು. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕೆ ಹೇಳಿದ್ರೆ ದೇಶದ ಅತಿ ಪ್ರತಿಷ್ಠಿತವಾಗಿರ್ತಕ್ಕಂಥ ಹುದ್ದೆಯನ್ನು ಹಿಡ್ಕೊಂಡು ಬಂದಿದ್ದೀರಿ. ನಮಗೆ ವಿಶ್ವಾಸ ಇದೆ ರಾಜೇಂದ್ರ ಕುಮಾರ್ ಕೈಯಾಡಿದ್ದೆಲ್ಲ ಯಶಸ್ವಿ. ಹಾಗಾಗಿ ಈ ಕ್ಷೇತ್ರದಲ್ಲೂ ನೀವು ಕೈಯಾಡಿಸಿದ್ದೀರಿ, ಅದರಲ್ಲೂ ನೀವು ಯಶಸ್ಸಾಗ್ತೀರಿ. ದೇವರು ನಿಮಗೆ ಆಶೀರ್ವಾದ ಕೊಡ್ತಾನೆ. 77 ವರ್ಷ ಆಗಿದೆ. ನಾನು ಮೊನ್ನೆ ಒಂದು ಶಬ್ದ ಹೇಳಿದ್ದೇನೆ, ನಾವೆಲ್ಲ ರನ್ಔಟ್ ಆದವರು. ರಾಜೇಂದ್ರ ಕುಮಾರ್ ಸಹಕಾರ ರಂಗದಲ್ಲಿ ನಾಟ್ಔಟ್. ಇನ್ನು ಸೆಂಚುರಿ ಬಾರಿಸಿ ಅಂತ ನಿಮಗೆ ಶುಭವನ್ನು ಹಾರೈಸ್ತೇನೆ, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಶತಮಾನಿಯಾಗಿ ಇನ್ನಷ್ಟು ಈ ಜಿಲ್ಲೆಯ ಸಹಕಾರ ರಂಗದ ಕೀರ್ತಿಯನ್ನು ಹೆಚ್ಚಿಸಿ, ಇನ್ನಷ್ಟು ಸಹಕಾರಿಗಳಿಗೆ ಮಾದರಿಯಾಗಿ, ಆದರ್ಶದ ಒಬ್ಬ ವ್ಯಕ್ತಿಯಾಗಿ ಸಹಕಾರ ರಂಗ ನಿರಂತರವಾಗಿರ್ತಕ್ಕಂಥ ಚಟುವಟಿಕೆ ನೀವು ಪ್ರೇರಣೆಯಾಗಿ. ಇನ್ನೊಬ್ಬರು ಶಶಿಕುಮಾರ್ ಬಾಲ್ಯೋಟ್, ನನ್ನ ಸಹೋದರ. ಶಶಿಕುಮಾರ್ ಬಾಲ್ಯೋಟು ಮತ್ತು ನಾನು ಒಂದೇ ವಿಚಾರಧಾರೆಯಲ್ಲಿ ಇರತಕ್ಕಂಥವ್ರು. ಅವರು ವಿಚಾರ ಬೇರೆ ಇಲ್ಲ, ನಮ್ಮದು ಒಂದೇ ವಿಚಾರ, ಆದರೆ ಬೇರೆ ವಿಚಾರಧಾರೆ ಜೊತೆಗೆ ಸಂಬಂಧ ಇರತಕ್ಕಂಥವ್ರು. ನಡೆದ ಇನ್ನೊಬ್ಬ ಅಜಾತ ಶತ್ರು ಇವರು. ಒಬ್ಬ ಸಂಘದ ಸ್ವಯಂ ಸೇವಕನಾಗಿ ಬೆಳೆದು ಬಂದವರು. ಕವಿ ಬರಿತಾನೆ, ದನಗಾಹಿ ಬಾಲಕನು ಆದಾನು ರಾಷ್ಟ್ರರಥ ಚಾಲಕನು ಅಂತ. ದನಗಾಯುವ ಹುಡುಗ ಇರ್ತಾನಲ್ಲ, ಅವನ ಕೈಯಲ್ಲೂ ಅವನಿಗೆ ಶಿಕ್ಷಣಗಳನ್ನು ಕೊಟ್ಟಾಗ, ಅವನಿಗೆ ಸಂಸ್ಕಾರಗಳನ್ನು ಕೊಟ್ಟಾಗ ಅವನು ರಾಷ್ಟ್ರರಥವನ್ನು ನಡೆಸಬಲ್ಲ. ಶಿವಾಜಿ ಉದಾಹರಣೆ ಶಿವಾಜಿ ರಾಷ್ಟ್ರರಥವನ್ನೇ ನಡೆಸಬಲ್ಲ ಅನ್ನುವಂಥ ಹಾಡನ್ನು ಬರಿತಾನೆ. ದನಗಾಹಿ ಬಾಲಕನು ಆದಾನು ರಾಷ್ಟ್ರರಥ ಚಾಲಕನು. ಶಶಿಕುಮಾರ್ ಹಾಗೆ ಸಾಮಾನ್ಯ ಹಳ್ಳಿಯಿಂದ, ಸಾಮಾನ್ಯ ಮನೆಯಿಂದ ಬಂದು ಇವತ್ತು ಸಹಕಾರ ರಂಗದ ಜಿಲ್ಲೆಯ ಒಬ್ಬ ನೇತಾರನಾಗಿ ಬೆಳೆದಿದ್ದಾರೆ. ಅವರಿಗೆ ಅಭಿವಂದನೆಗಳನ್ನು ನಾನು ಸಲ್ಲಿಸ್ತೇನೆ. ರಾಜೇಂದ್ರ ಕುಮಾರ್ ಯಾವ ಕ್ಷೇತ್ರದಲ್ಲಿ ಕೈಯಾಡಿಸಿದಾರ, ಆ ಎಲ್ಲ ಕ್ಷೇತ್ರಗಳಲ್ಲಿ ಕೈಯಾಡಿಸಿದವರು ಶಶಿಕುಮಾರ್ ಅವರು. ರಾಜೇಂದ್ರ ಕುಮಾರ್ ಹೇಗೆ ಸಹಕಾರಿ ಧುರೀಣರಾದ್ರ, ಇವತ್ತು ಶಶಿಕುಮಾರ್ ಸಹಕಾರಿ ಧುರೀಣ. ರಾಜೇಂದ್ರ ಕುಮಾರ್ ಹೇಗೆ ರಾಜಕೀಯದಲ್ಲಿ ಒಂದು ವಿಚಾರದಲ್ಲಿದ್ದಾರ, ಇವತ್ತು ಶಶಿಕುಮಾರ್ ನನ್ನದೇ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ನಾಯಕ. ಹೇಗೆ ರಾಜೇಂದ್ರ ಕುಮಾರ್ ಧಾರ್ಮಿಕ ಕ್ಷೇತ್ರದಲ್ಲಿ ಕೈಯಾಡಿಸಿದ್ರೆ, ಹಾಗೆ 10 ಬ್ರಹ್ಮಕಲಶಗಳಲ್ಲಿ ಶಶಿಕುಮಾರ್ ಕೈಯಾಡಿಸಿದರೆ ಅದು ಯಶಸ್ವಿ ಆಗ್ತದೆ. ಹಾಗಾಗಿ ರಾಜೇಂದ್ರ ಕುಮಾರ್ ಅವರ ಕೃಪಾಶೀರ್ವಾದ, ರಾಜೇಂದ್ರ ಕುಮಾರ್ ಅವರ ಮಾರ್ಗದರ್ಶನ, ರಾಜೇಂದ್ರ ಕುಮಾರ್ ಅವರ ಆಶೀರ್ವಾದದಿಂದ ಒಬ್ಬ ಸಮರ್ಥನಾಗಿರ್ತಕ್ಕಂಥ ನಾಯಕ ಶಶಿಕುಮಾರ್ ಬಲ್ಯೋಟ್ಟು ಇವತ್ತು ಪುತ್ತೂರಿಗೆ ಕೀರ್ತಿ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ. ಅವರು ಇವತ್ತು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ರಮಣಾತ್ರ ಇವರು ಬಹಳ ಸುಂದರವಾಗಿ ಹೇಳಿದರು, ಎಲ್ಲ ಹಿರಿಯರ ಆಶೀರ್ವಾದ ಒಂದೇ.
ನಮ್ಮ ಆಶೆ ಏನು? ನಮ್ಮ ಜಿಲ್ಲೆಯ 2 ಕಣ್ಣುಗಳು, ಸಹಕಾರ ರಂಗದ 2 ಕಣ್ಣು. ರಾಜೇಂದ್ರ ಕುಮಾರ್ ಅವರಿಗೆ ರಾಷ್ಟ್ರೀಯ ಪ್ರಶಸ್ತಿಗಳು ಬರಲಿ, ಪದ್ಮಶ್ರೀ, ಪದ್ಮರತ್ನ ಅಂತ ಪ್ರಶಸ್ತಿಗಳು ಬರಲಿ ಅಂತ ನಾನು ಹಾರೈಸಿದರೆ, ಶಶಿಕುಮಾರ್ ಮುಂದಿನ ದಿನಗಳಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಸಾಧಕನಾಗಿ ದೇಶದ ಕೀರ್ತಿಯನ್ನು ಹೆಚ್ಚಿಸುವಂಥ ಒಬ್ಬ ನಾಯಕನಾಗಿ ಮೂಡಿ ಬರಲಿ ಅಂತ ಹೇಳ್ತಾ ಅವರಿಗೂ ಶುಭವನ್ನು ಹಾರೈಸ್ತೇನೆ. ಹಾಗಾಗಿ ಅವರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾಳೆ ನಾನು ಯಾಕೆ ನನ್ನನ್ನು ಕರೆದ್ರು ಗೊತ್ತಿಲ್ಲ, ನಾನು ರಮನಾಥ್ ರೈ ಅವರಾದರೂ ಬಹಳ ಹಿರಿಯ ನಾಯಕ, ನಾನು ಇವತ್ತು ಮಾಜಿಯಾಗಿದ್ದೇನೆ. ಮೊನ್ನೆ ಬಹಳ ಸುಂದರವಾಗಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರೊಂದು ರಾಜೇಂದ್ರ ಕುಮಾರ್ ಬಗ್ಗೆ ಉಲ್ಲೇಖ ಮಾಡಿದರು. ಅದನ್ನು ಹೇಳ್ತೇನೆ ಹಾಸ್ಯಕ್ಕಾಗಿರಲಿ ಅಂತೇಳಿ. ಏನಿತ್ತು ಅಂತ ಕೇಳಿದ್ರೆ, ಅವರು ಮಂತ್ರಿ ಆಗಿದ್ರಲ್ಲ, ಆ ಸಂದರ್ಭ ನೋಡ್ತಿದ್ದೆ. ಕಾಂಗ್ರೆಸ್ ಸರ್ಕಾರ ಬಂದಾಗ ಕಾಂಗ್ರೆಸ್ ಸರ್ಕಾರದ ಸಚಿವರಾಗಿರ್ತಕ್ಕಂಥ ಸಹಕಾರ ಸಚಿವರ ಕಾರಿಂದ ಮೊದಲು ಇಳಿಯುವುದು ಯಾರು ಹೇಳಿದ್ರೆ ರಾಜೇಂದ್ರ ಕುಮಾರ್. ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಬಂದಾಗ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ಸಹಕಾರ ಸಚಿವರ ಕಾರಿಂದ ಮೊದಲಿಗೆ ಇಳಿಯುವುದು ಯಾರು ಹೇಳಿದರೆ ರಾಜೇಂದ್ರ ಕುಮಾರ್. ಜನತಾದಳದ ಸರ್ಕಾರ ಬಂದಾಗ ಜನತಾದಳದ ಸಹಕಾರಿ ಸಚಿವರ ಕಾರಿಂದ ಮೊದಲಿಗೆ ಇಳಿಯುವುದು ಯಾರು ಹೇಳಿದರೆ ಅದು ರಾಜೇಂದ್ರ ಕುಮಾರ್. ಹೇಳಿದರೆ ಎಲ್ಲ ಪಕ್ಷದವರಿಗೂ ಇವನ್ಯಾರವ ಎನಿಸದೆ ಇವನಮ್ಮವ ಎನಿಸಯ್ಯ ಅನ್ನುವಂಥ ಬಸವಣ್ಣನ ವಾಕ್ಯವನ್ನು ಪಾಲನೆ ಮಾಡಿದವರು ಯಾರು ಹೇಳಿದರೆ ಅದು ರಾಜೇಂದ್ರ ಕುಮಾರ್. ಹಾಗಾಗಿ ಹೇಳಿದೆ, ಅಂತಹ ರಾಜೇಂದ್ರ ಕುಮಾರ್ ಅವರ, ಶಶಿಕುಮಾರ್ ಅವರ ಅಭಿನಂದನಾ ಸಭೆಯಲ್ಲಿ ಅಭಿನಂದನಾ ನುಡಿಯನ್ನು ಮಾಡುವುದಕ್ಕೆ ನನ್ನನ್ನು ಮಾಜಿಯನ್ನು ಕರೆದಿದ್ದೀನಿ. ಯಾಕೆ ಮಾಜಿಯನ್ನು ಕರೆದಿದ್ದಾರೆ ಹೇಳಿದರೆ 2 ಕಾರಣ ಇರ್ಬೋದು. ನಾನು MP ಆಗೋ ಮುಂಚೆ, ನಾನು ಸಂಘಟನೆಯ ಕಾರ್ಯದಲ್ಲಿದ್ದಾಗ ನಾನು ರಾಜೇಂದ್ರ ಕುಮಾರ್ ಬಹಳ ಹತ್ತಿರ. ನಮ್ಮೆಲ್ಲ ಕಾರ್ಯಕ್ಕೆ ರಾಜೇಂದ್ರ ಕುಮಾರ್ ಆಗ ನನಗೆ ಸಹಕಾರಿಯಾಗಿದ್ದರು. ನಾಗರಾಜ್ ಶೆಟ್ಟರು ಮತ್ತು ಶ್ಯಾಮ್ ಭಟ್ರ ಆಶೀರ್ವಾದದಲ್ಲಿ ನನ್ನ 35ನೇ ವರ್ಷಕ್ಕೆ ನಾನು ಕಟೀಲಿನ ಬ್ರಹ್ಮಕಲಶದ ಅಧ್ಯಕ್ಷ ಆದೆ. ಆ ಸಂದರ್ಭದಲ್ಲಿ ನನಗೆ ಯಾವ ಕಲ್ಪನೆಗಳು ಇರಲಿಲ್ಲ. ನಾಗರಾಜ್ ಶೆಟ್ಟರು, ಶ್ಯಾಮ್ ಭಟ್ರು ಆಗ ಎಂಡೋಮೆಂಟ್ ಕಮಿಷನರ್ ಆಗಿದ್ದರು. ಒಂದು ಅಧ್ಯಾದೇಶವನ್ನು ಹೊರಡಿಸಿದ್ರು, ನಳಿನ್ ಕುಮಾರ್ ಬ್ರಹ್ಮಕಲಶ ಜೀರ್ಣೋದ್ಧಾರದ ಅಧ್ಯಕ್ಷನ. ಏನೂ ಗೊತ್ತಿಲ್ಲ, ರಾತ್ರಿ ಬೆಳಗಿನೊಳಗೆ ಪ್ರಿಂಟ್ ಆಗಿ ಬಂತು. ಆದರೆ ಅದನ್ನು ಮಾಡಬೇಕಿತ್ತು. ಆಗ ನನ್ನ ಜೊತೆ ನಿರಂತರವಾಗಿ ನಿಂತವರು ಯಾರು ಹೇಳಿದರೆ ರಾಜೇಂದ್ರ ಕುಮಾರ್ ಅವರು. ಆವತ್ತಿನಿಂದ ಇವತ್ತು ನಾನು MP ಆಗೋ ಮುಂಚೆ, MP ಆಗಿರುವ ಸಂದರ್ಭದಲ್ಲಿ, ಇವತ್ತು MP ಸ್ಥಾನ ಹೋದ ಮೇಲೂ ಅಧಿಕಾರ ಪ್ರಾಮುಖ್ಯ ಅಲ್ಲ, ನಿನ್ನ ಜೊತೆ ನಾನಿದ್ದೇನೆ ಅನ್ನುವಂಥದ್ದನ್ನು ತೋರಿಸಿದವರು ರಾಜೇಂದ್ರ ಕುಮಾರ್. ಅದಕ್ಕೋಸ್ಕರ ನಾನು ಇವತ್ತು ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಬಂದಿದ್ದೇನೆ. ಶಶಿಕುಮಾರ್ ನನ್ನ ಒಬ್ಬ ಸಹೋದರ, ಅವರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಕಾರ್ಯಕ್ಕೆ ಶುಭವನ್ನು ಹಾರೈಸ್ತೇನೆ. ತನ್ನ ಅದ್ಭುತ ವಿಚಾರಶೀಲ ಮೌಲ್ಯಯುತ ವಾಗ್ಜರಿಯ ಮುಖಾಂತರವಾಗಿ ಸನ್ಮಾನ್ಯ ರಾಜೇಂದ್ರ ಕುಮಾರ್ ಮತ್ತು ಶಶಿಕುಮಾರ್ ರೈ ಬಾಲಿವುಡ್ ಅವರಿಗೆ ಅಭಿನಂದನಾ ನುಡಿಗಳನ್ನು ಪ್ರಸ್ತುತಪಡಿಸಿದಂಥ ಆದರಣೀಯ ಈ ಕ್ಷೇತ್ರದ ಮಾಜಿ ಸಂಸದರಾಗಿರುವಂಥ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಅಭಿಮಾನದ ಅಭಿವಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ, ಇದೀಗ ಈ ಸಂಭ್ರಮದ ವೇದಿಕೆ ಒಂದು ವಿಶೇಷವಾದಂಥ ಕಾರಣಕ್ಕೋಸ್ಕರ ಈಗ ನಾವೆಲ್ಲ ಅದಕ್ಕೆ ಸಾಕ್ಷಿಯಾಗಬೇಕಿದೆ. ಅಭಿನಂದನಾ ಕಾರ್ಯಕ್ರಮಕ್ಕಾಗಿ ವೇದಿಕೆಯನ್ನು ಸಜ್ಜುಗೊಳಿಸಬೇಕು ಅಂತೇಳಿ ಸಂಘಟಕರ ಹತ್ರ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಮೊದಲಿಗೆ ಆರಂಭದಲ್ಲಿ ಅಭಿನಂದನೆಯನ್ನು ಸ್ವೀಕರಿಸಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನ್ಯಾಷನಲ್ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ SCR ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಗೊಂಡಿರುವ, ಹೇಳಿದರೆ ಸಾಮಾಜಿಕ ಕಾರಣದ ಜವಾಬ್ದಾರಿಯ ವಲಯದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಈ ಜಿಲ್ಲೆಗೆ ಹಿರಿಮೆಯನ್ನು, ಗೌರವವನ್ನು ತಂದಿತ್ತಂಥ ಸನ್ಮಾನ್ಯ ಸಹಕಾರ ರತ್ನ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು ಅಭಿನಂದನೆಯನ್ನು, ಸನ್ಮಾನವನ್ನು ಸ್ವೀಕರಿಸಬೇಕು, ಸನ್ಮಾನದ ಪೀಠವನ್ನು ತಾವು ಅಲಂಕರಿಸಬೇಕು ಅಂತ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅತಿಥಿಗಳು ಒಂದಷ್ಟು ಹೊತ್ತು ನಮ್ಮೊಟ್ಟಿಗೆ ಸಹಕರಿಸಬೇಕು ಮತ್ತು ಸನ್ಮಾನ್ಯ ರಾಜೇಂದ್ರ ಕುಮಾರ್ ಅವರು ಕೂಡ ಸಹಕರಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ, ಅವರ ಪರಿಚಯವನ್ನು ಸ್ಕ್ರೀನ್ ಮುಖಾಂತರ, VT ಮುಖಾಂತರವಾಗಿ ಸಂಘಟಕರ ಶ್ರಮದ ಒಂದು ಫಲವಾಗಿ ಅದನ್ನು ಪ್ರಸ್ತುತಪಡಿಸುವಂಥ ಸಂದರ್ಭ, ತಾವೆಲ್ಲರೂ ಅದನ್ನು ವೀಕ್ಷಣೆ ಮಾಡಬೇಕು. ಆ ಬಳಿಕ ಅಭಿನಂದನೆ ಕಾರ್ಯಕ್ರಮ ನಡೀತದೆ ಎನ್ನುವಂಥ ಮಾತನ್ನು ಹೇಳ್ತಾ ಇದೀಗ ಅವರ ಪರಿಚಯದ ದೃಶ್ಯ ಪ್ರಸಾರ. ಡಾಕ್ಟರ್ MN ರಾಜೇಂದ್ರ ಕುಮಾರ್ ವಯಸ್ಸು ಏರಿಯದ ಹುಮ್ಮಸ್ಸು, ಬದುಕಿನ ವರ್ಷಗಳ ಔನ್ನತ್ಯದಲ್ಲಿ ಸ್ಥಾನಮಾನಗಳ ಔನ್ನತ್ಯವನ್ನು ಪಡೆಯುತ್ತಾ ಬಂದಿರುವವರು ಸಹಕಾರ ರತ್ನ ಅಭಿನವ ಮೊಳಹಳ್ಳಿ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಮಂಗಳೂರು ಇದರ ಅಧ್ಯಕ್ಷರಾಗಿ, ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲ ನಿಯಮಿತ ಬೆಂಗಳೂರು ಇದರ ಅಧ್ಯಕ್ಷರಾಗಿ,
ಕರ್ನಾಟಕ ರಾಜ್ಯ ಸಹಕಾರಿ ಅಫೆಕ್ಸ್ ಬ್ಯಾಂಕ್ ನಿಯಮಿತ ಬೆಂಗಳೂರು ಇದರ ನಿರ್ದೇಶಕರಾಗಿ, ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ ಇದರ ಮ್ಯಾನೇಜಿಂಗ್ ಟ್ರಸ್ಟಿಯಾಗಿ, ಅಪೆಕ್ಸ್ ಬ್ಯಾಂಕಿನ ಮಾಜಿ ಅಧ್ಯಕ್ಷರಾಗಿ, ಪ್ರಸ್ತುತ ನಿರ್ದೇಶಕರಾಗಿ, ಭಾರತ ಸರ್ಕಾರದ ಇಫ್ಕೋದ ಪ್ರಸಕ್ತ ನಿರ್ದೇಶಕರಾಗಿ ಸಲ್ಲಿಸುತ್ತಿರುವ ಸೇವೆ ಅಪೂರ್ವವಾದದ್ದು. ಇವರ ಗೌರವ ಸ್ಥಾನಮಾನದ ಹೆಮ್ಮೆಯ ಕಿರೀಟಕ್ಕೆ ಮತ್ತೊಂದು ಗರಿ ಎನ್ನುವಂತೆ ನ್ಯಾಷನಲ್ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ SCR ಇದರ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಸಹಕಾರ ತತ್ವ ಮತ್ತು ಧ್ಯೇಯೋದ್ದೇಶಗಳಿಂದ ಪ್ರಭಾವಿತರಾಗಿ ಕಳೆದ 4 ದಶಕಗಳಿಂದ ಸಹಕಾರಿ ರಂಗದಲ್ಲಿ ಮಹತ್ತರ ಸಾಧನೆಯನ್ನ ಮಾಡಿದವರು ಡಾಕ್ಟರ್ MNR. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿ ಸತತವಾಗಿ 7 ಬಾರಿ ಅವಿರೋಧವಾಗಿ ಆಯ್ಕೆಯಾಗಿ 3 ದಶಕಗಳಿಂದ ಸಾರ್ಥಕ ಸೇವೆಯನ್ನ ಸಲ್ಲಿಸಿದ ಅಪ್ರತಿಮ ನಾಯಕ. ಸಮಾಜದ ಕೆಲವೇ ಜನರಿಗೆ ಸೀಮಿತವಾಗಿದ್ದ ಬ್ಯಾಂಕ್ ವ್ಯವಹಾರವನ್ನು ಸರಳೀಕರಿಸಿ ಎಲ್ಲರಿಗೂ ನಮ್ಮದೇ ಬ್ಯಾಂಕ್ ಎನ್ನುವ ಕಲ್ಪನೆಯನ್ನ ಸಹಕಾರ ರಂಗದಲ್ಲಿ ಸಾಕಾರಗೊಳಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ನಿರೀಕ್ಷೆಯನ್ನು ಮೀರಿದ ಅಭಿವೃದ್ಧಿ ಪಥದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಬ್ಯಾಂಕ್ ಅನ್ನ ವಿಸ್ತರಿಸಿದ ಹೆಗ್ಗಳಿಕೆಯು ಇವರದ್ದು. ದೇಶದಲ್ಲಿ ಪ್ರಥಮ ಎನ್ನುವಂತೆ ರೈತರಿಗೆ ರುಪೇ ಕಿಸಾನ್ ಕಾರ್ಡ್ ವಿತರಣೆ ಹಾಗೂ ಮನೆ ಬಾಗಿಲಿಗೆ ಬ್ಯಾಂಕ್ ಎನ್ನುವ ಅಭಿಯಾನದೊಂದಿಗೆ ಮೊಬೈಲ್ ಬ್ಯಾಂಕ್ ಆರಂಭಿಸಿದ ಹಿರಿಮೆಯು ಡಾಕ್ಟರ್ MNR ರದ್ದು. ಸರ್ವರಿಗೂ ಸಮಪಾಲು ಸಮಬಾಳು ಎನ್ನುವ ತತ್ವದಲ್ಲಿ ನಂಬಿಕೆ ಇಟ್ಟು ಪುರುಷ ಪ್ರಧಾನ ಸಮಾಜದಲ್ಲಿ ಮರೀಚಿಕೆಯಾಗಿದ್ದ ಮಹಿಳೆಯರ ಗೌರವವನ್ನು ಹೆಚ್ಚಿಸಲು ಇಚ್ಛಾಶಕ್ತಿಯನ್ನ ತೋರಿದ ರಾಜೇಂದ್ರ ಕುಮಾರ್ ನವೋದಯ ಸ್ವಸಹಾಯ ಗುಂಪುಗಳ ಮೂಲಕ ಲಕ್ಷಾಂತರ ಮಂದಿಗೆ ಸ್ವಾವಲಂಬನೆಯ ಜೀವನವನ್ನ ರೂಪಿಸಿಕೊಟ್ಟ ಮಹಾತ್ಮರು. ಇವರ ದೂರದರ್ಶಿ ಚಿಂತನೆಯ ಫಲವಾಗಿ ಸಹಕಾರ ಸಂಘಗಳ ಪದಾಧಿಕಾರಿಗಳು ಇಸ್ರೇಲ್ ಪ್ರವಾಸವನ್ನ ಕೈಗೊಂಡಿರುವುದು ಸಹಕಾರ ಸಂಘಗಳ ರಂಗದಲ್ಲಿ ಒಂದು ಐತಿಹಾಸಿಕ ದಾಖಲೆಯಾಗಿದೆ. ಸಹಕಾರ ಸಂಘಗಳ ಬಲವರ್ಧನೆಗೆ ವಿದೇಶಿ ಅಧ್ಯಯನ ಪ್ರವಾಸದ ಪರಿಕಲ್ಪನೆಯನ್ನ ಸಾಕಾರಗೊಳಿಸಿದವರೂ ಹೌದು. ಇವರ ಸಾಧನೆ ಸಾಹಸವನ್ನ ಗಮನಿಸಿ ನೂರಾರು ಸಂಘ ಸಂಸ್ಥೆಗಳು ಇವರನ್ನ ಗೌರವಿಸಿದೆ. ಸಹಕಾರ ಕ್ಷೇತ್ರದಲ್ಲಿ ಸತ್ವಪೂರ್ಣ ಸಾಹಸ ದ್ಯುಮಣಿಯಾಗಿ ಕೃಷಿ ಲೋಕವನ್ನ ಬೆಳಗ್ತಾ ಇರುವ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರಿಗೆ 2002ರಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ D ವೀರೇಂದ್ರ ಹೆಗ್ಗಡೆಯವರು ಅಭಿನವ ಮೊಳಹಳ್ಳಿ ಎಂಬ ಬಿರುದನ್ನ ಪ್ರದಾನಿಸಿದ್ದು ಇವರ ಹಿರಿಮೆಗೆ ಸಂದ ತಕ್ಕ ಗೌರವ. ಅಷ್ಟೇ ಅಲ್ಲದೆ ಬೆಸ್ಟ್ ಚೇರ್ಮನ್ ಅವಾರ್ಡ್, ಸಹಕಾರ ರತ್ನ, ಸಹಕಾರ ಭೂಷಣ, ಕೊಲಂಬಿಯಾ ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್, ಸಹಕಾರ ವಿಶ್ವ ಬಂಧುಶ್ರೀ, ನಮ್ಮ ತುಳುವೇರು ಪ್ರಶಸ್ತಿ, ಸಹಕಾರ ಕಲ್ಪವೃಕ್ಷ, ಸಂಘಟನಾ ಚತುರ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಮೊದಲಾದ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ನಿಮಗೆ ಅರ್ಹವಾಗಿಯೇ ಸಂದಿದೆ. ಸಹಕಾರಿ ಕ್ಷೇತ್ರಕ್ಕೆ ಅಂತಾರಾಷ್ಟ್ರೀಯ ಮನ್ನಣೆಯನ್ನ ತಂದುಕೊಡುವ ಮೂಲಕ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಕೀರ್ತಿಯನ್ನು ವಿಸ್ತಾರಗೊಳಿಸಿದ ಇವರ ಸಾಧನೆ ಸರ್ವರು ವಿಸ್ಮಯ ಪಡುವಂಥದ್ದು. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿಯೂ ಸಂಪೂರ್ಣವಾಗಿ ಸರ್ವರಿಗೆ ಸರ್ವ ರೀತಿಯ ಸಹಕಾರವನ್ನು ನೀಡುತ್ತಾ ದಾನ ಧರ್ಮಾದಿಗಳನ್ನು ಮಾಡುತ್ತಾ ಅನ್ಯರಿಗೆ ಹಲವು ರೀತಿಯಿಂದ ಆದರ್ಶಪ್ರಾಯರಾಗಿ ಬಾಳುತ್ತಿರುವ ಇವರ ಸಾಧನೆಗೆ ಇನ್ನೊಬ್ಬರು ಸಾಟಿಯಿಲ್ಲ. ತಮ್ಮ ಮುಂದಿನ ಬಾಳು ಉಜ್ವಲವಾಗಲಿ, ತಮ್ಮ ಸಂಸಾರ ಆನಂದದ ಹೆಗ್ಗಡಲಾಗಲಿ, ಸರ್ವ ಇಷ್ಟಾರ್ಥಗಳು ಸಿದ್ಧಿಯಾಗಲಿ ಎಂದು ಶ್ರೀದೇವರಲ್ಲಿ ಪ್ರಾರ್ಥಿಸಿ ನ್ಯಾಷನಲ್ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ SCR ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾದ ತಮಗೆ ಪುತ್ತೂರು ಉಪವಿಭಾಗದ ಸಹಕಾರಿ ಬಂಧುಗಳ ಅಭಿವಂದನಾ ಸಮಿತಿ ವತಿಯಿಂದ ಜಿಲ್ಲೆಯ ಸಮಸ್ತ ಸಹಕಾರಿಗಳ ಪರವಾಗಿ ಗೌರವಪೂರ್ವಕವಾಗಿ ಈ ಸನ್ಮಾನವನ್ನ ಸಮರ್ಪಿಸುತ್ತಿದ್ದೇವೆ. ಸಹಕಾರ ರತ್ನ, ಸಹಕಾರ ಕಲ್ಪವೃಕ್ಷ, ಸಹಕಾರ ಕಾಮಧೇನು ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರಿಗೆ ಪುತ್ತೂರು ಉಪವಿಭಾಗದ ಸಹಕಾರಿ ಬಂಧುಗಳ ಈ ಅಭಿನಂದನೆಯನ್ನು ನೆರವೇರಿಸಿಕೊಡಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನ್ಯಾಷನಲ್ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ NCR ಸಾಮಾಜಿಕ ಕಾರಣದ ಜವಾಬ್ದಾರಿ ವಲಯದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಪ್ರತಿಷ್ಠಿತ ಜವಾಬ್ದಾರಿಯನ್ನ ವಹಿಸಿಕೊಂಡಿರುವಂತ ಸನ್ಮಾನ್ಯ ರಾಜೇಂದ್ರ ಕುಮಾರ್ ಅವರು ಉಭಯ ಜಿಲ್ಲೆಗಳ ಸಹಕಾರಿಗಳ ಗೌರವವನ್ನು ಹೆಚ್ಚಿಸಿದ್ದಾರೆ.
ಈ ವಿಶೇಷ ಸಂದರ್ಭದಲ್ಲಿ ಪುತ್ತೂರು ಉಪವಿಭಾಗದ ಸುಳ್ಯ, ಪುತ್ತೂರು, ಬೆಳ್ತಂಗಡಿ, ಕಡಬ ವ್ಯಾಪ್ತಿಯ ಸಹಕಾರಿ ಬಂಧುಗಳ ಅಭಿಮಾನದ ಅಭಿನಂದನೆ. ಹಲವಾರು ಪ್ರಶಸ್ತಿ, ಸನ್ಮಾನ, ಗೌರವವನ್ನು ಪಡೆದಿರುವಂತ ಸನ್ಮಾನ್ಯ ರಾಜೇಂದ್ರ ಕುಮಾರ್ ಅವರಿಗೆ ಪೇಟ, ಹಾರ, ಶಾಲು, ತುರಾಯಿ, ಸ್ಮರಣಿಕೆ, ಆಳೆತ್ತರದ ಅಭಿನಂದನಾ ಪತ್ರ, ಫಲಪುಷ್ಪಗಳ ಗುಚ್ಛ, ಒಬ್ಬ ಸಹಕಾರಿ ಕಲ್ಪವೃಕ್ಷಕ್ಕೆ ಸಹಕಾರಿ ಬಂಧುಗಳ ಕೃತಜ್ಞತೆಯ ಸಮರ್ಪಣೆ. ಈ ಮೂಲಕವಾಗಿ ಬೆಸ್ಟ್ ಚೇರ್ಮನ್ ನ್ಯಾಷನಲ್ ಅವಾರ್ಡ್ ಪಡೆದವರು, ನ್ಯಾಷನಲ್ ಎಕ್ಸಲೆನ್ಸ್ ಅವಾರ್ಡ್ ಪಡೆದವರು, ಮಹಾತ್ಮ ಗಾಂಧಿ ಸಮ್ಮಾನ್ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದವರು, ಬಹುಮುಖ ಪ್ರಭಾವಶಾಲಿ ಸಹಕಾರಿ ನಾಯಕ ಪ್ರಶಸ್ತಿಯನ್ನು ಪಡೆದವರು, ಔಟ್ಸ್ಟ್ಯಾಂಡಿಂಗ್ ಗ್ಲೋಬಲ್ ಲೀಡರ್ಶಿಪ್ ಅವಾರ್ಡ್ ಪ್ರಶಸ್ತಿಯನ್ನು ಪಡೆದವರು ರಾಜೇಂದ್ರ ಕುಮಾರ್ ಅವರು, ಅಂತಾರಾಷ್ಟ್ರೀಯ ಶ್ರೇಷ್ಠ ನಾಯಕತ್ವ ಅವಾರ್ಡ್ ಅನ್ನು ಪಡೆದವರು, ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದವರು, ನಮ್ಮ ತುಳುವರ ಪ್ರಶಸ್ತಿಯ ಗೌರವವನ್ನು ಪಡೆದವರು, ಸಹಕಾರ ಕಲ್ಪವೃಕ್ಷ ಪ್ರಶಸ್ತಿ, ಅಭಿನವ ಮೊಳಹಳ್ಳಿ ಗೌರವ, ಅಂತಾರಾಷ್ಟ್ರೀಯ ಸಾಧಕ ಪ್ರಶಸ್ತಿ, ಮದರ್ ತೆರೇಸಾ ಮೆಮೋರಿಯಲ್ ನ್ಯಾಷನಲ್ ಅವಾರ್ಡ್, ಉಜ್ವಲ ಉದ್ಯಮಿ ಪ್ರಶಸ್ತಿ, ವಿಶ್ವದ ಹೆಮ್ಮೆಯ ಕನ್ನಡಿಗ ಪ್ರಶಸ್ತಿ, ವಿಶ್ವದ ಹೆಮ್ಮೆಯ ತುಳುವ ಗೌರವ ಸನ್ಮಾನ್ಯ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರಿಗೆ ಪುತ್ತೂರು ಉಪವಿಭಾಗದ ಸಹಕಾರಿ ಬಂಧುಗಳ ಗೌರವದ ಅಭಿಮಾನದ ಅಭಿವಂದನೆಗಳು, ಶುಭಾಶಯಗಳು, ಶುಭ ಹಾರೈಕೆಗಳು ತಮಗೆ. ಸಹಕಾರಿ ಕ್ಷೇತ್ರದ ದೇವೇಂದ್ರ ರಾಜೇಂದ್ರ ಕುಮಾರನಿಗೆ ಇದೀಗ ಅಭಿನಂದನೆ ನಡೆದ ಬಳಿಕ ಶಶಿ ಅಂತ ಹೇಳಿದರೆ ಚಂದ್ರ, ರಾಜೇಂದ್ರ ಅಂತ ಹೇಳಿದರೆ ಸೂರ್ಯನ ಬೆಳಕಿನಲ್ಲಿ ಕಂಗೊಳಿಸುತ್ತಿರುವಂತ, ರಾಜೇಂದ್ರ ಬೆಳಕಿನಲ್ಲಿ ಕಂಗೊಳಿಸುತ್ತಿರುವಂತ ಶಶಿಕುಮಾರ್ ರೇ ಬಾಲ್ಯೊಟ್ಟು ಅವರು ಇದೀಗ ಅಭಿನಂದನೆಯ ಪೀಠವನ್ನು ಅಲಂಕರಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದೀಗ ಶಶಿಕುಮಾರ್ ಅವರ ಪರಿಚಯದ ವಿಟಿಯ ಪ್ರದರ್ಶನ. ಎಲ್ಲರನ್ನೂ ಪ್ರೀತಿಸುವ ವ್ಯಕ್ತಿತ್ವ, ನಾಯಕತ್ವ, ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿಭಾಯಿಸುವ ತಾಕತ್ತು ಉಳ್ಳವರು ನಾಯಕರಾಗಿ ಬೆಳೆಯುತ್ತಾರೆ. ಈ ನಾಯಕರ ಪೈಕಿ ಸರ್ವಸ್ಪರ್ಶಿ ನಾಯಕರಾಗುವವರು ಕೆಲವರು. ಇಂತಹ ನಾಯಕರ ಸಾಲಿನಲ್ಲಿ ಗುರುತಿಸಿಕೊಳ್ಳುವವರು ಶಶಿಕುಮಾರ್ ರೈ ಬಾಲ್ಯೊಟ್ಟು ಅವರು. ಸಾಮಾಜಿಕ ಕ್ಷೇತ್ರಕ್ಕೆ ತನ್ನದೇ ಆದ ಕೊಡುಗೆ ನೀಡುತ್ತಿರುವ ಇವರು ಸಮಾಜದ ಕಡೆಯ ವ್ಯಕ್ತಿಯನ್ನ ತಲುಪಲು ಅಹರ್ನಿಶಿ ಶ್ರಮಿಸ್ತಾ ಇರುವ ಸರ್ವಸ್ಪರ್ಶಿ ನಾಯಕ. ವಿದ್ಯಾರ್ಥಿ ದೆಸೆಯಿಂದಲೇ ಸಾಮಾಜಿಕ ಜೀವನದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಸಹಕಾರಿ ರಂಗ, ಧಾರ್ಮಿಕ, ಸಾಮಾಜಿಕ ಜೀವನದ ಜೊತೆಗೆ 10 ಹಲವು ಕ್ಷೇತ್ರಗಳಲ್ಲಿ ತಮ್ಮ ಛಾಪು ಮೂಡಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ನ ನಿರ್ದೇಶಕರಾಗಿರುವ ಶಶಿಕುಮಾರ್ ರೈ ಬಾಲ್ಯೊಟ್ಟು ಸಹಕಾರಿ ರಂಗದ ಧುರೀಣರಾಗಿ ಹಲವು ಸಂಘಟನೆಗಳಲ್ಲಿ ಸಕ್ರಿಯರಾಗಿ ತೊಡಗಿಸಿಕೊಂಡಿರುವವರು. ಓರ್ವ ಪ್ರಗತಿಪರ ಕೃಷಿಕರೂ ಹೌದು. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾಗಿ 3 ಬಾರಿ ಅವಿರೋಧವಾಗಿ ಆಯ್ಕೆಗೊಂಡಿರುವ ಇವರು ಇದೀಗ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ನ ಅಧ್ಯಕ್ಷತೆಯನ್ನ ವಹಿಸಿಕೊಂಡವರು. ಪುತ್ತೂರು ಭೂ ಅಭಿವೃದ್ಧಿ ಬ್ಯಾಂಕಿನ ನಿರ್ದೇಶಕರಾಗಿ, ಉಪಾಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಸರಿಸುಮಾರು 8 ವರ್ಷ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಜನಜಾಗೃತಿ ವೇದಿಕೆಯ ಪುತ್ತೂರು ತಾಲೂಕು ಅಧ್ಯಕ್ಷರಾಗಿ, ಬೆಂದ್ರತೀರ್ಥ ಅಭಿವೃದ್ಧಿ ಸಮಿತಿಯ ಸಂಚಾಲಕರಾಗಿ, ಪೇರಲ್ತಡ್ಕ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರಾಗಿ, ಇರ್ದೆ ವಿಷ್ಣುಮೂರ್ತಿ ದೇವಸ್ಥಾನದ ಮುಕ್ತೇಸರರಾಗಿ, ನಿಡ್ಪಳ್ಳಿ ಶ್ರೀ ಶಾಂತದುರ್ಗ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವ ಸಮಿತಿ ಸಂಚಾಲಕರಾಗಿ, ಇರ್ದೆ ಸಾರ್ವಜನಿಕ ಶಾರದೋತ್ಸವ ಸಮಿತಿಯಲ್ಲಿ ಸರಿಸುಮಾರು 23 ವರ್ಷಗಳ ಕಾಲ ಅಧ್ಯಕ್ಷರಾಗಿ, ಪುತ್ತೂರು ಸಂತ ಫಿಲೋಮಿನಾ ಕಾಲೇಜಿನ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾಗಿ, ಉಪ್ಪಿನಂಗಡಿ ವಿಜಯ ವಿಕ್ರಮ ಜೋಡುಕರೆ ಕಂಬಳ ಸಮಿತಿಯ ಸಂಚಾಲಕರಾಗಿ, ಪುತ್ತೂರು ತಾಲೂಕು ಯುವ ಬಂಟರ ಸಂಘದ ಸ್ಥಾಪನಾ ಸಮಿತಿ ಕೋಶಾಧಿಕಾರಿಯಾಗಿ, ಪುತ್ತೂರು ತಾಲೂಕು ಬಂಟರ ಸಂಘದ ಕೋಶಾಧಿಕಾರಿಯಾಗಿ, ಬಳಿಕ ಪ್ರಧಾನ ಕಾರ್ಯದರ್ಶಿಯಾಗಿ, ತದನಂತರ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಪ್ರಸ್ತುತ ಪುತ್ತೂರು ಸೌಹಾರ್ದ ಸಹಕಾರಿ ನಿಯಮಿತದ ಉಪಾಧ್ಯಕ್ಷರಾಗಿ, ಪುತ್ತೂರು TAPMS ನಿರ್ದೇಶಕರಾಗಿ, ದಕ್ಷಿಣ ಕನ್ನಡ ಕೃಷಿ ಅಭಿವೃದ್ಧಿ ಸಹಕಾರಿ ಸಂಘದ ನಿರ್ದೇಶಕರಾಗಿ, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾಗಿ 3ನೇ ಅವಧಿಗೆ ಸೇವೆ ಸಲ್ಲಿಸ್ತಾ ಇದ್ದು,
ಇದೀಗ ಇರ್ದೆ ಬೆಟ್ಟಂಪಾಡಿ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾಗಿಯೂ ಆಯ್ಕೆಯಾಗಿದ್ದಾರೆ. ಬಾಲ್ಯೊಟ್ಟು ಅವರ ಅಧ್ಯಕ್ಷತೆಯಲ್ಲಿ ಕರಾವಳಿ ಬಂಟರ ಕಲಾವೈಭವ ಕಾರ್ಯಕ್ರಮ ಹಾಗೂ ಬಂಟೆರೆಗೌಜಿ 2022 ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆದಿದೆ. ಸಾಧಕರಿಗೆ ಸನ್ಮಾನ, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೂ ಅಭಿನಂದನಾ ಸಮಿತಿ ಕಾರ್ಯಾಧ್ಯಕ್ಷರಾಗಿ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸಿದ ಹೆಗ್ಗಳಿಕೆಗೂ ಇವರು ಪಾತ್ರರಾಗಿದ್ದಾರೆ. ಸಂಘಟನಾ ಚತುರರಾಗಿರುವ ಶಶಿಕುಮಾರ್ ರೈ ಅವರ ನೇತೃತ್ವದಲ್ಲಿ ಇತ್ತೀಚೆಗೆ ಅದ್ಧೂರಿಯಾಗಿ ನಡೆದ ಪಾಣಾಜೆ ಪೂಮಾಣಿ ಕಿನ್ನಿಮಾಣಿ ದೈವಸ್ಥಾನದ ಬ್ರಹ್ಮ ಕಲಶೋತ್ಸವ ಸಂಘಟನಾ ಕ್ರಿಯಾಶೀಲತೆಗೆ ಕೈಗನ್ನಡಿಯಾಗಿದೆ. ನಿತ್ಯ ಪಾದರಸದಂತೆ ಓಡಾಡ್ತಾ ಇರುವ ಶಶಿಕುಮಾರ್ ರೈ ಅವರ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ಸದಾ ಬೆಂಬಲವಾಗಿ ನಿಂತಿರುವವರು ಪತ್ನಿ ಹರಿಣಾಕ್ಷಿ ರೈ, ಪುತ್ರ ಶಿರಾಲ್ ಎಸ್ ರೈ ಹಾಗೂ ಪುತ್ರಿ ಶ್ರೀಜಲ್ ರೈ. ಹೀಗೆ ಜಿಲ್ಲೆಯ ಸಹಕಾರಿ ಅಧ್ಯಕ್ಷ ಗಾದಿಯು ಆಗಿರಲಿ, ಇನ್ನಷ್ಟು ಹೆಚ್ಚಿನ ಸಾಧನೆ ಗೌರವ ಪೂರ್ವಕವಾಗಿ ಈ ಸನ್ಮಾನವನ್ನ ಸಮರ್ಪಿಸುತ್ತಿದ್ದೇವೆ. ಸಹಕಾರಿ ರಂಗದ ಕಣ್ಮಣಿ, ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆಗೊಂಡಿರುವ ನಮ್ಮೂರಿನ ನಮ್ಮ ಹೆಮ್ಮೆಯ ಆತ್ಮೀಯ ಜನನಾಯಕ ಶಶಿಕುಮಾರ್ ರೈ ಬಾಲ್ಯೊಟ್ಟು ಅವರಿಗೆ ಪುತ್ತೂರು ಉಪವಿಭಾಗದ ಎಲ್ಲ ಸರ್ವ ಸಹಕಾರಿಗಳ ಪರವಾಗಿ ಅಭಿಮಾನದ ಅಭಿವಂದನೆ. ಶಾಲು, ಪೇಟ, ತುರಾಯಿ, ಹಾರ, ಬುಟ್ಟಿ ತುಂಬ ಫಲಪುಷ್ಪ, ಆಳೆತ್ತರದ ಅಭಿನಂದನಾ ಸನ್ಮಾನ ಪತ್ರದ ಜೊತೆಗೆ ಸಹಕಾರಿ ಬಂಧುಗಳ ಅಭಿಮಾನದ ಗೌರವದ ಅಭಿನಂದನೆ. ಸಹಕಾರಿ ಕಣ್ಮಣಿ ಶಶಿಕುಮಾರ್ ರೈ ಬಾಲ್ಯೊಟ್ಟು ಅವರು ಸಾಮಾಜಿಕ ಕ್ಷೇತ್ರದ, ರಾಜಕೀಯ ಕ್ಷೇತ್ರದಲ್ಲಿ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸುವುದರ ಮುಖಾಂತರವಾಗಿ ತನ್ನ ಸೌಮ್ಯ ಸ್ವಭಾವ, ನಯ ವಿನಯದ ಮಾತುಗಳು, ಹೃದಯ ತುಂಬ ಅಗಾಧ ಪ್ರೀತಿ ವಿಶ್ವಾಸವನ್ನ ಸರ್ವರಿಗೂ ಉಣಬಡಿಸ್ತಾ ಯುವಕರಿಗೆ ಮಾರ್ಗದರ್ಶಕರಾಗಿ ನಮ್ಮಂತ ಹಲವಾರು ಯುವಕರು ಸಾಧನೆಯ ಹಾದಿಯಲ್ಲಿ ಸಾಗುವಾಗ ಕೈ ಹಿಡಿದು ಮುನ್ನಡೆಸಿ ಮಾರ್ಗದರ್ಶನ ಮಾಡಿದಂತ ಯುವಕರೇ ಕಣ್ಮಣಿ, ಸಹಕಾರಿ ಕಣ್ಮಣಿ ಶಶಿಕುಮಾರ್ ರೈ ಬಾಲ್ಯೊಟ್ಟು ಅವರಿಗೆ ಅಭಿಮಾನದ ಅಭಿನಂದನೆಗಳು, ವಂದನೆಗಳು, ಶುಭಾಶಯಗಳು, ಶುಭ ಹಾರೈಕೆಗಳು. ತಮ್ಮ ಸಹಕಾರಿ ಸಾಮಾಜಿಕ ರಾಜಕೀಯ ಬದುಕು ಇನ್ನಷ್ಟು ಉಜ್ವಲವಾಗಲಿ. ಪುತ್ತೂರಿನ ಒಡೆಯ ಮಹತೋಬಾರ ಮಾಲಿಂಗೇಶ್ವರ ದೇವರು ತಮ್ಮ ಎಲ್ಲ ಕುಲದೇವರು ಆಶೀರ್ವಾದ ಮಾಡಲಿ ಎನ್ನುವ ಆಶಯದ ಜೊತೆಗೆ ತಮ್ಮ ಸಾಧನೆಗೆ ಸದಾ ಬೆಂಗಾವಲಾಗಿರುವಂಥ ಪತ್ನಿ ಶ್ರೀಮತಿ ಹರಿಣಾಕ್ಷಿ ರೈ, ಪುತ್ರ ಶಿರಾಲ್ ಎಸ್ ರೈ, ಪುತ್ರಿ ಶ್ರೀಜಲ್ ರೈ ಅವರಿಗೆ ವಿಶೇಷವಾದ ಅಭಿವಂದನೆಯನ್ನು ಸಲ್ಲಿಸ್ತಾ ಎರಡು ದಿಗ್ಗಜರನ್ನ ಅಭಿನಂದಿಸಿದಂಥ ಈ ವೇದಿಕೆಯಲ್ಲಿ ಇರುವಂಥ ಎಲ್ಲ ಗೌರವಾನ್ವಿತ ಗಣ್ಯ ಮಾನ್ಯರಿಗೆ ವಿಶೇಷ ಅಭಿನಂದನೆ, ವಂದನೆಗಳು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಸನ್ಮಾನ್ಯ ಶಾಸಕರು, ಸಭಾಧ್ಯಕ್ಷರು ಕೊನೆಯವರೆಗೆ ಇರಬೇಕಾಗಿತ್ತು. ಆದರೆ ಒಬ್ಬ ಕ್ರಿಯಾಶೀಲ ಶಾಸಕನಾಗಿ ಕ್ಷೇತ್ರದ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವಂಥ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿಕ್ಕಿರುವಂಥ ಕಾರಣಕ್ಕೋಸ್ಕರ ಅವರು ಮುಂಚಿತವಾಗಿ ಶುಭಾಶಯವನ್ನು ಸಲ್ಲಿಸಿ ತೆರಳುತ್ತೇನಂತ ಹೇಳಿದ್ದಾರೆ. ಹಾಗಾಗಿ ತಮ್ಮೆಲ್ಲರ ಅನುಮತಿಯನ್ನು, ಒಪ್ಪಿಗೆಯನ್ನು, ಹಿರಿಯರ ಒಪ್ಪಿಗೆಯನ್ನು ಕೇಳ್ತಾ ಇದೀಗ ಸನ್ಮಾನ್ಯ ಶಾಸಕರು ಕ್ಷೇತ್ರದ ಕ್ರಿಯಾಶೀಲ ಶಾಸಕರಾಗಿ ತುಳು ಭಾಷೆ, ತುಳುನಾಡಿನ ಸಂಸ್ಕೃತಿ, ಆಚಾರ ವಿಚಾರಗಳ ಬಗ್ಗೆ ನಿತ್ಯ ನಿರಂತರವಾಗಿ ಹೋರಾಟ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಂಥ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು ಇದೀಗ ಅಧ್ಯಕ್ಷೀಯ ನುಡಿಗಳನ್ನು ಆಡಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನ್ಯಾಷನಲ್ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ NCR ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಗೊಂಡಿರುವಂಥ ಸಹಕಾರ ರತ್ನ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರಿಗೆ ಮತ್ತು ನನ್ನ ಸಹೋದರ ಸಮಾನರಾದಂಥ ಶಶಿಕುಮಾರ್ ರೈ ಬಾಲ್ಯೊಟ್ಟು ಅವರಿಗೆ ಅಭಿನಂದನಾ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು, ನನ್ನ ಮಾರ್ಗದರ್ಶಕರು ಆಗಿರುವಂಥ ಸನ್ಮಾನ್ಯ ಶ್ರೀ ಬಿ ರಮನಾಥ್ ರೈಗಳೇ,
ಅಭಿನಂದನಾ ಕಾರ್ಯಕ್ರಮವನ್ನು ನೆರವೇರಿಸಿದಂಥ ಸನ್ಮಾನ್ಯ ಡಾಕ್ಟರ್ ಶ್ಯಾಮ್ ಭಟ್ ಅವರೇ, ಈಗ ತಾನೇ ನಮ್ಮನ್ನು ಉದ್ದೇಶಿಸಿ ಮಾತಾಡಿ ಹೋದಂಥ ಮಾಜಿ ಸಂಸದರಾದಂಥ ನಳಿನ್ ಕುಮಾರ್ ಕಟೀಲ್ ಅವರೇ, ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನನ್ನ ಮಾರ್ಗದರ್ಶಕರು ಆದಂಥ ರಾಜೇಂದ್ರ ಕುಮಾರ್ ಅವರೇ, ಸಹೋದರ ಸಮಾನರಾದಂಥ ಶಶಿಕುಮಾರ್ ಬಾಲ್ಯೋಟ್ ಅವರೇ, ಹಿರಿಯರು ಆತ್ಮೀಯರಾಗಿರುವಂಥ ಸೀತಾರಾಮ್ ರೈಗಳೇ, ಸದಾಶಿವ ಉಳ್ಳಾಲ್ ಅವರೇ, ಅಚ್ಯುತ ಮೂಡತೆ ಅವರೇ, ಈ ಸಮಾರಂಭದ ಅಧ್ಯಕ್ಷರು ಆತ್ಮೀಯರು ಆಗಿರುವಂಥ ಜಯರಾಮ್ ರೈಗಳೇ, ಮನ್ಮಥ ಅವರೇ, ಕುಶಾಲಪ್ಪ ಗೌಡ್ರೆ, ಜಯಪ್ರಕಾಶ್ ರೈಗಳೇ, ಹರೀಶ್ ರೈಗಳೇ, ಪ್ರಕಾಶ್ ಚಂದ್ರ ರೈಗಳೇ, ಸಂತೋಷ್ ರೇ, ಗಣೇಶ್ ಅವರೇ, ರಾಘವೇಂದ್ರ ಕಾಮತ್ ಅವರೇ, ರಾಘವೇಂದ್ರ ನಾಯಕ್ ಅವರೇ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಎದುರುಗಡೆ ಇರುವಂಥ ಎಲ್ಲ ಸಹಕಾರಿ ಬಂಧುಗಳೇ, ಮಹಿಳೆಯರೇ, ಮಾಧ್ಯಮದ ಮಿತ್ರರೇ, ಎನ್ ರಾಜೇಂದ್ರ ಕುಮಾರ್ ಅವರ ಬಗ್ಗೆ ಹೇಳಲಿಕ್ಕೆ ಇನ್ನೇನು ಹೆಚ್ಚೇನೇ ಇಲ್ಲ. ಬಹುಶಃ ರಮನಾಥ್ ರೈಗಳು ಮತ್ತು ನಳಿನ್ ಕುಮಾರ್ ಕಟೀಲ್ ಅವರು ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ಮತ್ತು ಅವರ ಬಗ್ಗೆ ಗೊತ್ತಿಲ್ಲದವರು ಎದುರುಗಡೆ ಕೂತವರು ಯಾರೂ ಇಲ್ಲ. ನಮ್ಮಿಂದ ಸ್ವಲ್ಪ ಜಾಸ್ತಿ ಗೊತ್ತಿದ್ದವರು, ಅವರ ಹತ್ರ ಕನಿಷ್ಠ 25-30 ವರ್ಷಗಳ ಒಡನಾಟ ಇದ್ದವರೆಲ್ಲ ನೀವಿಲ್ಲಿ ಕೂತವರು, ನನಗೆಲ್ಲ ನೀವೆಲ್ಲ ವೇದಿಕೆಯಲ್ಲಿ ಕೂತ್ಕೊಳ್ಳಿಕ್ಕೆ ಅರ್ಹರಾದವರು ಇವತ್ತು ಅಲ್ಲಿ ಕೂತಿದ್ದೀರಾ. ಅದು ನಿಮಗೆಲ್ಲ ರಾಜೇಂದ್ರ ಕುಮಾರ್ ಬಗ್ಗೆ ಗೊತ್ತಿದೆ, ಹಲವು ವರ್ಷಗಳ ಒಡನಾಟ. ರಾಜೇಂದ್ರ ಕುಮಾರ್ ಅವರೊಂದು ವಿಶಿಷ್ಟ ಅಂತ ಹೇಳಿದರೆ, ಎಷ್ಟೋ ವರ್ಷದ ಹಿಂದೆ ಅವರ ಕಾರ್ಯಕ್ರಮಕ್ಕೆ ಬಂದವರು ಇವತ್ತು ಕೂಡ ಅವರ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಯಾಕಂದರೆ ಆ ಒಡನಾಟವನ್ನು ಇಟ್ಕೊಂಡಿದ್ದಾರೆ. ಅವರ ಜೊತೆಯಲ್ಲಿ ಅವರಿಗೆ ಬಲಗೈ ಬಂಟನಾಗಿ ನಮ್ಮ ಶಶಿಕುಮಾರ್ ರೈ ಬಾಲಿಯೋಟ್ ಅವರು, ಅವರ ನಡೆ ನುಡಿ, ಅವರ ವಿಚಾರಗಳನ್ನು ಬಳಸಿಕೊಂಡು ದೇವಸ್ಥಾನಗಳ ವಿಚಾರ ಇರಲಿ, ನಮಗೆ ಪಕ್ಕ ರಾಜೇಂದ್ರ ಕುಮಾರ್ ಸಿಕ್ಕಿಲ್ಲ ಅಂತಾದರೆ ನಮಗೆ ಈಗ ಬ್ರಿಡ್ಜ್ ಇರುವುದು ಶಶಿಕುಮಾರ್ ರೈ ಬಾಲಿಯೋಟ್ ಅವರು. ಅರ್ಜೆಂಟ್ದಲ್ಲ ದುಡ್ಡು ಕೊಂಡೆ ಬ್ರಹ್ಮಕಲಶವು ಐಕ್ಯ ದೆಕ್ಕು ಹೂವೆ ಕಂಬಳ ಕಾರ್ಯಕ್ರಮ ಏನಿದ್ರು ನಾವು ಕೇಳುವಂಥದ್ದು ರಾಜೇಂದ್ರ ಕುಮಾರ್ ಅವರನ್ನು. ಎಲ್ಲ ಕಾರ್ಯಕ್ರಮದಲ್ಲಿ ಅವರು ಬೆಳೆಯುವುದರ ಜೊತೆಗೆ ಇಡೀ ಸಮಾಜವನ್ನು ಬೆಳೆಸುವಂಥ ಕೆಲಸವನ್ನು ಮಾಡಿದವರು ಅಂತ ಹೇಳಿದ್ರೆ ಅದು ರಾಜೇಂದ್ರ ಕುಮಾರ್ ಅಂತ ಹೇಳ್ಬೋದು. ಈ ಚಪ್ಪಲೆಲ್ಲ ಬುಟ್ಲೆತ್ತಿ ಎಕಡದಿಂಚ ಕುಲ್ಲು ಏನು ಸುಮಾರು ಎಕಡದಿಂಚ ಆಲೋಚನೆ ಮೇಲೆ ತೊಂದುಲ್ಲೆ ನಮ್ಮ ಅಭಿನಂದನೆ ಕಾರ್ಯಕ್ರಮಕ್ಕೆ ಬರ್ತೇನೆ, ಇನ್ನು ಭಾಷಣಕ್ಕೆ ಬಿಟ್ಟು ಹೊಡ್ಚಿ ಅಭಿನಂದನೆ ಮಲ್ಪನೆಗಲ್ಲ ಒಂದು ಚಪ್ಪಲೆ ಬಿಟ್ಟು ಹೊಡ್ಚು ಅಲ್ಲ ಭಾಷಣ ಎಡ್ಡೆ ಹತ್ತಿರ ಬಿಟ್ಟು ನೆತ್ತಿ ಅಭಿನಂದನೆ ಅಲ್ಲೊಂದು ಬಿಟ್ಟು ನಮ್ಮ ಅಭಿನಂದನೆ ನೆಂಚ ತೊಯ್ಪವನೆ ಭಾಷಣ ಸಾಧ್ಯ ಅಜ್ಜಿ ನಮ್ಮ ಪೂರ ಪಕ್ಕ ಲಾಸ್ಟಿಗೆ ಬಿಟ್ಟು ಅಂಚ. ಹಾಗೆ ರಾಜೇಂದ್ರ ಕುಮಾರ್ ಅವರ ಬಗ್ಗೆ ನಾನು ಒಂದೆರಡು ವಿಚಾರವನ್ನು ಉಲ್ಲೇಖ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಸಹಕಾರಿ ಬ್ಯಾಂಕನ್ನು ಯಾವ ರೀತಿ ಬೆಳಗಿಸಿದ್ದಾರೆ, ಯಾವ ರೀತಿ ತಗೊಂಡು ಬಂದಿದ್ದಾರೆ ಅಂತ ನಾನು ಹಿಂದೆ ಕೂಡ ಕೆಲವು ಕಾರ್ಯಕ್ರಮದಲ್ಲಿ ಉಲ್ಲೇಖ ಮಾಡಿದ್ದೆ. ಒಬ್ಬರು ಇಡಿ ಸಹಕಾರಿ ಬ್ಯಾಂಕಿಗೆ ಇಡಿ ಅಧಿಕಾರಿಗಳು ರೈಡ್ ಆಯಿತು. ಆಗ ಎಲ್ಲ ರೈತರು ಎಲ್ಲ ಒಂದು ಥರ ಗೊಂದಲದಲ್ಲಿ ಇದ್ದರು. ಬ್ಯಾಂಕಿಗೆ ರೈಡ್ ಆಡಿಗೆ ಕೆಲವರೆಲ್ಲ ಡೆಪಾಸಿಟ್ ತಗೊಳ್ಳಿಕ್ಕೆ ಮುಂದೆ ಶುರುವಾದರು. ಒಬ್ಬ ಕೇಂದ್ರ ಸರ್ಕಾರದ ಎನ್ಫೋರ್ಸ್ಮೆಂಟ್ ಅಧಿಕಾರಿ ಹೇಳ್ತಾನೆ, ನಾವು ಇಡೀ ಕರ್ನಾಟಕದಲ್ಲಿ ದೇಶದಲ್ಲಿ ಬೇಕಾದಷ್ಟು ಸಹಕಾರಿ ಕ್ಷೇತ್ರದ ಬ್ಯಾಂಕ್ಗಳಿಗೆ ನಾವು ರೈಡ್ ಮಾಡಿದ್ದೇವೆ, ಆದರೆ ಒಂದೇ ಒಂದು ದಕ್ಷಿಣ ಕನ್ನಡದ ಜಿಲ್ಲೆಯಲ್ಲಿರುವಂಥ ಸಹಕಾರಿ ಬ್ಯಾಂಕ್ನಲ್ಲಿ ₹1 ಅವ್ಯವಹಾರ ಆಗಲಿಲ್ಲ. ದೆರ್ ಈಸ್ ನೋ ಒನ್ ಸಿಂಗಲ್ NPA, ಒಂದೇ ಒಂದು ಲೋನನ್ನು ಕೂಡ ಕಟ್ಟದೆ ಬಾಕಿ ಇರಲಿಲ್ಲ ಅಂತ ಹೇಳಿದವರು, ಸರ್ಟಿಫಿಕೇಟ್ ಕೊಟ್ಟವರು ಇಡಿ ಅಧಿಕಾರಿಗಳು. ಅವರು ನಗ್ತಾರೆ, ಲೋನ್ ಕೊಡ್ತಾರೆ, ಲೋನು ಕೊಡುವ ಅದನ್ನು ರೀಪೇಮೆಂಟ್ ಮಾಡದಿದ್ದರೆ ಅವರ ಫೋನಿನ ಕರೆನೇ ಬೇರೆ ಇರ್ತದೆ. ಅದು ಯಾರಿಗೆ ಅವಳಿ, ಅವರ ಆತ್ಮೀಯರಾಗಲಿ ಯಾರಿರಾಗಲಿ, ಅವರು ಬೇಕಿದ್ರೆ ಅವರ ಪಾಕೆಟಿಂದ ದುಡ್ಡು ಕೊಡ್ಬೋದು, ಬ್ಯಾಂಕಿನ ₹1 ಅವರು ಬಿಡಲಿಕ್ಕಿಲ್ಲ. ನಾನು ಯಾರಿಗೂ ಒಬ್ಬರಿಗೆ ₹1,00,000 ಒಂದು ಸೈನ್ ಹಾಕಿದ್ದೆ. ಸಾಲ ಕೊಡುವಾಗ ಯಾರ ನಮ್ಮ ಆತ್ಮೀಯರಿಗೆ ₹1,00,000 ಸೈನ್ ಹಾಕಿದ್ರು. ಏನು ನಾನು ಹೇಳ್ತಿದ್ದೆ ₹1,00,000 ಅಲ್ಲ, ಅದರಲ್ಲೂ ₹40,000 ಕಟ್ಟಿದ್ದಾರೆ, ₹60,000 ಮಾತ್ರ ಬಾಕಿ ಇದ್ದದ್ದು. ನನ್ನ ಮನೆಗೆ ಲೆಟ್ರಿಯಿಂದ ಲೆಟ್ರು. ಓ ದೇವರೇ, ನನಗೆ ಆಯಿತು ಈ ತಲೆ ಬಿಸಿ ಆಗಲಿಕ್ಕಿಲ್ಲ ಮರೆ, ₹20,000 ಈ ತಲೆ ಬೆಚ್ಚದೆ ಅಂತ ನಾನು ₹60,000 ಕಟ್ಟಿಬಿಟ್ಟೆ. ಇದನ್ನು ಯಾಕೆ ಉಲ್ಲೇಖ ಮಾಡಿದ್ದೇನೆ ಅಂತ ಹೇಳಿದರೆ, ಆ ಬ್ಯಾಂಕಿನಲ್ಲಿರುವಂಥ ಸಿನ್ಸಿಯಾರಿಟಿ, ಇಲ್ಲಾಂದರೆ ಬ್ಯಾಂಕ್ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಬ್ಯಾಂಕ್ ನಡಿಬೇಕಿದ್ರೂ ಕೂಡ
ಆರ್ಥಿಕವಾಗಿ ನಮ್ಮ ರೈತರು ಮುಂದೆ ಬರುವಂಥ ಕೆಲಸಗಳು ಆಗಬೇಕು. ಸರ್ಕಾರದ ಸಹಕಾರಗಳು ಬೇಕು. ಇವತ್ತು ಸರ್ಕಾರ ಕೂಡ ಬ್ಯಾಂಕಿನ ನಡಿಗೆಗೆ ಅವಕಾಶಗಳನ್ನು ಸಹಕಾರಿಯಾಗಿ ಕೆಲಸ ಮಾಡುವಂಥ ಕೆಲಸವನ್ನು ಮಾಡ್ತದೆ. ಬರೀ ಬ್ಯಾಂಕುಗಳು ಮಾತ್ರ ಮುಂದೆ ಬರಲಿಕ್ಕೆ ಸಾಧ್ಯ ಇದೆ. ದುಡ್ಡು ಇಲ್ಲದಿದ್ದರೆ ದುಡ್ಡು ವ್ಯವಹಾರ ಮಾಡೋದು ಹೇಗೆ? ನಮಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮಗೆ ಇರುವಂಥದ್ದು ಕೃಷಿ ಅಂದರೆ ಅಡಿಕೆ ಮಾತ್ರ. ಬೇರೆ ಯಾವ ಉತ್ಪತ್ತಿ ಇದೆ ಹೇಳಿ ನಮಗೆ? ಬೇರೆ ಯಾವ ಉತ್ಪತ್ತಿಯು ನಮ್ಮ ಕೃಷಿಕರಿಗೆ ಇಲ್ಲ. ಅಡಿಕೆ ಮಾತ್ರ ಇರುವಂಥದ್ದು. ಅಡಿಕೆ ಮಾರಿದರೆ ನಾವು ಅದರಲ್ಲಿ ವ್ಯವಹಾರ ಮಾಡುವಂಥದ್ದು. ಮತ್ತೆ ಇರುವಂಥದ್ದು ಗಾರ್ಬೆಲ್. ಮೊದಲು ಗೇರು ಬೀಜ ಇತ್ತು, ಈಗ ಗೇರು ಬೀಜ ಕೂಡ ಇಲ್ಲ. ಅದಕ್ಕೆ ಸರ್ಕಾರ ಕೂಡ ಪೂರಕವಾಗಿ ಕೆಲಸ ಮಾಡೋದು. ಈಗ ಸರ್ಕಾರ ಹವಾಮಾನ ಆಧಾರಿತ ಯೋಜನೆ ವಿಮೆ ಕೊಡುವಂಥದ್ದು. ರಾಜ್ಯ ಸರ್ಕಾರ 70% ಅದರಲ್ಲಿ ಕೊಡ್ತದೆ, 30% ಕೇಂದ್ರ ಸರ್ಕಾರದಿಂದ ಬರ್ತದೆ. ಈಶ್ವರ ಭಟ್ರು ನಗ್ತಾರೆ, ಕೆಲವರೆಲ್ಲ ಫ್ಲೆಕ್ಸ್ ಮಾಡಬೇಡ ಅಲ್ಪದ ಮುಲ್ಪದ ಅಂತ ಅಂಜಿದಲ್ಲ ಜೋ ಕೆಲವು ಪಾಡ್ನಾಗಲಿ ಪಾಡಬೇಡ ಲಾಪಜು. ಅದಕ್ಕೆ ವ್ಯವಸ್ಥಿತವಾಗಿ ಬರುವಂಥದ್ದು 70% ರಾಜ್ಯ ಸರ್ಕಾರ ಕೊಡ್ತದೆ, 30% ಕೇಂದ್ರ ಸರ್ಕಾರ ಕೊಡ್ತದೆ. ನಮ್ಮ ಪಕ್ಕದ ಕೇರಳದಲ್ಲಿ ಇಲ್ಲ, ನಮ್ಮ ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಇಲ್ಲ, ಈ ಕಡೆ ಹೋದರೆ ತಮಿಳುನಾಡಿನಲ್ಲಿ ಇಲ್ಲ, ಕರ್ನಾಟಕದಲ್ಲಿ ಮಾತ್ರ ಇರುವಂಥದ್ದು. ಇವತ್ತು ಸ್ವಸಹಾಯ ಸಂಘ ಮುಖಾಂತರ ಸಂಘಟನೆಯನ್ನು ಮಾಡಲಿಕ್ಕೂ ಕೂಡ ಸಹಕಾರ ಕೊಡುವಂಥ ಗೃಹಲಕ್ಷ್ಮಿ 2,000 ರೂಪಾಯಿ ಕೊಡದಿರ ಎಲ್ರಿಗೂ ಕೂಡ 2,000 ರೂಪಾಯಿ ಬರ್ತದೆ. ಪ್ರತಿ ಮನೆಯ ಒಡತಿಗೆ ಸರ್ಕಾರಿ ಬ್ಯಾಂಕಿನಲ್ಲಿ ಸರ್ಕಾರಿ ಕೆಲಸದಲ್ಲಿ ಯಾವ ರೀತಿ ಕೆಲಸ ಮಾಡುವವರಿಗೆ ಸಂಬಳ ಬರ್ತದ, ಅದೇ ರೀತಿ 2,000 ರೂಪಾಯಿ ಪ್ರತಿ ತಿಂಗಳಿಗೆ ಬರುವಂಥ ಕೆಲಸವನ್ನು ಆಗ್ತದೆ. ಕೆಲವರ ಹತ್ರ ಕೇಳ್ತೀವಿ, ಅಮ್ಮ ಇದಕ್ಕೆ ದುಡ್ಡು ಬರ್ತನಕ್ಕ ಅಂತ. ಹೆಂಗೆ ದುಡ್ಡು ಬತ್ತೀಜಿ ಅಂತ ಹೇಳ್ತಾರೆ. ಮತ್ತು ಎಷ್ಟು ತಿಂಗಳು ಬಂದಿಲ್ಲ? ಕಳ್ತಾರೆ 2 ತಿಂಗಳದ ಬಂದಿತ್ತು ಅಂತ. ಅದು 2 ತಿಂಗಳದ ಬತ್ತೀಜಿ. ಈ 18ನೇ ತಿಂಗಳು ಬಂದದ್ದು ಲೆಕ್ಕನೇ ಇಲ್ಲ ಜನರಿಗೆ. ಜನರು ಬೇಗ ಮರೆಯುವಂಥದ್ದು ಅಂತ ಹೇಳೋದು. ಸರ್ಕಾರ ಕೂಡ ಒಳ್ಳೆಯ ರೀತಿಯ ಕೆಲಸಗಳನ್ನು ಮಾಡ್ತದೆ. ಆ ಮುಖಾಂತರ ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಕೂಡ ಬೆಳೆಯುವಂಥ ಕೆಲಸಗಳಾಗ್ತದೆ. ಬ್ಯಾಂಕ್ಗಳು ಬೆಳಿಬೇಕಿದ್ರೆ ಪುತ್ತೂರಿನ ಆ ಕ್ಷೇತ್ರದ ಆ ಭಾಗದ ಅಭಿವೃದ್ಧಿಗಳಾಗಬೇಕು. ಪುತ್ತೂರಿನ ಅಭಿವೃದ್ಧಿಗೆ ಒಂದಷ್ಟು ಕೆಲಸಗಳು ಇಲ್ಲಿ ನಡೀತಾ ಇದೆ. ನಾವು ಈಗ ನಮ್ಮ ಟಾರ್ಗೆಟ್ ಇರುವುದು ನಮಗೆ ವೈದ್ಯಕೀಯ ಕಾಲೇಜು ಬರಬೇಕು. ಬಹುಗ್ರಾಮ ಕುಡಿಯುವ ನೀರಿನ ಮುಖಾಂತರ ಪುತ್ತೂರಿಗೆ 1,010 ಕೋಟಿ ರೂಪಾಯಿಯಲ್ಲಿ ಪ್ರತಿ ಗ್ರಾಮಕ್ಕೆ ನೀರು ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ಪುತ್ತೂರಿನಲ್ಲಿ KMF ಮುಖಾಂತರ ನಮ್ಮ ಅಧ್ಯಕ್ಷರು ಇದ್ದಾರೆ. ಇಲ್ಲಿ KMF ಮುಖಾಂತರ ಫಿಲ್ಟ್ರಿ ಬಾಟ್ಲಿಂಗ್ ಪ್ಲಾಂಟನ್ನು ಆರಂಭ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಮೊನ್ನೆ ತಾನೇ ಸುಮಾರು 100 ಎಕರೆ ಜಾಗದಲ್ಲಿ ಪೌಲ್ಟ್ರಿ ಫಾರ್ಮನ್ನು ಮಾಡುವಂಥ ಪೌಲ್ಟ್ರಿ ಫೀಡ್ಸ್ ಫ್ಯಾಕ್ಟ್ರಿಯನ್ನು ಮಾಡುವ ಯೋಜನೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಉದ್ಯೋಗಗಳು ಸೃಷ್ಟಿ ಆಗಬೇಕು. ಉದ್ಯೋಗಗಳು ಸೃಷ್ಟಿ ಆದರೆ ಮಾತ್ರ ಬ್ಯಾಂಕ್ ಅಭಿವೃದ್ಧಿಗೆ ಸಾಧ್ಯ. ಬರೀ ಬ್ಯಾಂಕಿನಲ್ಲಿ ಟ್ರಾನ್ಸಾಕ್ಷನ್ ಮಾಡಲಿಕ್ಕೆ ಏನು ಸಾಧ್ಯ ಇದೆ? ಖಂಡಿತ ಸಾಧ್ಯ ಇಲ್ಲ. ಅದಕ್ಕೆ ಪುತ್ತೂರಿನ ಅಭಿವೃದ್ಧಿ ಕೂಡ ಹಂತ ಹಂತವಾಗಿ ಆಗ್ತದೆ. ಪುತ್ತೂರನ್ನು ನಾವು ಟೂರಿಸಂ ಸೆಂಟರನ್ನಾಗಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಟೋಟಲ್ ಇರುವಂಥದ್ದು ಇವತ್ತು ಧರ್ಮಸ್ಥಳ ಮತ್ತು ಸುಬ್ರಹ್ಮಣ್ಯಕ್ಕೆ ಎಷ್ಟು ಜನ ಯಾತ್ರಾರ್ಥಿಗಳು ಬರ್ತಾರೆ, ಅದರಲ್ಲಿ 50% ಜನ ನಮ್ಮ ಉಪ್ಪಿನಂಗಡಿ ಮತ್ತು ಪುತ್ತೂರಿಗೆ ಬಂದರೆ ಇಲ್ಲಿ ಟೂರಿಸಂ ಕೂಡ ಅಭಿವೃದ್ಧಿ ಹೊಂದುವಂಥ ಕೆಲಸಗಳಾಗ್ತದೆ. ಬ್ಯಾಂಕಿನಲ್ಲಿ, ಹೋಟೆಲುಗಳಲ್ಲಿ ಎಲ್ಲ ಉದ್ಯಮಗಳು ಕೂಡ ಟ್ರಾನ್ಸಾಕ್ಷನ್ ಆಗುವಂಥ ಕೆಲಸಗಳು ಆಗ್ತದೆ. ಇದು ಜೊತೆಯಲ್ಲಿ ಸಾಗಿದರೆ ಮಾತ್ರ ಬ್ಯಾಂಕ್ ಉದ್ಯಮ ಕೂಡ ಮುಂದುವರಿಯುವಂಥ ಕೆಲಸಗಳು ಆಗ್ತದೆ. ಇವತ್ತು ಸರ್ಕಾರಿ ಕೇಂದ್ರ ಸರ್ಕಾರದ ಬ್ಯಾಂಕ್ಗಳಲ್ಲಿ ಯಾರಿಗೂ ಭಾಷೆ ಬರುವುದಿಲ್ಲ. ಯಾರಿಗೆ ಹೋದರೂ ಅಲ್ಲಿ ಅವನಿಗೆ ಬರುವ ಭಾಷೆ ನಮಗೆ ಬರುವುದಿಲ್ಲ, ನಮಗೆ ಬರುವ ಭಾಷೆ ಅವನಿಗೆ ಬರುವುದಿಲ್ಲ. ಬಹುಶಃ ಒಂದೇ ಒಂದು ಸಹಕಾರಿ ಕ್ಷೇತ್ರದಲ್ಲಿ ರಾಜೇಂದ್ರ ಕುಮಾರ್ ಅವರು ಏನು ಬ್ಯಾಂಕ್ ಇದೆ, ನಮ್ಮ ಊರಿನವರಿಗೆ ಕೆಲಸ ಕೊಡುವಂಥ ಒಂದು ಬ್ಯಾಂಕ್ ಇದ್ದರೆ ಅದು ಸಹಕಾರಿ ಕ್ಷೇತ್ರದ ರಾಜೇಂದ್ರ ಕುಮಾರ್ನವರ ಬ್ಯಾಂಕು ಅಂತ ನಾನು ಹೇಳಲಿಕ್ಕೆ ತುಂಬ ಸಂತೋಷದಿಂದ ಹೇಳುವಂಥದ್ದು. ಇವತ್ತು ರಾಜೇಂದ್ರ ಕುಮಾರ್ ಅವರಿಗೆ ಮತ್ತು ಶಶಿಕುಮಾರ್ ರೈ ಬಾಲಿವುಡ್ ಅವರಿಗೆ ನಾವು ಸನ್ಮಾನ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ಇನ್ನಷ್ಟು ಯಾವುದೇ ಒಂದು ಕೆಲಸಗಳಾಗಲಿ ಈ ಭಾಗದಲ್ಲಿ, ದೇವಸ್ಥಾನದ ಅಭಿವೃದ್ಧಿ ಆಗಲಿ, ಕಾರ್ಯಕ್ರಮಗಳಾಗಲಿ, ಫಸ್ಟ್ ನಮಗೆ ನೋಡಲಿಕ್ಕೆ ಸಿಗುವಂಥದ್ದು ರಾಜೇಂದ್ರ ಕುಮಾರ್ ಅವರು ಎಷ್ಟು ಕಾರ್ಯಕ್ರಮವನ್ನು ಮಾಡಿದರೆ, ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಿದರೂ ಅದು ವ್ಯವಸ್ಥಿತವಾಗಿ ಮಾಡುವಂಥದ್ದು. ಇವತ್ತೊಂದು ಇಷ್ಟು ಜನ ಸೇರಬೇಕಿದ್ರೆ, ನಾವೊಂದು ಕಾರ್ಯಕ್ರಮ ಆದರೆ ಇಷ್ಟು ಜನ ಸೇರಬೇಕಿದ್ರೆ ನಮಗೆ ಒಂದು ತಿಂಗಳಾದರೂ ಬೇಕು. ಇಲ್ಲಾದರೆ ಜಾಸ್ತಿ ಬೇಕಾ? ಇಲ್ಲಾದ್ರೆ ಏನಾದರೂ ವ್ಯವಸ್ಥೆಗಳೆಲ್ಲ ಮಾಡಬೇಕು. ರಾಜಕೀಯ ಮುಖಂಡರು ಅವರು ಇವರು ಬರಬೇಕು. ನಳಿನ್ ಕುಮಾರ್ ಉಲ್ಲೇಖ ಮಾಡಿದರು, ಯಾವುದೇ ಸರ್ಕಾರ ಬರಲಿ ರಾಜೇಂದ್ರ ಕುಮಾರ್ ಅವರು ಅವರ ಜೊತೆಯಲ್ಲಿ ಇರ್ತಾರೆ ಅಂತ. ನಾವು ಕೂಡ ಹಾಗೆ ರಾಜೇಂದ್ರ ಕುಮಾರ್ ಎಲ್ಲಾದರೂ ಬಾಯಿ ಹಾಕಿದ್ರು ಅಂತ ಹೇಳಿದ್ರೆ
ನಾವು ಕೂಡ ಅದಕ್ಕೆ ಸಹಕಾರಿಯಾಗಿ ಕೆಲಸ ಮಾಡುವುದಲ್ಲದೆ ನನ್ನ ಅಭಿವೃದ್ಧಿಗೂ ಕೂಡ ಇವತ್ತಿಂದಲ್ಲ, ಸುಮಾರು 23 ವರ್ಷದಿಂದ ನನ್ನ ಜೊತೆಯಾಗಿ ಸಹಕಾರಿಯಾಗಿ ನಿಂತವರು ರಾಜೇಂದ್ರ ಕುಮಾರ್ ಅವರು. ಶಶಿಕುಮಾರ್ ರೈ ಬಾಲ್ಯೋಟು ಹಾಗೆ ನನ್ನ ಆತ್ಮೀಯರು, ಭಾರಿ ಒಂದು 10-15-20 ವರ್ಷದಿಂದ ನನ್ನ ಆತ್ಮೀಯರು. ರಾಜೇಂದ್ರ ಕುಮಾರ್ ಅವರಿಗೆ ಹತ್ತಿರದಿಂದ ಹೋಗಿ ನಾನು ಪರಿಚಯ ಮಾಡಿದವನು ಶಶಿಕುಮಾರ್ ರೈನ ಸಹೋದರ ಸಮಾನರಾದ ಶಶಿಕುಮಾರ್ ರೈ ಅವರು. ಇತ್ತಾಗಲೇ ಭಾರಿ ಕೈತಲತ್ತೇರಿ, ಏನು ಮನಿತು ದೂರತ್ತೇನೆ MLA ಆತೈತ. ಆದರೆ ಎಲ್ಲ ಅದನ್ನು ಉಳಿಸಿಕೊಂಡು ಹೋಗುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾವುದೇ ಒಂದು ಕೆಲಸಗಳಿದ್ದರೆ ಅದಕ್ಕೆ ಸಹಕಾರಿ ಮಾರ್ಗದರ್ಶನ ಮಾಡುವಂಥದ್ದು, ಕರೆ ಮಾಡಿ ನಾವೇನಾದರೂ ತಪ್ಪು ಮಾಡಿದರೆ ಅಶೋಕ್ ರೈಗಳೇ ಹೀಗೆ ಮಾಡಬೇಕು ಅನ್ನೋ ವಿಚಾರವನ್ನು ಹೇಳುವಂಥದ್ದು, ಸಮಾಜವನ್ನು ತಿದ್ದುವಂಥ ಕೆಲಸ ಕೂಡ ರಾಜೇಂದ್ರ ಕುಮಾರ್ ಅವರು ಮಾಡ್ತಾ ಇದ್ದಾರೆ. ಇವತ್ತು ರಾಜೇಂದ್ರ ಕುಮಾರ್ ಮತ್ತು ಶಶಿಕುಮಾರ್ ಬಾಲ್ಯೋಟ್ ಅವರಿಗೆ ಸನ್ಮಾನ ನಾವೆಲ್ಲ ಸೇರಿ ಮಾಡಿದ್ದೇವೆ. ಅವರಿಗೆ ಆರೋಗ್ಯ, ಆಯುಷ್ಯ, ಐಶ್ವರ್ಯ ಕೊಡಲಿ ಆ ದೇವರು, ಆರೋಗ್ಯ ಕೊಡಲಿ. ಮುಖ್ಯವಾಗಿ ಐಶ್ವರ್ಯ ಆದರೆ ರಾಜೇಂದ್ರ ಕುಮಾರ್ ಹತ್ರ ಇದೆ, ಪರವಾಗಿಲ್ಲ, ಲಾಸ್ಟ್ಗೆ ಆರೋಗ್ಯ ಮತ್ತು ಆಯುಷ್ಯವನ್ನು ಕೊಡಲಿ. ಶಶಿಕುಮಾರ್ ಅವರಿಗೆ ಕೂಡ ದೇವರು ಒಳ್ಳೆಯದು ಮಾಡಲಿ, ನಿಮ್ಮ ಮನಸ್ಸಿನ ಏನೇನು ಇಚ್ಛೆಗಳಿದೆ ಅದನ್ನು ಸಿದ್ಧಿ ಮಾಡಲಿ ದೇವರು ಅಂತ ನಾವು ದೇವರ ಹತ್ರ ಮಾಡಿಕೊಂಡು ಎಲ್ಲರೂ ಒಮ್ಮೆ ಚಪ್ಪಾಳೆ ತಟ್ಟುವ ಮುಖಾಂತರ ಅವರಿಗೆ ಅಭಿನಂದನೆಗಳನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಅಭಿಮಾನದ ನುಡಿಗಳನ್ನಾಡುವ ಮುಖಾಂತರವಾಗಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಸಭೆಯನ್ನು ಕೂಡ ಚಂದಗಾಣಿಸಿಕೊಟ್ಟು ಅನ್ಯ ಕಾರ್ಯಕ್ರಮದ ನಿಮಿತ್ತ ತೆರಳ್ತಾ ಇರುವಂಥ ಈ ಕ್ಷೇತ್ರದ ಶಾಸಕರು ಆಗಿರುವಂಥ ಸನ್ಮಾನ್ಯ ಅಶೋಕ್ ಕುಮಾರ್ ಅವರಿಗೆ ಅಭಿಮಾನದ ವಂದನೆಗಳನ್ನು ಸಲ್ಲಿಸ್ತಾ ಅವರನ್ನು ಕಾರ್ಯಕ್ರಮದಿಂದ ಬೀಳ್ಕೊಳ್ತಾ ಇದ್ದೇವೆ. ತಮ್ಮ ಅಮೂಲ್ಯವಾದಂಥ ಸಮಯವನ್ನು ಈ ಕಾರ್ಯಕ್ರಮದ ನಮ್ಮ ಜೊತೆ ಕಳೆದಂಥ ತಮಗೆ ವಿಶೇಷವಾದಂಥ ವಂದನೆಗಳು, ಅಭಿವಂದನೆಗಳು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇವತ್ತು ವೇದಿಕೆ ದಿಗ್ಗಜರ ಸಮಾಗಮಕ್ಕೆ ಸಾಕ್ಷಿಯಾಗಿದೆ. ಹಲವಾರು ಸರಕಾರಿಯ ಹುದ್ದೆಗಳನ್ನು, ಉನ್ನತ ಹುದ್ದೆಗಳನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸುವ ಮುಖಾಂತರವಾಗಿ ಇವತ್ತು ಸಹಕಾರಿ ಬಂಧುಗಳ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಆಗಮಿಸಿ 2 ಸಹಕಾರಿ ದಿಗ್ಗಜರನ್ನು ಅಭಿನಂದಿಸಿದಂಥ ಡಾಕ್ಟರ್ ಶ್ಯಾಮ್ ಭಟ್ ಅವರು ವಿಶೇಷವಾಗಿ ಸ್ವಾಗತದಲ್ಲಿ ಉಲ್ಲೇಖ ಮಾಡಿದ ಹಾಗೆ ಕರಾವಳಿಯ ಗಂಡುಕಲೆ ಯಕ್ಷಗಾನದ ಪೋಷಕರಾಗಿ, ಮೇಳದ ಯಜಮಾನರಾಗಿ ಈ ಭಾಗದ ಸಂಸ್ಕೃತಿಯನ್ನು ಉಳಿಸುವಂಥ ದೊಡ್ಡ ಕಾರ್ಯವನ್ನು ಮಾಡ್ತಾ ಇರುವಂಥ ಡಾಕ್ಟರ್ ಶ್ಯಾಮ್ ಭಟ್ ಅವರು ಇದೀಗ ಅಭಿನಂದಿಸುವರು ಮಾತುಗಳನ್ನು ಆಡಬೇಕಾಗಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದರು. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಈಗ ತಾನೇ ವೇದಿಕೆಯಿಂದ ನಿರ್ಗಮಿಸುತ್ತಿರುವಂಥ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಅಶೋಕ್ ಕುಮಾರ್ ರೈ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿರುವಂಥ ಹಿರಿಯರು, ನಾನು ಸರ್ಕಾರಿ ಸೇವೆಯಲ್ಲಿರುವಾಗ ನನಗೆ ಸಚಿವರು ಆಗಿದ್ದಂಥ ಸನ್ಮಾನ್ಯ ಶ್ರೀ ಬಿ ರಮನಾಥ್ ರೈ ಅವರೇ, ಇಂದು ಇಲ್ಲಿ ಅಭಿನಂದಿಸಲ್ಪಟ್ಟ ಸಹಕಾರಿ ಕ್ಷೇತ್ರದ ಹಿರಿಯರಾದ ಶ್ರೀ MN ರಾಜೇಂದ್ರ ಕುಮಾರ್ ಅವರೇ, ಶ್ರೀ ಶಶಿಕುಮಾರ್ ಬಾಲ್ಯೋಟ್ ಅವರೇ ಮತ್ತು ಒಬ್ಬೊಬ್ಬರನ್ನೇ ಹೇಳಲಿಕ್ಕೆ ಹೋಗೋದಿಲ್ಲ, ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಹಿರಿಯರೇ, ಸಹಕಾರಿ ಬಂಧುಗಳೇ ಮತ್ತು ಆಸೀನರಾದ ರಾಜೇಂದ್ರ ಕುಮಾರ್ ಮತ್ತು ಶಶಿಕುಮಾರ್ ಅವರ ಎಲ್ಲ ಅಭಿಮಾನಿಗಳೇ, ಕಳೆದ 3 ದಶಕಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿ ಕ್ಷೇತ್ರದ ಅಭಿಷಕ್ತ ಸಾಮ್ರಾಟನಾಗಿ ಮೆರೆಯುತ್ತಾ ಇರುವವರು ಸನ್ಮಾನ್ಯ ರಾಜೇಂದ್ರ ಕುಮಾರ್ ಅವರು. ಸಾಮಾನ್ಯವಾಗಿ ಒಂದು ಕ್ಷೇತ್ರದಲ್ಲಿ ಯಾವುದೇ ರೀತಿಯಲ್ಲಿ ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಗೊಳ್ಳದೆ ಆ ಕ್ಷೇತ್ರವನ್ನು ನಿಯಂತ್ರಿಸುವವರನ್ನು ಅನಭಿಷಿಕ್ತ ದೊರೆ ಅಂತ ಹೇಳ್ತಾರೆ. ಆದರೆ ಸಹಕಾರಿ ಕ್ಷೇತ್ರದಲ್ಲಿ ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಗೊಂಡು ಆ ಕ್ಷೇತ್ರವನ್ನು ನಿಯಂತ್ರಿಸುತ್ತಿರುವವರು ಅಂತ ಹೇಳಿದರೆ ಸನ್ಮಾನ್ಯ ಶ್ರೀ ರಾಜೇಂದ್ರ ಕುಮಾರ್ ಅವರು. ನಾನು ಸರ್ಕಾರಿ ಸೇವೆಗೆ ಸೇರುವ ಸಂದರ್ಭದಲ್ಲಿ ಅವರು ಸಹಕಾರಿ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡವರು. ನಾನು ಸೇವೆಗೆ ಸೇರಿದ ಸಂದರ್ಭದಲ್ಲಿ ಅವರನ್ನು ಭಾಳ ಜಾಸ್ತಿಯಾಗಿ ಅವರನ್ನು ಮೀಟ್ ಆಗ್ತಾ ಇದ್ದೆವು. ಆ ಸಂದರ್ಭದಲ್ಲಿ ಅವರು ನನಗೆ ಒಂದು ಮಾತು ಹೇಳಿದ್ದರು, ನೀವು ಯಾರಿಗಾರು ಸಹಾಯ ಮಾಡಬೇಕು ಅಂತ ಇದ್ದರೆ ಧೈರ್ಯವಾಗಿ ಮಾಡಿ, ಟೀಕೆಗಳು ಬಂದೇ ಬರ್ತದೆ, ಟೀಕೆಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಅಂತ. ನಾನು ನನ್ನ ಕಾರ್ಯಕ್ಷೇತ್ರದಲ್ಲಿ ಅವರ ಆ ಮಾತನ್ನು ನೆನಪಿಟ್ಟುಕೊಂಡು ಕಾರ್ಯನಿರ್ವಹಿಸಿದ್ದೇನೆ ಅಂತ ಹೇಳಲಿಕ್ಕೆ ಸಂತೋಷಪಡ್ತೇನೆ. ಇನ್ನು ನಾನು ಸರ್ಕಾರಿ ಸೇವೆಯಲ್ಲಿ ಇದ್ದ ಕಾರಣ
ಶ್ರೀ ರಾಜೇಂದ್ರ ಕುಮಾರ್ ಅವರು ಸರ್ಕಾರದ ಅಧಿಕಾರಿಗಳಲ್ಲಿ ಯಾವ ರೀತಿಯಾಗಿ ನಡ್ಕೊಳ್ತಾ ಇದ್ದರು ಅಂತ ಹೇಳುವ ಬಗ್ಗೆ ಹೇಳಲೇಬೇಕಾಗ್ತದೆ. ಅವರು ಎಂದೂ ಸರ್ಕಾರಿ ಅಧಿಕಾರಿಗಳನ್ನು ಕೀಳಾಗಿ ಕಾಣ್ತಾ ಇರಲಿಲ್ಲ. ಗೌರವಯುತವಾಗಿ ಯಾವ ಕೆಲಸಗಳು ಆಗಬೇಕೋ ಅದರ ಬಗ್ಗೆ ಹೇಳ್ತಾ ಇದ್ದರು. ಆ ಕೆಲಸ ಕಾನೂನಿನಲ್ಲಿ ಮಾಡಲಿಕ್ಕೆ ಅವಕಾಶ ಇದ್ದ ಕೆಲಸ ಆಗಿಯೂ ಅಧಿಕಾರಿಗಳು ಮಾಡದೇ ಇದ್ದಾಗ ಅವರ ಮಾತನಾಡುವ ಶೈಲಿ ಬದಲಾಗ್ತಾ ಇತ್ತು. ತಾವೆಲ್ಲ ಕಂಡಿರ್ಬೋದು. ಒಂದು ವೇಳೆ ಕಾನೂನಿನಲ್ಲಿ ಅವಕಾಶ ಇಲ್ಲ ಅಂತ ಹೇಳೋದನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ರೆ ಅವರು ಎಂದೂ ವಿಚಲಿತರಾಗ್ತಾ ಇರಲಿಲ್ಲ. ಆ ಕಾನೂನನ್ನು ಹೇಗೆ ತಿದ್ದುಪಡಿ ಮಾಡಬೇಕೋ ಅದನ್ನು ಮಾಡಿಕೊಂಡು ಬರ್ತೇನೆ ಅಂತೇಳಿ ಮಾಡಿ ಬರ್ತಲೂ ಇದ್ದರು. ಅಂಥ ಒಂದು ಛಲಗಾರ ಅವರು. ನ್ಯಾಷನಲ್ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾದ SCRನ ಅಧ್ಯಕ್ಷರಾಗಿ ಆಯ್ಕೆಗೊಂಡಂಥ ಈ ಸಂದರ್ಭದಲ್ಲಿ ಅವರನ್ನು ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ಇದು ಅವರನ್ನು ಅಭಿನಂದಿಸುವ ಒಂದು ವಿಶೇಷ ಸಂದರ್ಭ. ಅವರು ಸದಾ ಅಭಿನಂದನಾರ್ಹರು. ಆದರೂ ಈ ಹುದ್ದೆಗೆ ಆಯ್ಕೆಯಾದ್ದರಿಂದ ಅವರನ್ನು ವಿಶೇಷವಾಗಿ ಅಭಿನಂದಿಸ್ತೇನೆ. ಇನ್ನೊಬ್ಬರು ಶಶಿಕುಮಾರ್ ರೈ ಬಾಲಿಯೊಟ್ ಅವರು. ಅವರನ್ನು ನನಗೆ ಕಳೆದ ಒಂದು 10 ವರ್ಷಗಳಿಂದ ಮಾತ್ರ ಪರಿಚಯ. ಅವರು ಸಾಮಾಜಿಕ ಕ್ಷೇತ್ರದಲ್ಲಿಯೂ ಧಾರ್ಮಿಕ ಕ್ಷೇತ್ರದಲ್ಲಿಯೂ ತನ್ನನ್ನು ತೊಡಗಿಸಿಕೊಂಡವರು. ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆಯಲ್ಲಿ ಬಹಳಷ್ಟು ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವತ್ತು ಹಲವಾರು ಧಾರ್ಮಿಕ ಕ್ಷೇತ್ರಗಳಲ್ಲಿಯೂ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸಹಕಾರಿ ಕ್ಷೇತ್ರದಲ್ಲಿ ರಾಜೇಂದ್ರ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಮುನ್ನಡೆಯುತ್ತಾ ಇದ್ದಾರೆ. ರಾಜೇಂದ್ರ ಕುಮಾರ್ ಅವರು ಸಾಧನೆಯನ್ನು ಅವರು ಮುಟ್ಟುವಂತಾಗಲಿ ಮತ್ತು ರಾಜೇಂದ್ರ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಇನ್ನಷ್ಟು ಹೆಚ್ಚು ಸಹಕಾರಿ ರಂಗದಲ್ಲಿ ಬೆಳಗಲಿ ಅಂತ ಅವರು ದಕ್ಷಿಣ ಕನ್ನಡ ಸಹಕಾರಿ ಯೂನಿಯನ್ನ ಅಧ್ಯಕ್ಷರಾದ ಈ ಸಂದರ್ಭದಲ್ಲಿ ಅವರನ್ನು ಅಭಿನಂದಿಸ್ತಾ ಈ ಅವಕಾಶಕ್ಕಾಗಿ ಎಲ್ರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ಇಂದಿನ ಸಮಾರಂಭದಲ್ಲಿ ಸಹಕಾರ ರಂಗದ ಇರುವರು ದಿಗ್ಗಜರನ್ನು ಸನ್ಮಾನಿಸಿ ಇದೀಗ ಮಾತನಾಡಿ ಈ ಕಾರ್ಯಕ್ರಮದ ಶೋಭೆಯನ್ನು ಹೆಚ್ಚಿಸಿದಂಥ ಸನ್ಮಾನ್ಯ ಡಾಕ್ಟರ್ ಶ್ಯಾಮ್ ಭಟ್ ಅವರಿಗೆ ವಿಶೇಷವಾದಂಥ ಅಭಿವಂದನೆಯನ್ನು ಸಲ್ಲಿಸ್ತಾ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಇನ್ನೋರ್ವರು ನಮ್ಮ ಭಾಗದ ಸಹಕಾರ ಕ್ಷೇತ್ರದ ಸಾಧಕ ದಿಗ್ಗಜ ಸಹಕಾರ ರತ್ನ ಶ್ರೀ ಕೆ ಸೀತಾರಾಮರಿ ಸವಣೂರು ಇದ್ದಾರೆ. ನಮ್ಮ ಸವಣೂರಿನ ಶಿಲ್ಪಿಯಾಗಿ ವಿದ್ಯಾಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡ್ತಾ ಸಹಕಾರ ಕ್ಷೇತ್ರದಲ್ಲಿ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದವರೆಗೆ ನಮ್ಮ ಊರಿನ ಹೆಸರನ್ನು ಪಸರಿಸಿದಂಥ ನಮ್ಮ ಆದರಣೀಯರು ಆತ್ಮೀಯರು ಆಗಿರುವಂಥ ಕೆ ಸೀತಾರಾಮರಯ್ಯವರು ಶುಭಾಶಯದ ನುಡಿಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಬೇಕು ಅಂತೇಳಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಈ ಸುಂದರ ಸಮಾರಂಭದ ಅಧ್ಯಕ್ಷರು ನಮ್ಮ ಪುತ್ತೂರಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಅಶೋಕ್ ರೈ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ಹಿರಿಯ ಅಧಿಕಾರಿ ಮಿತ್ರರಾದಂಥ ಶ್ಯಾಮ್ ಭಟ್ರವರೇ, ಸದಾಶಿವ ಉಳ್ಳಾಳ್ರೆ, ಇವತ್ತಿನ ನಮ್ಮ ಸಮಾರಂಭದ ಕೇಂದ್ರ ಬಿಂದುಗಳು ನಮ್ಮ ಆತ್ಮೀಯರು ಗೌರವಾನ್ವಿತ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರೇ, ಶಶಿಕುಮಾರ್ ರೈ ಬಾಲಿಯೊಟ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಗೌರವಾನ್ವಿತ ಸ್ನೇಹಿತ ಮಿತ್ರರೇ, ಮುಂಭಾಗದಲ್ಲಿರತಕ್ಕಂಥ ಡಾಕ್ಟರ್ ರಾಜೇಂದ್ರ ಕುಮಾರ್ ಮತ್ತು ಶಶಿಕುಮಾರ್ ರೈ ಬಾಲಿಯೊಟ್ಗಳ ಅಭಿಮಾನಿ ಬಂಧುಗಳೇ, ಪತ್ರಕರ್ತ ಸ್ನೇಹಿತರೆ, ಒಂದು ಒಳ್ಳೆಯ ಸಮಾರಂಭದಲ್ಲಿ ಹಿರಿಯರೊಟ್ಟಿಗೆ ನನಗೆ ಕೂಡ ಒಂದು ಅವಕಾಶ ಕಲ್ಪಿಸಿಕೊಟ್ಟಿದ್ದೀರಿ. ಮೊದಲನೇದಾಗಿ ನ್ಯಾಷನಲ್ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಇದರ NCR ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಗೊಂಡ MN ರಾಜೇಂದ್ರ ಕುಮಾರನ್ನು ನಾನು ನಿಮ್ಮೆಲ್ಲರ ಪರವಾಗಿ ಗೌರವದಿಂದ ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜಿಲ್ಲಾ ಯೂನಿಯನ್ನ ಅಧ್ಯಕ್ಷರಾಗಿ ಆಯ್ಕೆಗೊಂಡಂಥ ಶಶಿಕುಮಾರ್ ರೈ ಬಾಲಿಯೊಟ್ ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಭಾಳ ಸಂತೋಷದಿಂದ ಅವರನ್ನು ಅಭಿನಂದಿಸ್ತೇನೆ. ಇದರ ಒಂದಿಗೆ ಇವರಿಗೆ ಸನ್ಮಾನ ಮಾಡತಕ್ಕಂಥ ಮುಖ್ಯವಾದ ವಿಚಾರ ಅಲ್ಲ. ಈಗಾಗಲೇ ರಾಜೇಂದ್ರ ಕುಮಾರ್ಗೆ ಬಹಳ ಸನ್ಮಾನಗಳು ಬಂದಿದೆ, ಪ್ರಶಸ್ತಿಗಳು ಬಂದಿದೆ. ಇನ್ನೂ ಅವರಿಗೆ ಬರಲಿಕ್ಕೆ ಬೇಕಾದಷ್ಟಿದೆ. ಅವರು ಮಾಡಿದಂಥ 1-2-3 ಕಾರ್ಯಕ್ರಮವನ್ನು 2 ನಿಮಿಷದಲ್ಲಿ ನಿಮ್ಮ ಮುಂದೆ ಇಡಲಿಕ್ಕೆ ನಾನು ಭಾಳ ಸಂತೋಷ ಪಡ್ತೇನೆ. ನಾನು ರಾಜೇಂದ್ರ ಕುಮಾರ್ ಅವರು 55 ವರ್ಷಗಳ ಸ್ನೇಹಿತರು. ಆ ನಂತರ 94ರಲ್ಲಿ ಇಬ್ಬರು ಸೇರಿ ಒಟ್ಟಿಗೆ ಅವರು ಅಧ್ಯಕ್ಷರು, ನಾನು ಉಪಾಧ್ಯಕ್ಷರಾಗಿ ಕೆಲಸಕ್ಕೆ ಸೇರಿ ಅವರೊಟ್ಟಿಗೆ 10 ವರ್ಷ ನಿರ್ದೇಶಕರಾಗಿ ಕೆಲಸ ಮಾಡತಕ್ಕಂಥ ಒಂದು ಭಾಗ್ಯ ನನಗೆ ಸಿಕ್ಕಿ ನಾವು ಒಟ್ಟಿಗೆ ಕೆಲಸ ಮಾಡಿದ್ದು. DCC ಬ್ಯಾಂಕಿನ ಅಭಿವೃದ್ಧಿ ಅಂದರೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿ ಅಂತ ನಮ್ಮ ಲೆಕ್ಕ. ಯಾಕೆ ಇದನ್ನು ಉಲ್ಲೇಖ ಮಾಡ್ತೇನೆ ಅಂತ ಹೇಳಿದರೆ, 94ರಲ್ಲಿ ನಾನು ಮತ್ತು ಅವರು ಇದರ ಅಧ್ಯಕ್ಷ ಉಪಾಧ್ಯಕ್ಷ ಆಗುವಾಗ ಕೇವಲ 64 ಕೋಟಿ ಡೆಪಾಸಿಟು, 46 ಕೋಟಿ ರೂಪಾಯಿ ಸಾಲ ಕೊಟ್ಟು ಈ ಒಂದು ವ್ಯವಸ್ಥೆ ನಡೀತಾ ಇತ್ತು. ನಾನು 10 ವರ್ಷದ ನಂತರ
2004ರಲ್ಲಿ ನಾನು ನಿರ್ದೇಶಕ ಸ್ಥಾನ ಬಿಡುವಾಗ ಆವತ್ತು 483 ಕೋಟಿ ಡೆಪಾಸಿಟ್ ಮತ್ತು 385 ಕೋಟಿ ಸಾಲ ಇದ್ದದ್ದನ್ನು ನೀವೆಲ್ಲ ಕಂಡಿದ್ದೇವೆ. ಆದರೆ ಇವತ್ತಿನ ಪರಿಸ್ಥಿತಿ ನೋಡಿ, ಈ 15-20 ವರ್ಷದಲ್ಲಿ ಇವರೊಂದು ಬದಲಾವಣೆ ಮಾಡಿದಂಥ ಕಾರ್ಯಕ್ರಮ 7,080 ಕೋಟಿ ರೂಪಾಯಿ ಇವತ್ತು ನಮ್ಮ ಬ್ಯಾಂಕಿನ ಡೆಪಾಸಿಟು, ಸುಮಾರು 8,000 ಕೋಟಿ ರೂಪಾಯಿ ಸಾಲ ಕೊಟ್ಟು. ಇದನ್ನು ಯಾಕೆ ಉಲ್ಲೇಖ ಮಾಡ್ತಾನೆ ಅಂದರೆ, ದಕ್ಷಿಣ ಕನ್ನಡ ಜಿಲ್ಲೆ ಅಭಿವೃದ್ಧಿಯಲ್ಲಿ ದಕ್ಷಿಣ ಕನ್ನಡ ಕೇಂದ್ರ ಸಹಕಾರಿ ಬ್ಯಾಂಕಿನ ಪಾರ್ಟ್ ಏನು ಅಂತ ಹೇಳುವಂಥದ್ದು ನಿಮ್ಮ ಗಮನಕ್ಕೆ. ಈಗಾಗಲೇ ನಳಿನ್ ಕುಮಾರ್ ಕಟೀಲ್ರವರು ಹೇಳಿದರು, ನಾವು ಈ ಕೊರೋನಾ ಸಮಯದಲ್ಲಿ ಎಲ್ಲ ಆತ್ಮಹತ್ಯೆ ಮಾಡಿದ ಇದನ್ನೆಲ್ಲ ನೋಡಿದ್ದೇವೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಒಂದೇ ಒಂದು ಆತ್ಮಹತ್ಯೆ ಆಗಲಿಲ್ಲ. ಯಾಕೆ ಅಂತ ಹೇಳಿದರೆ ನಮ್ಮ ಸಹಕಾರಿ ಕ್ಷೇತ್ರದಲ್ಲಿ ಕೂಡ ರಾಜೇಂದ್ರ ಕುಮಾರ್ ಅವರ ನಾಯಕತ್ವ. ಎರಡನೇದಾಗಿ ರೈತರಿಗೆ ಸಿಕ್ಕಿದಂಥ ಕ್ಯಾಂಪ್ಕೋದಂಥ ಅಡಿಕೆ ಬೆಳೆಗಾರರಿಗೆ ವ್ಯವಸ್ಥೆ, ಹಾಲು ಉತ್ಪಾದಕರ KMFನಲ್ಲಿರತಕ್ಕಂಥ ಒಂದು ಅರ್ಧ ಲೀಟ್ರಿಂದ 200 ಲೀಟ್ರ್ ಹಾಲು ಹಾಕುವಂಥ ರೈತನಿಗೆ ಕೂಡ ಆವತ್ತಾವತ್ತು ವಾರದಲ್ಲಿ ಕೊಟ್ಟಂಥ ದುಡ್ಡಿನ ವ್ಯವಸ್ಥೆಯಿಂದಾಗಿ ನಮ್ಮಲ್ಲಿ ಆತ್ಮಹತ್ಯೆ ಆಗಲಿಲ್ಲ. ಆದ್ದರಿಂದ ಸಹಕಾರಿ ಕ್ಷೇತ್ರ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರೈತನ ಒಡನಾಡಿಯಾಗಿದ್ದುಕೊಂಡು ಎಲ್ರಿಗೂ ಸಹಕಾರವಾಗುವಂಥ ಒಂದು ವ್ಯವಸ್ಥೆಯಲ್ಲಿ ರಾಜೇಂದ್ರ ಕುಮಾರರ ನಾಯಕತ್ವ ಭಾಳ ಎಲ್ರಿಗೂ ಒಳ್ಳೆಯ ಸಂತೋಷ ತಂದಿದೆ ಅಂತೇಳಿ ಅವರಿಗೆ ಇನ್ನೂ ಪ್ರಶಸ್ತಿಗಳು ಬರಲಿ, ಒಳ್ಳೆಯದಾಗಲಿ, ಅವರಿಗೆ ದೇವರ ಆಯುರಾರೋಗ್ಯ ಭಾಗ್ಯ ಕೊಡಲಿ ಅಂತ ಹೇಳಿ ಶುಭವನ್ನು ಹಾರೈಸ್ತಾ ಇದ್ದೆ. ಇನ್ನೊಬ್ಬರು ನಮ್ಮ ಯುವ ಮಿತ್ರ ಶಶಿಕುಮಾರ್ ರೈ 3 ಅವಧಿಗೆ DCC ಬ್ಯಾಂಕಿನಲ್ಲಿ ನಿರ್ದೇಶಕರಾಗಿ, ಈ ವರ್ಷ ದಕ್ಷಿಣ ಕನ್ನಡ ಜಿಲ್ಲೆಯ ಯೂನಿಯನ್ ಅಧ್ಯಕ್ಷರಾಗಿ, ಇಲ್ಲಿ ಪುತ್ತೂರಿನ ಆಸುಪಾಸಿನಲ್ಲಿ ಸಮಾಜ, ನಮ್ಮ ಬಂಟ ಸಮಾಜ ಇರ್ಬೋದು, ದೇವಸ್ಥಾನಗಳಿರ್ಬೋದು, ಯಾವುದೇ ಒಂದು ಕಾರ್ಯದಲ್ಲಿ ಕೈ ಜಾಡಿಸಿ ಎಲ್ಲರಿಂದ ಸಹಿ ಅಂತ ಹೇಳಿಸಿದವಂತೂ ನಮ್ಮ ಯುವಕ ಮಿತ್ರ ಬಾಲ್ಯುಟನ್ ಅವರನ್ನು ಕೂಡ ಅವರನ್ನು ಅಭಿನಂದಿಸುವುದರೊಂದಿಗೆ ಅವಕಾಶ ಕಲ್ಪಿಕೊಟ್ಟ ನಿಮಗೆಲ್ಲ ವಂದಿಸಿ ನನ್ನ 2 ಮಾತನ್ನು ಮುಗಿಸಿ. ನಮ್ಮ ಈ ಅಭಿನಂದನಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಸಹಕಾರಿ ಕ್ಷೇತ್ರದ ತಮ್ಮ ಒಡನಾಟವನ್ನು ಹಂಚಿಕೊಳ್ಳುವುದರ ಮುಖಾಂತರವಾಗಿ ಅಭಿನಂದನೆಯನ್ನು ಸಲ್ಲಿಸಿದಂಥ ಸನ್ಮಾನ್ಯ ಕೆ ಸೀತಾರಾಮರೈ ಸವಣೂರು ಅವರಿಗೆ ಅಭಿವಂದನೆಗಳನ್ನು ಸಲ್ಲಿಸ್ತಾ, ನಮ್ಮ ಇಂದಿನ ಈ ಅಭಿವಂದನಾ ಕಾರ್ಯಕ್ರಮದಲ್ಲಿ 4 ಜನ ಸಹಕಾರಿಗಳನ್ನು ಗೌರವಿಸುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಿಕೊಂಡಿದ್ದೇವೆ. ದಕ್ಷಿಣ ಕನ್ನಡ ಸಹಕಾರಿ ಯೂನಿಯನ್ನ ನಿರ್ದೇಶಕರಾಗಿ ಪುತ್ತೂರು ಉಪವಿಭಾಗದಿಂದ ಶಶಿಕುಮಾರ್ ರೈ ಬಾಲ್ಯುಟ್ ಅವರೊಟ್ಟಿಗೆ ನಿರ್ದೇಶಕರಾಗಿ ಆಯ್ಕೆಯಾಗಿರುವಂಥ 4 ಜನ ವೇದಿಕೆಗೆ ಬಂದು ಗೌರವವನ್ನು ಸ್ವೀಕಾರ ಮಾಡಬೇಕು. ವೇದಿಕೆಯಲ್ಲಿರುವಂಥ ಗಣ್ಯರು ಅದನ್ನು ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ, ಮೊದಲಿಗೆ ಶ್ರೀ ವಿಷ್ಣು ಭಟ್ ಮೂಲೆತೋಟ ತಮ್ಮನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ವೇದಿಕೆಗೆ ಬಂದು ತಾವು ಗೌರವವನ್ನು ಸ್ವೀಕಾರ ಮಾಡಿಕೊಳ್ಳಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ವಿಷ್ಣು ಭಟ್ ಮೂಲೆತೋಟ, ಬಳಿಕ ಮಂಜುನಾಥ್ NS, ಶ್ರೀ ಸತೀಶ್ ಕಾಶಿಪಟ್ನ, ಸನ್ಮಾನ್ಯ ರಾಜೇಂದ್ರ ಕುಮಾರ್ ಅವರು ಇವರನ್ನು ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ, ಶ್ರೀ ವಿಷ್ಣು ಭಟ್ ಮೂಲೆತೋಟ, ಮುಂದಕ್ಕೆ ಶ್ರೀ ಮಂಜುನಾಥ್ NS, ಶ್ರೀ ಸತೀಶ್ ಕಾಶಿಪಟ್ನ ಮತ್ತು ಶ್ರೀ ಪ್ರವೀಣ್ ಗಿಲ್ಪಟ್ ಡಿಸೋಜಾ. ವಿಷ್ಣು ಭಟ್ ಮೂಲೆತೋಟ ಸುಳ್ಯ ತಾಲೂಕಿನ ಸಹಕಾರಿಗಳು. ಇನ್ನಷ್ಟು ಸಹಕಾರಿ ಕ್ಷೇತ್ರದಲ್ಲಿ ಸಾಧನೆ ಸೇವೆ ಮಾಡುವಂತ ಯೋಗ ಭಾಗ್ಯವನ್ನ ಪುತ್ತೂರಿನ ಒಡೆಯ ಪ್ರವೀಣ್ ಗಿಲ್ಬರ್ಟ್ ಪಿಂಟೋ, ಮಂಜುನಾಥ್ NS ಅವರು ಪುತ್ತೂರು ತಾಲೂಕಿನ ಸಹಕಾರಿಗಳು, ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ನ ನಿರ್ದೇಶಕರಾಗಿ ಆಯ್ಕೆಯಾದವರು. ಇನ್ನೋರ್ವರು ಬೆಳ್ತಂಗಡಿ ತಾಲೂಕಿನ ಹಿರಿಯ ಸಹಕಾರಿ ಸತೀಶ್ ಕಾಶಿಪಟ್ನ ಅವರು. ಇನ್ನೋರ್ವರು ಶ್ರೀ ಪ್ರವೀಣ್ ಗಿಲ್ಬರ್ಟ್ ಪಿಂಟೋ, ಬೆಳ್ತಂಗಡಿ ಕ್ಷೇತ್ರದ ಸಹಕಾರಿಗಳು. ಈ 4 ಸಹಕಾರಿಗಳಿಗೆ ವಿಶೇಷವಾದ ಅಭಿನಂದನೆಗಳು. ತಮ್ಮ ಅವಧಿಯಲ್ಲಿ ಸನ್ಮಾನ್ಯ ಶಶಿಕುಮಾರ್ ರೈ ಬಾಲ್ಯುಟ್ ಅವರ ಅಧ್ಯಕ್ಷತೆಯಲ್ಲಿ ಸಹಕಾರಿ ಯೂನಿಯನ್ ಅತ್ಯಂತ ಪ್ರಭಾವಶಾಲಿಯಾಗಿ ವ್ಯವಸ್ಥಿತವಾಗಿ ಕಾರ್ಯನಿರ್ವಹಣೆಯನ್ನು ಮಾಡಲಿ, ಸಹಕಾರಿಗಳು ಗೌರವ ಹೆಮ್ಮೆ ಪಡುವ ರೀತಿಯಲ್ಲಿ ಕಾರ್ಯಕ್ರಮಗಳು ಮೂಡಿ ಬರಲಿ, ತಮ್ಮ ಸಹಕಾರ ಕ್ಷೇತ್ರದ ಸೇವೆ ಸಾಧನೆಗಳು ಮುಂದುವರಿಲಿ. ಪುತ್ತೂರಿನ ಒಡೆಯ ಮಹಾತೋಬರ ಮಾಲಿಂಗೇಶ್ವರ ದೇವರು ತಾವು ನಂಬುವಂಥ ಎಲ್ಲ ದೈವ ದೇವರುಗಳು ತಮಗೆ ಅನುಗ್ರಹ ಆಶೀರ್ವಾದವನ್ನು ಮಾಡಲಿ ಎನ್ನುವಂಥ ಆಶಯದ ಜೊತೆಗೆ ವಿಶೇಷವಂತ ವಂದನೆ, ಅಭಿವಂದನೆ ಎಲ್ಲರೂ ಮಧ್ಯದಲ್ಲಿ ಒಮ್ಮೆ ನಿಂತು ಫೋಟೋಗಾಗಿ ಸಹಕರಿಸಬೇಕು ಎಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸನ್ಮಾನ್ಯ ವಿಷ್ಣು ಭಟ್ ಮೂಲೆತೋಟ, ಸನ್ಮಾನ್ಯ ಮಂಜುನಾಥ್ NS,
ಸತೀಶ್ ಕಾಶಿಪಟ್ನ, ಪ್ರವೀಣ್ ಗಿಲ್ಬರ್ಟ್ ಪಿಂಟು. ತಮಗೆ ವಂದನೆಗಳು, ಅಭಿನಂದನೆಗಳು, ಅಭಿವಂದನೆಗಳು. ಸಹಕಾರಿ ಕ್ಷೇತ್ರದ ಅನಭಿಷಕ್ತ ದೊರೆ ಅಭಿನವ ಮೊಳಹಳ್ಳಿ, ಹೀಗೆ ಹಲವಾರು ಗೌರವದ ಮನ್ನಣೆಗೆ ಪಾತ್ರರಾಗಿರುವಂಥ 3 ದಶಕಗಳಿಂದ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿ ಸಹಕಾರಿ ವ್ಯವಸ್ಥೆಯನ್ನು, ಸಹಕಾರಿ ಆಂದೋಲನವನ್ನು ಕರಾವಳಿ ಭಾಗದಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಬೆಳೆಸಿ ಇಂದು ನ್ಯಾಷನಲ್ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ SCR ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಗೊಂಡು ನಮ್ಮಿಂದ ಗೌರವ ಸನ್ಮಾನ ಅಭಿನಂದನೆಯನ್ನು ಸ್ವೀಕಾರ ಮಾಡಿದಂಥ ಸನ್ಮಾನ್ಯ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು ಇದೀಗ ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇವತ್ತಿನ ಈ ಅಭಿನಂದನಾ ಸಮಾರಂಭದ ಕಾರ್ಯಕ್ರಮದ ಉದ್ಘಾಟಕರು, ಒಬ್ಬ ಸಹಕಾರಿಯು, ಹಿರಿಯ ರಾಜಕಾರಣಿಯು, ನನ್ನ ಆತ್ಮೀಯರು ಆದಂಥ ಸನ್ಮಾನ್ಯ ಶ್ರೀ ಬಿ ರಮಾನಾಥರಯ್ಯವರೇ, ಅದೇ ರೀತಿ ನನ್ನನ್ನು ಅಭಿನಂದಿಸಿದಂಥ ಸನ್ಮಾನ್ಯ ಡಾಕ್ಟರ್ ಶಾಂಭಟ್ರವರ IAS, ಹಾಗೆ ಅಭಿನಂದನಾ ಭಾಷಣವನ್ನು ಮಾಡಿದಂಥ ಮಾಜಿ ಸಂಸದರು ಆತ್ಮೀಯರಾದಂಥ ನಳಿನ್ ಕುಮಾರ್ ಕಟೀಲ್ರವರೇ, ಮತ್ತು ಬೆಳಗ್ಗೆ ಬಂದು ನಮ್ಮನ್ನು ಒಂದು ಗೌರವಿಸಿದಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟರವರೇ, ಈ ಸಮಾರಂಭದ ಅಧ್ಯಕ್ಷರು, ಈ ಕ್ಷೇತ್ರದ ಶಾಸಕರು, ನನ್ನ ಆತ್ಮೀಯರಾದಂಥ ಅಶೋಕ್ ಕುಮಾರ್ ರೈ ಅವರೇ, ಸುಳ್ಯದ ಶಾಸಕಿಯಾದಂಥ ಭಾಗೀರಥಿ ಮುಳ್ಳ್ಯರವರೇ, ಸಂಜೀವ್ ಮಠಂದೂರವರೇ, ಸಿದ್ದರಾಮಯ್ಯವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತ ಗಣ್ಯರೇ ಮತ್ತು ನನ್ನ ಜೊತೆ ಸನ್ಮಾನವನ್ನು ಸ್ವೀಕರಿಸಿದಂಥ ಶಶಿಕುಮಾರ್ ಬಾಲಿಟೋರ, ನಾನು ಹೇಳೋದು, ಯಾವುದೇ ಒಂದು ಪ್ರಶಸ್ತಿಯನ್ನು ಹುಡ್ಕೊಂಡು ನಾವು ಹೋಗಬಾರ್ದು. ಪ್ರಶಸ್ತಿಯನ್ನು ಹುಡ್ಕೊಂಡು ಹೋಗಿ ನಾವು ಪ್ರಶಸ್ತಿಯನ್ನು ಪಡೆಯುವುದು ಭಾಳ ತಪ್ಪು. ಯಾಕೆ ಕೆಲವು ಕಡೆ ಮಾಡ್ತಿರ್ತಾರೆ, ಅವರಿಗೆ ಗೊತ್ತಿದೆ, ಅವರಿಗೆ ಇನ್ಫ್ಲುಯೆನ್ಸ್ ಮಾಡ್ತಾರೆ, ಪ್ರಶಸ್ತಿ ಕೊಡಿ ಅಂತಾರೆ. ಆದರೆ ಯಾವುದೇ ಕ್ಷೇತ್ರದಲ್ಲಿ, ನಾನು ಸಹಕಾರಿ ಕ್ಷೇತ್ರ ಅಂತ ಮಾತ್ರ ಹೇಳೋದಿಲ್ಲ, ಪ್ರಶಸ್ತಿಯನ್ನು ಹುಡ್ಕೊಂಡು ಹೋಗಬಾರ್ದು. ನನಗೆ ದೇಶ ವಿದೇಶಗಳಲ್ಲಿ ಎಲ್ಲ ಪ್ರಶಸ್ತಿ ಬಂದಿದೆ. ಅದಕ್ಕೆ ಕಾರಣೀಕರ್ತ ನಾನಲ್ಲ, ನೀವು ಈ ರೀತಿಯಾಗಿ ನಮ್ಮ ಜಿಲ್ಲೆಯಲ್ಲಿ ಸಹಕಾರಿ ಕ್ಷೇತ್ರವನ್ನು ಬೆಳೆಸಿದ್ರಿಂದ ರಾಜ್ಯದಲ್ಲೇ ಸಹಕಾರಿ ಕ್ಷೇತ್ರಕ್ಕೆ ಒಂದು ಹೆಚ್ಚಿನ ಆದ್ಯತೆ ಸಿಕ್ಕಿದೆ. ಅದೇನು ನನಗೆ ಪ್ರಶಸ್ತಿ ಸಿಕ್ಕಿದೋ ಅದೆಲ್ಲ ನಿಮಗೆ ಸಲ್ತದೆ. ಯಾಕೆ, ನಾವು ಒಬ್ಬರಿಂದ ಏನನ್ನೂ ಮಾಡಲಿಕ್ಕಾಗೋದಿಲ್ಲ. ನಾವು ನಿಷ್ಠುರವಾದಿಗಳಾಗಿ ಇರಬೇಕು ಹೇಳಿದರು ಅಶೋಕ್ ರೈ ಅವರು. ನಮ್ಮ ಇವರು ಹೇಳಿದರು, ಶಾಂಭಟ್ ಅವರು ಉದ್ಯೋಗಕ್ಕೆ ಸೇರಿದಾಗ ನಮಗೆ ಸಿಗ್ತಿದ್ರು ಮೊದಲಿಗೆ. ಹಾಗೆ ಹೇಳೋದು, ಯಾವುದೇ ಕೆಲಸವನ್ನು, ಒಳ್ಳೆಯ ಕೆಲಸವನ್ನು ಧೈರ್ಯದಿಂದ ಮಾಡಿ, ಯಾರಿಗೆ ಹೆದರಬಾರ್ದು. ನಾವು ಒಳ್ಳೆ ಕೆಲಸ ಮಾಡಿದಾಗ ಆಮೇಲಾದರೂ ಜನ ಗುರ್ತಿಸ್ತಾರೆ. ಅಡೆತಡೆ ಅನ್ನುವಂಥದ್ದು ಎಲ್ಲ ಇದ್ದದ್ದೇ. ನನಗೂ ಕೂಡ ಮೊದಲು ಪೇಪರ್ನಲ್ಲಿ ಹಾಕಿದ್ರು ಬೇಕಾದಷ್ಟು, ಅದರಿಂದ ಅವರಿಗೇನು ಲಾಭ ಬರಲಿಲ್ಲ, ನಾನು ದುಡ್ಡು ಕೊಡಲಿಲ್ಲ, ಅಲ್ಲಿ ಮೇಲೆ ನಿಲ್ಲಿಸಿಬಿಟ್ರು. ಅದೆಲ್ಲ ಇದ್ದದ್ದೇ, ಅದನ್ನು ನಾವು ಮೆಟ್ಟಿ ನಿಲ್ಲಬೇಕು. ಆಗ ಮಾತ್ರ ಯಾವುದೇ ಕೆಲಸವನ್ನು ಸುಸೂತ್ರವಾಗಿ ಮಾಡಲಿಕ್ಕೆ ಆಗ್ತದೆ. ನಾನು ಸುಮಾರು 42 ವರ್ಷಗಳ ಕಾಲ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೇನೆ. ನಾನೇನು ಭಾಳ ಓದಲಿಲ್ಲ, ಬರೀ SLC ಓದಿದ್ದು. ಆಗಿನ SLCಗೂ ಈಗಿನ ಡಿಗ್ರಿಗೂ ಸಮಾನತೆ ಬರುವುದಿಲ್ಲ. ಈಗಿನವರಿಗೊಂದು ಬ್ಯಾಲೆನ್ಸ್ ಶೀಟ್ ಮಾಡಿ ಹೇಳಿದರೆ ಯಾರನ್ನ ಹುಡ್ಕೊಂಡು ಹೋಗ್ತಾರೆ. ನಾವು ಕೂತ್ಕೊಂಡಲ್ಲೇ ಬ್ಯಾಲೆನ್ಸ್ ಶೀಟ್ ಮಾಡಿ ತೋರ್ತೇವೆ. ಇದು ಮಾತ್ರ ಅಲ್ಲ, ನಾನು ವಾಣಿಜ್ಯ ಬ್ಯಾಂಕಿನಲ್ಲಿಯೂ ಕೆಲಸ ಮಾಡಿದ್ದಾನೆ. ನನಗೆ ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಕರೆದು ಆಫೀಸರ್ ಹುದ್ದೆ ನೀಡಿದರು ನನ್ನ ಕೆಲಸ ನೋಡಿ. ಆದರೆ ಕಾರಣಾಂತರದಿಂದ ನಾನು ಬೇಡ, ನನಗೆ ಸಹಕಾರಿ ಕ್ಷೇತ್ರವೇ ಒಳ್ಳೆ ಅನ್ನುವಂಥ ದೃಷ್ಟಿಕೋನದಿಂದ ಬ್ಯಾಂಕಿಗೆ ರಿಸೈನ್ ಮಾಡಿ ಈ ಬ್ಯಾಂಕಿನ
ನಿರ್ದೇಶಕರ ಹುದ್ದೆಯಲ್ಲಿ ನಾನು ಸ್ಪರ್ಧೆ ಮಾಡಿ ನಿರ್ದೇಶಕನಾದಾಗ ಶಂಭು ಶೆಟ್ಟರು ಅಧ್ಯಕ್ಷರಾಗಿದ್ದರು. ಅವರ ಅವಧಿ ಮುಗಿಯಿತು. ಆಗ ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿ ಆಗಿದ್ದರು. ಅವರು ನನಗೆ ಕಳಿಸಿದ್ರು, ನೀನು ಅಧ್ಯಕ್ಷನಾಗಿ. ನಾನು ಹೇಳಿದೆ, ನನಗೆ ಸಾಧ್ಯ ಇಲ್ಲ, ನಾನೊಬ್ಬ ಸಾಮಾನ್ಯ ಮನುಷ್ಯ ಅಂತ. ಇಲ್ಲ, ಆಗಬೇಕು ಹೇಳಿ. ಆವಾಗ ಸಿದ್ದರಾಮಯ್ಯವರು ಉಪಾಧ್ಯಕ್ಷರನ್ನಾಗಿ ಮಾಡಿದರು. ಆನಂತರ ನಿರಂತರವಾಗಿ ನಾವು ಕೆಲಸವನ್ನು ಮಾಡಿದ್ರಿಂದ ಇವತ್ತು ನಮ್ಮ ಜಿಲ್ಲೆಯ 179 ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಗಳು ಸದೃಢವಾಗಿದೆ. ಎಲ್ಲ ಸಂಘಗಳು ಲಾಭದಾಯಕವಾಗಿದೆ. ಎಲ್ಲ ಸಂಘಗಳು ಕೋಟ್ಯಾಂತರ ರೂಪಾಯಿಯ ಕಟ್ಟಡವನ್ನು ಕಟ್ಟಿ ಆ ವಾಣಿಜ್ಯ ಬ್ಯಾಂಕ್ಗಳ ಥರ ಬಾಳಿಗೆಯಲ್ಲಿ ಇಲ್ಲ. ನಾವು ಅವರೆಲ್ಲ ಇರೋದು ಬಾಳಿಗೆ ಮನೆಯಲ್ಲಿ, ನಾವು ಸ್ವಂತ ಮನೆಯಲ್ಲಿದ್ದೀವಿ. ಆದರೆ ನಮ್ಮ ಅಶೋಕರವರು ಹೇಳಿದರು, ಅವರಿಗೆ ಭಾಷೆ ಸಹಜವಾದ ಮಾತು. ನಮ್ಮ ಜಿಲ್ಲೆ ಅವಿಭಕ್ತ ದಕ್ಷಿಣ ಕನ್ನಡ ಜಿಲ್ಲೆ ಬ್ಯಾಂಕ್ಗಳ ಹುಟ್ಟೂರು ಅಂತ ನಾವು ಮೊದಲು ಹೇಳ್ತಿತ್ತು. ಯಾವುದು ಸಿಂಡಿಕೇಟ್ ಬ್ಯಾಂಕ್ ಇರ್ಬೋದು, ವಿಜಯ ಬ್ಯಾಂಕ್ ಇರ್ಬೋದು, ಕಾರ್ಪೊರೇಷನ್, ಕೆನರಾ, ಕರ್ನಾಟಕ, ಈ ಬ್ಯಾಂಕೆಲ್ಲ ಹುಟ್ಟಿದ್ದಿಲ್ಲಿ. ಅದರಲ್ಲಿ 3 ಬ್ಯಾಂಕ್ ಹೋಯಿತು, ವಿಲೀನ ಆಯಿತು. ಮತ್ತೆರಡು ಬ್ಯಾಂಕ್ಗಳು ಹೆಡ್ ಆಫೀಸ್ ಅಲ್ಲಿ ಹೋಗಿದೆ, ಬೆಂಗಳೂರಿಗೆ. ಇಲ್ಲಿ ಬರೋರಿಗೆ ಭಾಷೆ ಬರುವುದಿಲ್ಲ, ಸಂಸ್ಕೃತಿ ಬರುವುದಿಲ್ಲ. ನೀವೆಲ್ಲಿಯಾದರೂ ಒಂದು ಸಾಲಕ್ಕೆ ಹೋದರೆ ಅವ ಎಂದ FD ಹೇಳ್ತಾನೆ ಹೊರತು ನಿಮ್ಮ ಸಾಲದ ಬಗ್ಗೆ ಅವ ಯಾವತ್ತೂ ಮಾಡಲ್ಲ. ಆದರೆ ನಮ್ಮ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಕ್ಕೆ ಹೋದರೆ ಅರ್ಧ ದಿವಸದಲ್ಲಿ ಸಾಲ ಕೊಡ್ತಾರೆ. ಭಾಷೆ ಬರ್ತದೆ, ಸಂಸ್ಕೃತಿ ಬರ್ತದೆ. ಇವ್ರು ಕೊಡ್ತಾರೆ ಯಾರಿಗಾದರೂ. ಒಂದು ಮದುವೆ ಇದೆ ಅಂತ ಹೇಳು, ಮದುವೆಗೆ ಯಾರಾದರೂ ಹೋಗಿ ನನ್ನ ಮಗಳ ಮದುವೆ ಇದೆ ಸಾಲ ಕೊಡಿ ಅಂತ ವಾಣಿಜ್ಯ ಬ್ಯಾಂಕ್ನಲ್ಲಿ ಹೋದರೆ ಅವರು ಹೇಳ್ತಾರೆ, ಮದುವೆ ಮಾಡಿ ಏನು ಲಾಭಪ್ಪ, 2 ಮಕ್ಕಳು ಹಾಕಿ ಅದನ್ನು ಸಾಕೋದು ಪುನಃ ಖರ್ಚು ಜಾಸ್ತಿ ಆಗ್ತದೆ. ಅದೇ ನಮ್ಮ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘ ಇರ್ಬೋದು, ನಮ್ಮ DC ಬ್ಯಾಂಕ್ ಇರ್ಬೋದು, ಅದರಲ್ಲಿ ಬಂದರೆ ಅರ್ಧ ಅಥವಾ 2 ದಿವಸದಲ್ಲಿ ಅವರಿಗೆ ಸಾಲ ಕೊಡ್ತದೆ. ಹಾಗಾಗಿ ಸುಮಾರು 28 ವರ್ಷಗಳಿಂದ ಸಹಕಾರಿ ಕ್ಷೇತ್ರ ಬೆಳೀಲಿಕ್ಕೆ ಕಾರಣ ಆಗಿದ್ದಾರೆ. ಇನ್ನು ಅದರಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳು, ಅಧಿಕಾರಿಯಲ್ಲಿರುವಂಥ ನಮ್ಮ ಅಧ್ಯಕ್ಷರು, ನಿರ್ದೇಶಕರು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡುತ್ತಾರೆ. ಎಲ್ಲಿಯೂ ಬಿರುಕು ಅನ್ನುವಂಥದ್ದಿಲ್ಲ. ಹಾಗೆ ನಮ್ಮ ಜಿಲ್ಲೆಯ ಸಹಕಾರಿ ಕ್ಷೇತ್ರ ಬೆಳೆದಿದೆ. ನಾನು 31 ವರ್ಷ ಅಧ್ಯಕ್ಷ ಆಯಿತು. ಯಾವತ್ತೂ ರಾಜಕೀಯ ಮಾಡಲಿಲ್ಲ. ಕೇಳಿ, ಈ ಸೊಸೈಟಿಯ ಅಧ್ಯಕ್ಷರಿಗೆ ಕೇಳಿ, ಕಾರ್ಯದರ್ಶಿಗಳಿಗೆ ಕೇಳಿ, ಅವ ಯಾವ ಪಕ್ಷದವ ಅಂತ ನಾನು ನೋಡುವುದಿಲ್ಲ. ಅವನು ಒಳ್ಳೆ ಕೆಲಸ ಮಾಡ್ತಾನ, ಅವನಿಗೆ ಸಪೋರ್ಟ್ ಮಾಡ್ತೇವೆ. ಮತ್ತು ನಮ್ಮ ಜಿಲ್ಲೆಯಲ್ಲಿ ಚುನಾವಣೆ ಬಂದಾಗ ಕೂಡ ರಾಜಕೀಯ ಇರುವುದಿಲ್ಲ. ನಾನು ಈ ಸಲ ಈ ವರ್ಷ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಗಳ ಎಲ್ಲ ಚುನಾವಣೆ ಬಂತು. ಆದಷ್ಟು ನಾವು ಚುನಾವಣೆ ಇಲ್ಲದೆ ಮಾಡಿದ್ದೇವೆ. ಯಾಕಂತ ಹೇಳಿದರೆ ಸಹಕಾರಿ ಕ್ಷೇತ್ರದಲ್ಲಿ ಚುನಾವಣೆ ಬರಬಾರ್ದು, ರಾಜಕೀಯ ಬರಬಾರ್ದು ಅನ್ನೋ ದೃಷ್ಟಿಯಿಂದ. ರಾಜಕೀಯ ಬಂದ ಕೂಡಲೇ ಏನಾಗ್ತವೆ, ಅವ BJP ಅವ, ಇವ ಕಾಂಗ್ರೆಸ್ನವ, ಇವ ದಳದವ, ಇವ ಇನ್ನೊಂದು ಅಂತ ಮುಸ್ಲಿಮದು ಒಂದಿದೆ, ಅದೆಂತ ಉಂಟು ಅದು ಅಂತ ಹೇಳ್ತಾರೆ. ಅದಕ್ಕೆ ಯಾಕೆ ರಾಜಕೀಯ ಮಾಡಬೇಕು? ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಸಹಕಾರಿ ಕ್ಷೇತ್ರ ಬೆಳೀಲಿಕ್ಕೆ ಕಾರಣ ಆಗಿದೆ. ಇವತ್ತು ರಮಣತ್ರ ಅವರೊಂದು ಹೇಳಿದರು, ನಾನು ಅದೇ 39 ವರ್ಷದ ಹಿಂದೆ ಅವರು PLD ಬ್ಯಾಂಕಿನ ಅಧ್ಯಕ್ಷರಾದರು, ನಾನು ಅಧ್ಯಕ್ಷನಾದರೆ, ಅವರು ಶಾಸಕರಾದರು, ನಾನು ಅಲ್ಲೇ ಇದ್ದೇನೆ. ನನಗೆ ಯಾವ ರಾಜಕೀಯ ಹುದ್ದೆಗಳೂ ಬೇಡ. ಯಾಕೆ ಹೇಳಿದರೆ ಅಲ್ಲಿ ಹೋದ ಕೂಡಲೇ ನಾವು ರಾಜಕೀಯ ಮಾಡಬೇಕಾಗಿದೆ. ನಳಿನ್ ಕುಮಾರ್ ಕಟೀಲ್ರವರು ಒಂದು ಮಾತು ಹೇಳಿದರು, ನಾವು ಅವರು ಈ ಚುನಾವಣೆ ಬರೋ ಮೊದಲು, MP ಚುನಾವಣೆ ಬರೋ ಮೊದಲು ಈ ನಮ್ಮ ದೇವಸ್ಥಾನಗಳ ಅಭಿವೃದ್ಧಿ ಕೆಲಸದಲ್ಲಿ ಒಟ್ಟಿಗೆ ಕೆಲಸ ಮಾಡ್ತೀವಿ. ಅವರನ್ನೆಲ್ಲ ಕಡೆ ಕರ್ಕೊಂಡು ಹೋಗ್ತಿದ್ದೆ, ಅವ್ರ ಜೊತೆ ಇರ್ತಿದ್ದೆ. ಅವರು ಹೇಳಲಿಲ್ಲ, ಅವರಿಗೆ ಟಿಕೆಟ್ ಸಿಕ್ಕಿದಾಗ ಮೊದಲೇ ನನ್ನ ಮನೆಗೆ ಬಂದಿದ್ದಾರೆ.
ಬೆಳಗ್ಗೆ 7 ಗಂಟೆಗೆ ಬಂದು ಹೇಳಿದರು, ಏನಂತ ಟಿಕೆಟ್ ಸಿಕ್ಕಿದೆ ಹೇಳಿದರು. ಎಲ್ಲಿ ಕೇಳಿದೆ, MP ಟಿಕೆಟ್ ಅಂತ ಹೇಳಿದರು. ಅಂದರೆ ನಮ್ಮ ಆತ್ಮೀಯತೆ ಅಷ್ಟು ಇದೆ. ಅವ್ರು ಹೇಳಿದ್ರು, 2ನೇ ಸಲ ನಾನು ಜನಾರ್ದನ್ ಪೂಜಾರಿ ಅವರ ಇಂಥದ್ದು ಪ್ರಚಾರ ಸಮಿತಿ ಅಧ್ಯಕ್ಷರು ಮಾಡಿದವರು ರಮನಾಥ್ ರೈ ಅವರು, ನಾನಲ್ಲ. ಅವ್ರು ಕೊಟ್ಟ ಮೇಲೆ ಇರಬೇಕಲ್ವ, ಅವರೇ ಮಾಡಿದ್ದು. ನಾನು ಎದುರಿಗೆ ಹೇಳ್ತೀನಿ, ಏನಿದ್ರು ನಂದು ಹಾಗೆ. ನಾವು ಮುಚ್ಚಿಟ್ಟು ಯಾವುದೂ ಕೆಲಸವನ್ನು ಮಾಡಬಾರ್ದು, ಮುಚ್ಚಿಟ್ಟು ಕೆಲಸ ಮಾಡಬಾರ್ದು. ಇವತ್ತು ಸಹಕಾರಿ ಕ್ಷೇತ್ರ ಏನು ತಿದ್ದುಪಡಿ ಬರ್ತದೆ ಅಂತ 1 ವರ್ಷದಿಂದ ಕಾಯ್ತಾ ಇದ್ದಾರೆ. ತಿದ್ದುಪಡಿ ಬಂದರೆ ನೀವು ಚುನಾವಣೆಯಲ್ಲಿ ಗೆದ್ದಿರ್ತೀರಿ, 3 ಜನ ಸರ್ಕಾರದ ನಾಮಿನಿಗಳು ಬರ್ತಾರೆ, ಒಂದು SC, ಒಂದು ST, ಒಂದು ಮಹಿಳೆ. ನಮ್ಮ ಪಾರ್ಟಿಗೆ ಎಲ್ಲಿಯಾದರೂ ಕಮ್ಮಿ ಇದ್ದರೆ ಅದನ್ನು ಸೇರಿಸಿ ಅಧ್ಯಕ್ಷ ಮಾಡಿಬಿಡ್ಬೋದು. ಈ ಕೆಲಸ ಮಾಡೋದಲ್ಲ ನಾವು. ನಿಜವಾಗಿ ಅಲ್ಲಿ ಗೆದ್ದವರಿಗೆ ಸ್ಥಾನ ಕೊಡಬೇಕು. ನಿನ್ನೆ ಕೂಡ ರಾಜ್ಯಪಾಲರು ಅದನ್ನು ಹಿಂದೆ ಕಳಿಸಿದ್ದಾರೆ. ಅದರ ಜೊತೆಗೆ ಈ ಎಂಪ್ಲಾಯೀಸ್ಗಳಿದ್ದಾರೆ, ನಮ್ಮ ಫ್ಯಾಕ್ಸ್ನ ಸೆಕ್ರೆಟರಿಗಳು, ಅವರಿಗೆಲ್ಲ ಕಾಮನ್ ಕ್ಯಾಡರ್ ಅಥಾರಿಟಿ ಅಂತ ಮಾಡಿದ್ದಾರೆ. ಹಿಂದೆ ಕೂಡ ಮಾಡಿದರು, ಆವಾಗ ನನ್ನ ಜಿಲ್ಲೆಯಲ್ಲಿ ಇಂಪ್ಲಿಮೆಂಟ್ ಮಾಡಿಲ್ಲ. ಈಗ ಪುನಃ ಮಾಡ್ತಾ ಇದ್ದಾರೆ. ಅಲ್ಲಿ ಇಬ್ಬರು ಕೂತಿದ್ದಾರೆ ನೋಡಿ. ನಾನು ಮಾಡಲಿಕ್ಕೆ ಬಿಡೋದಿಲ್ಲ. ಯಾಕೆ ಹೇಳಿದರೆ, ಒಬ್ಬ ವ್ಯವಸ್ಥಿತವಾಗಿ ಒಂದು ಊರಿನಲ್ಲಿ ಆ ಸೆಕ್ರೆಟ್ರಿಯನ್ನು ಹಿಡ್ಕೊಂಡು ನಾವು ಕೆಲಸ ಮಾಡ್ತೇವೆ. ಅದನ್ನು ಬಿಟ್ಟು ಯಾರ ಕುಂದಾಪುರದವ ಇಲ್ಲಿ ಬರೋದು, ಇಲ್ಲಿ ಅವ ಬಸರೂರಿಗೆ ಹೋಗೋದು, ಅವನ ಸಂಬಳದ ಏರುಪೇರಿದೆ, ಇದನ್ನೆಲ್ಲ ಯಾರು ಲೆಕ್ಕ ಮಾಡ್ತಾರೆ? ಯಾರಿಲ್ಲ. ನಾವು ಹೇಳಿದಾಗ ಆಗಬೇಕು. ನಮ್ಮ ಕೈಯಲ್ಲಿ ಸೂತ್ರ ಪೂರ್ತಿ ಬರಬೇಕು, DC ಬ್ಯಾಂಕ್ನ ಅಂಡರ್ ಸೂತ್ರ ಬರಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಅದನ್ನು ಮಾಡ್ತಾರೆ. ಆದರೆ ನನ್ನ ಒಪ್ಪಿಗೆ ಇಲ್ಲ ಅದಕ್ಕೆ. ಹಿಂದೆ ಕೂಡ ನಾನು ಮಾಡಲಿಲ್ಲ ಇಂಪ್ಲಿಮೆಂಟ್. ಈ ಸಲ ಕೂಡ ಬಂದರೂ ಕೂಡ ಕಾನೂನು ಹೋರಾಟ ಇವರೇ ಮಾಡ್ತಾರೆ, ನಾನು ಹೋಗ್ಲಿಕ್ಕೆ ಆಗೋದಿಲ್ಲ, ಅವರೇ ಮಾಡ್ತಾರೆ. ಅದಕ್ಕೆ ಸಪೋರ್ಟ್ ಕೊಡ್ತೇವೆ ನಾವು. ಹಾಗೆ ನಮ್ಮ ಸಹಕಾರಿ ಕ್ಷೇತ್ರ ಎಲ್ಲ ಬೆಳೆಯೋದ್ರಿಂದ ಇವತ್ತು ನಮಗೆ ಗೌರವ ಸಿಗ್ತದೆ. ಇನ್ನು ಅಶೋಕ್ ಕುಮಾರ್ ಅವರು ಮಹಿಳೆಯರ ಬಗ್ಗೆ ಹೇಳಿದರು. 25 ವರ್ಷಗಳ ಹಿಂದೆ ನಾನು ಅಧ್ಯಕ್ಷನಾಗಿ 5-6 ವರ್ಷ ಆದಾಗ ಮಹಿಳೆಯರು ಎಲ್ಲಿಯೂ ಬರ್ತಿರಲಿಲ್ಲ, ಯಾವ ಫಂಕ್ಷನಿಗೂ ಮಹಿಳೆಯರು ಬರ್ತಿರಲಿಲ್ಲ. ಯಾಕಂತ ಕೇಳಿದರೆ ಆವಾಗ ಗಂಡಸರು ಹೇಳೋದು, ನೀನು ಅಲ್ಲಿ ಕೂತ್ಕೊಳ್ಳ, ನಾನು ಮಧ್ಯಾಹ್ನ ಫಂಕ್ಷನ್ಗೆ ಹೋಗಿ ಬರ್ತೇನೆ, ಊಟ ರೆಡಿ ಮಾಡು ಅಂತ. ಇವತ್ತು ಬದಲಾವಣೆ ಏನಾಗಿದೆ ಹೇಳಿದರೆ, ನಾನು ಅದನ್ಕೊಂಡು ಇವರು ಯಾಕೆ ಸ್ವಾವಲಂಬಿಗಳು ಆಗಬಾರ್ದು ಅನ್ನುವಂಥ ದೃಷ್ಟಿಕೋನದಿಂದ ನವೋದಯವನ್ನು ಪ್ರಾರಂಭ ಮಾಡಿದೆ. ಇವತ್ತು ಮಹಿಳೆಯರು ಗಂಡಸರಿಗೆ ಹೇಳ್ತಾರೆ, ಇವತ್ತಿನ ದಿವಸ ಶನಿವಾರ ನಮಗೆ ಪುತ್ತೂರಿನಲ್ಲಿ ಅಭಿನಂದನಾ ಸಮಾರಂಭ ಇದೆ, ಅಲ್ಲಿ ಹೋಗ್ತೇವೆ ನಾವು, ನೀವು ಮನೆಯಲ್ಲಿ ಮಕ್ಕಳನ್ನು ಆಟ ಆಡಿಸ್ಕೊಂಡು ತಿಂಡಿ ತಿನ್ನಿಸ್ಕೊಂಡು ಇರಿ ಅಂತ ಹೇಳ್ತಾರೆ. ಆ ಧೈರ್ಯ ನಿಮಗೆ ಯಾವಾಗ ಬಂತು ಮಹಿಳೆಯರೇ? ಈ ಗುಂಪಿಗೆ ಸೇರಿದ ನಂತರ ಬಂತು. ಹಾಗೆ ನಾವು ಮಾಡುವ ಪ್ರತಿ ಕೆಲಸವೂ ಅಭಿವೃದ್ಧಿಯಾಗಿ ಸಾಮಾಜಿಕವಾಗಿ ಒಳ್ಳೆಯದನ್ನು ಮಾಡಬೇಕು ಹೊರತು ಏನನ್ನು ನಿಷ್ಠ ಆಗ್ತದೆ ಹೇಳಿ ನಾವು ಹೆದರಬಾರ್ದು, ಇದ್ದದನ್ನು ಹೇಳಬೇಕು. ಆಗ ಮಾತ್ರ ಇದು ಸರಿಯಾದ. ಈಗ ರಮನಾಥ್ ಅವರೇ ಇದ್ದಾರೆ, ಅವರೇ ಅಂತರದ್ದು ರಿಸರ್ವೇಷನ್ ಎಲ್ಲ, ಅವ್ರು ಮಾತ್ರ ಅದಕ್ಕೆ ವಿರೋಧ ಇರ್ಬೋದು, ಅದು ಬೇರೆ. ಯಾಕೆ ಹೇಳಿದರೆ ನಮ್ಮ ಜಿಲ್ಲೆ ವ್ಯವಸ್ಥಿತವಾಗಿ ನಡೀತಾ ಇದೆ. ಹಾಗೆ ತಮಗೆಲ್ರಿಗೂ ಶುಭ ಕೋರ್ತಾ, ನನಗೆ ಯಾವುದೇ ಹುದ್ದೆ ಬಂದರೂ ಅದು ನಿಮಗೆ ಸಲ್ತದೆ ಅಂತ ಹೇಳಿಕೊಂಡು ನನ್ನ ಮಾತು ಮುಗಿಸ್ತೇನೆ. ಜೈ ಸಾಕು. ಪುತ್ತೂರು ಉಪವಿಭಾಗದ ಸಹಕಾರಿ ಬಂಧುಗಳ ಅಭಿನಂದನೆಯನ್ನು ಸ್ವೀಕರಿಸಿ ಮಾತನಾಡಿ ಎಲ್ರಿಗೂ ಶುಭಾಶಯ, ಆತ್ಮವಿಶ್ವಾಸದ ಮಾತುಗಳ ಮುಖಾಂತರವಾಗಿ ಶುಭ ಕೋರಿದಂಥ ಸನ್ಮಾನ್ಯ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರಿಗೆ ಅಭಿವಂದನೆಯನ್ನು ಸಲ್ಲಿಸ್ತಾ, ಇದೀಗ ಇನ್ನೋರ್ವರು ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರ ಬೆಳಕಿನ ಹಾದಿಯಲ್ಲಿ ಅದೇ ಕ್ಷೇತ್ರದಲ್ಲಿ
ಸಾಧನೆಯನ್ನು ಮಾಡುವಂಥ ಹೊರಟಿರುವಂಥ ನಮ್ಮೂರಿನ ಕಣ್ಮಣಿ, ಸಹಕಾರಿ ಕ್ಷೇತ್ರದ ಕಣ್ಮಣಿ ಶಶಿಕುಮಾರ್ ರೇ ಬಾಲಿವುಡ್ ಅವರು ಇದೀಗ ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿ ಯೂನಿಯನ್ ಅಧ್ಯಕ್ಷರಾಗಿರುವಂಥ ನಮ್ಮ ಹೆಮ್ಮೆಯ ವಿಚಾರ ಅಂತ ಹೇಳ್ತಾ ಇದೀಗ ಶಶಿಕುಮಾರ್ ರೇ ಬಾಲಿವುಡ್ ಅವರಿಗೆ ಅವಕಾಶ. ಸಮಾರಂಭದ ಸಭಾಧ್ಯಕ್ಷರೇ, ವೇದಿಕೆಯಲ್ಲಿ ಉಪಸ್ಥಿತಿರತಕ್ಕಂತಹ ಎಲ್ಲ ಅತಿಥಿ ಅಭ್ಯಾಗತರೇ, ಹಾಗೆ ಅಭಿನಂದನಾ ಸಮಿತಿಯ ಅಧ್ಯಕ್ಷರೇ ಹಾಗೂ ಅಭಿನಂದನಾ ಸಮಿತಿಯ ಪದಾಧಿಕಾರಿಗಳೇ ಸೇರಿರತಕ್ಕಂತಹ ಎಲ್ಲ ಸಹಕಾರಿ ಬಂಧು ಭಗಿನಿಯರೇ, ವಿಶೇಷವಾದ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಬಹುಶಃ ಹಲವಾರು ಅಭಿನಂದನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಹಲವಾರು ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸುವಂತಹ ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ. ಆದರೆ ಅಭಿನಂದನೆಯನ್ನು ಪಡೆದುಕೊಂಡು ವೇದಿಕೆಯಲ್ಲಿ ಕೂತ್ಕೊಳ್ಳಿಕ್ಕೆ ಬಹಳ ಮುಜುಗರ ಆಗ್ತಾಯಿದೆ. ಬಹಳ ವ್ಯವಸ್ಥಿತವಾಗಿ ಅಭಿನಂದನಾ ಸಮಿತಿಯವರು ಅರ್ಥಪೂರ್ಣವಾದಂತಹ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ತಾವು ಮಾಡಿರತಕ್ಕಂತಹ ಅಭಿನಂದನೆಗೆ ನಾವು ಆಭಾರಿಯಾಗಿದ್ದೇವೆ. ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ನ ಅಧ್ಯಕ್ಷನಾದ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೀರಿ. ತಾವು ಇಟ್ಟಿರತಕ್ಕಂತಹ ಆ ಮಹತ್ವಾಕಾಂಕ್ಷೆಗೆ ಪೂರಕವಾಗಿ ಕೆಲಸ ಕಾರ್ಯಗಳನ್ನು ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಮಾಡ್ತೇನೆ ಎನ್ನುವಂಥದ್ದನ್ನು ಹೇಳಲಿಕ್ಕೂ ನಾನು ಸಂತೋಷ ಪಡ್ತೇನೆ. ಬಹುಶಃ ಕಳೆದ 4 ತಿಂಗಳ ಹಿಂದೆ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರಿಗೆ ನ್ಯಾಷನಲ್ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾದ ಅಧ್ಯಕ್ಷ ಸ್ಥಾನವನ್ನು ಘೋಷಿಸುವಂತಹ ಸಂದರ್ಭದಲ್ಲಿ, ಅಧ್ಯಕ್ಷರನ್ನು ಬಂದು ಕೇಳುವಂತಹ ಸಂದರ್ಭದಲ್ಲಿ ಅವರು ಬೇಡ ಎನ್ನುವಂತಹ ಮಾತನ್ನು ಹೇಳಿದರು. ಆ ಸಂದರ್ಭದಲ್ಲಿ ಮಾಜಿ ಲೋಕಾಯುಕ್ತರಾದ ಸಂತೋಷ್ ಹೆಗಡೆಯವರು ರಲ್ಲಿ ಫೋನ್ನ ಮೂಲಕ ನಾನು ಸಂಪರ್ಕವನ್ನು ಬಯಸಿದೆ. ಆ ಹುದ್ದೆಯ ವ್ಯವಸ್ಥೆ ಏನು ಎನ್ನುವಂಥದ್ದನ್ನು ಕೇಳುವಂತಹ ಸಂದರ್ಭದಲ್ಲಿ ಅವರು ಹೇಳಿದರು, ನಮ್ಮ ಸುಪ್ರೀಂ ಕೋರ್ಟಿನ ನಿವೃತ್ತ ಜಡ್ಜ್ಗಳು ಇಷ್ಟರ ತನಕ ಈ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾದ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೆ ಸಾಮಾಜಿಕವಾಗಿ ಸಹಕಾರಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡಿರತಕ್ಕಂಥ ಒಬ್ಬ ಹಿರಿಯ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರನ್ನು ನಮ್ಮ ಕೌನ್ಸಿಲ್ ಆಫ್ ಇಂಡಿಯಾದ ಅಧ್ಯಕ್ಷರನ್ನಾಗಿ ಮಾಡಬೇಕು ಎನ್ನುವುದರ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ದೇವೆ. ನಿವೃತ್ತ ಲೋಕಾಯುಕ್ತರಾದ ಸಂತೋಷ್ ಹೆಗಡೆ ಮತ್ತು ನಿವೃತ್ತ ಇನ್ನೊಬ್ಬ ಲೋಕಾಯುಕ್ತರಾದ ವಿಶ್ವನಾಥ್ ಶೆಟ್ಟಿಯವರ ತಂಡ ಇವರನ್ನು ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡುವಂತಹ ಸಂದರ್ಭದಲ್ಲಿ ಹಲವರು ನಿವೃತ್ತ ಜಡ್ಜಿಗಳಿದ್ದರು. ಆದರೆ ಒಬ್ಬ ಸಾಮಾಜಿಕವಾಗಿ ಇಷ್ಟರ ತನಕ ಯಾವುದೇ ಒಬ್ಬ ವ್ಯಕ್ತಿ ಈ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿಲ್ಲ. ಹಾಗೆ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರನ್ನು ನಾವು ನಮ್ಮ ಆಯ್ಕೆ ಸಮಿತಿಯವರು ಘೋಷಣೆ ಮಾಡಿದ್ದೇವೆ ಎನ್ನುವಂತಹ ವಿಚಾರವನ್ನು ತಿಳಿದ ತಕ್ಷಣ ನಾವು ಅಧ್ಯಕ್ಷರಿಗೆ ಒತ್ತಡಗಳನ್ನು ಹಾಕಿದೆವು. ಬಹುಶಃ ನನಗೆ ಈ ಪದವಿ ಬೇಡ ಎನ್ನುವಂಥದ್ದನ್ನು ಅವರು ಅಲ್ಲಗಳೆದರು. ಆದರೆ ಇಷ್ಟೊಂದು ಗೌರವಯುತವಾದ ಸ್ಥಾನಮಾನ ಯಾರಿಗೂ ಸಹಕಾರಿ ಕ್ಷೇತ್ರ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ದುಡಿದವರಿಗೆ ಸಿಗಲಿಲ್ಲ. ತಾವು ಸ್ವೀಕಾರ ಮಾಡಬೇಕು ಎನ್ನುವಂಥ ಒತ್ತಡವನ್ನು ನಾವೆಲ್ಲರೂ ಸಹಕಾರಿಗಳು ಸೇರಿ ಒತ್ತಡವನ್ನು ಹಾಕಿದ ನಂತರ ಈ ಹುದ್ದೆಗೆ ಅವರು ಒಪ್ಪಿಕೊಂಡರು. ಬಹುಶಃ ಇವತ್ತು ಈ ನ್ಯಾಷನಲ್ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾದ ಆಫೀಸು ನಮ್ಮ ಕೇಂದ್ರ ಸಚಿವ ಸಂಪುಟದ ಸಚಿವರು ಯಾವ ಆಫೀಸಿನಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡ್ತಾರ ಅದೇ ಆಫೀಸಿನಲ್ಲಿ ಇವರ ಈ ನ್ಯಾಷನಲ್ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾದ ಆಫೀಸ್ ಇದೆ. ಬಹುಶಃ ಒಬ್ಬ ಕೇಂದ್ರ ಸಚಿವನ ಸ್ಥಾನಮಾನವನ್ನು ಹೊಂದಿರತಕ್ಕಂತಹ ಹುದ್ದೆ. ಬಹುಶಃ ಈ ಹುದ್ದೆ ಕರ್ನಾಟಕದ ಯಾವುದೇ ಒಬ್ಬ ವ್ಯಕ್ತಿ ಅಲಂಕರಿಸಿಲ್ಲ. ಬಹುಶಃ ಪ್ರಥಮ ಬಾರಿಗೆ ನಮ್ಮವರೇ ದಕ್ಷಿಣ ಕನ್ನಡ ಜಿಲ್ಲೆಯ ಓರ್ವ ಸಹಕಾರಿ ಸಾಮಾಜಿಕ ಮತ್ತು ಧಾರ್ಮಿಕ ನಾಯಕರಾದ ಸಹಕಾರಿ ರತ್ನ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ವಹಿಸಿಕೊಂಡದ್ದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ. ಬಹುಶಃ ಇದೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಸಹಕಾರಿಗಳಿಗೆ ಮುಕುಟಪ್ರಾಯ ಎನ್ನುವಂಥದ್ದನ್ನು ಹೇಳಲಿಕ್ಕೂ ನಾನು ಸಂತೋಷ ಪಡ್ತೇನೆ. ಆತ್ಮೀಯರೇ, ಸಹಕಾರಿ ರಂಗದಲ್ಲಿ ನಾನೊಬ್ಬ ಬೆಟ್ಟಂಪಾಡಿ ಕೃಷಿ ಪತ್ತಿನ ಸಹಕಾರಿ ಸಂಘದ ನಿರ್ದೇಶಕನಾಗಿ ಅಧ್ಯಕ್ಷನಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಿರತಕ್ಕಂತಹ ಸಂದರ್ಭದಲ್ಲಿ ಕೀರ್ತಿಶೇಷರಾದ ಜೀವನ್ ಭಂಡಾರಿಗಳ ಜೊತೆ ನಾನು ಸಹಕಾರಿ ವ್ಯವಸ್ಥೆಯ ಬಗ್ಗೆ ಕೇಂದ್ರ ಸಹಕಾರಿ ಬ್ಯಾಂಕಿಗೆ ಹೋಗ್ತಾ ಇದ್ದೆ. ಬಹುಶಃ ಜೀವನ್ ಭಂಡಾರಿಗಳ ಕೀರ್ತಿಶೇಷರಾದ ನಂತರ ಈ ಭಾಗದಲ್ಲಿ
ನಿರ್ದೇಶಕ ಹುದ್ದೆ ಖಾಲಿಯಾದಂತಹ ಸಂದರ್ಭದಲ್ಲಿ ಈಗಿನ ಶಾಸಕರಾಗಿರತಕ್ಕಂತಹ ಅಶೋಕ್ ಕುಮಾರ್ ರೈಗಳ ಮೂಲಕ ನನ್ನನ್ನು ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ಗುರುತಿಸಿ ಆಯ್ಕೆ ಮಾಡುವಂತಹ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಬಹುಶಃ ಆ ನಂತರ ಕಳೆದ 11 ವರ್ಷಗಳಿಂದ ರಾಜೇಂದ್ರ ಕುಮಾರ್ ಅವರ ನೆರಳಿನಾಡಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೇನೆ. ಬಹುಶಃ ಇವತ್ತು ರಾಜೇಂದ್ರ ಕುಮಾರ್ರ ಜೊತೆ ನನ್ನನ್ನು ಅಭಿನಂದಿಸತಕ್ಕಂತಹ ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಿ. ದೊಡ್ಡ ಆಲದ ಮರದ ಅಡಿಯಲ್ಲಿ ಒಂದು ಸಸಿ ಇದ್ದಂತೆ ನಾನು ರಾಜೇಂದ್ರ ಕುಮಾರ್ ಅವರು ಆಲದ ಮರದ ಹಾಗೆ ಬೆಳೆದಿರತಕ್ಕಂತಹ ಒಬ್ಬ ವ್ಯಕ್ತಿ. ಆ ಆಲದ ಮರದ ಅಡಿಯಲ್ಲಿ ಒಂದು ಸಸಿ ಹೇಗುಂಟ ಹಾಗೆ ಆ ಸಸಿಯಾಗಿ ಇರತಕ್ಕಂತಹ ನನ್ನನ್ನು ರಾಜೇಂದ್ರ ಕುಮಾರ್ರೊಂದಿಗೆ ನನ್ನನ್ನು ಗುರುತಿಸಿದ್ದೀರಿ. ಬಹುಶಃ ನಾನೆಲ್ಲರಿಗೂ ಅಭಾರಿಯಾಗ್ತಾ ಈ ಸಂದರ್ಭದಲ್ಲಿ ನೀವು ಕೊಟ್ಟಿರತಕ್ಕಂತಹ ಅಭಿನಂದನೆಗೆ ಅಭಾರಿಯಾಗಿ ತಾವು ಇಟ್ಟಿರತಕ್ಕಂತಹ ಪ್ರೀತಿ ವಿಶ್ವಾಸವನ್ನು ಉಳಿಸಿಕೊಂಡು ಸಹಕಾರಿ ಕ್ಷೇತ್ರದಲ್ಲಿ ಮುನ್ನಡೆಯುತ್ತೇನೆ ಎನ್ನುವಂತಹ ವಿಶ್ವಾಸವನ್ನು ಹೇಳ್ತಾ ಈ ಸಂದರ್ಭದಲ್ಲಿ ಪುತ್ತೂರು ಉಪವಿಭಾಗದ ಸಹಕಾರಿ ಬಂಧುಗಳ ವತಿಯಿಂದ ಅಭಿನಂದನಾ ಕಾರ್ಯಕ್ರಮ ನಡೆದಿದೆ. ಈ ಅಭಿನಂದನಾ ಕಾರ್ಯಕ್ರಮದಲ್ಲಿ ನಮ್ಮಿಬ್ಬರನ್ನು ಗುರುತಿಸಿರತಕ್ಕಂಥ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಸಹಕಾರ. ಶಶಿಕುಮಾರ್ ರೈ ಬಾಲಿವುಡ್ ಅವರು ಇಂಥ ಅನೇಕ ಕಾರ್ಯಕ್ರಮಗಳನ್ನು, ಅಭಿನಂದನಾ ಕಾರ್ಯಕ್ರಮಗಳನ್ನು ಹಲವಾರು ಕಡೆ ಆಯೋಜಿಸಿ, ವಿಶೇಷವಾಗಿ ಈ ವೇದಿಕೆಯಲ್ಲಿ, ಈ ಸಭಾಂಗಣದಲ್ಲಿ ಕೂಡ ಆಯೋಜಿಸಿ ಅಭಿನಂದಿಸಿದಂಥ ಶಶಿಕುಮಾರ್ ರೈ ಬಾಲಿವುಡ್ ಅವರು ಇವತ್ತು ನಮ್ಮ ಮುಂದೆ ಅವರ ಅಭಿನಂದನೆಯನ್ನು ಸ್ವೀಕರಿಸುವಂಥದ್ದು ಬಹಳ ಖುಷಿಯ ವಿಚಾರ, ಅತ್ಯಂತ ಸಂತಸದ ವಿಚಾರ. ತಮ್ಮ ಅಭಿಮಾನದ ಕೃತಜ್ಞತೆಯ ಮಾತುಗಳಿಗೆ ವಿಶೇಷವಾದ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಧನ್ಯವಾದ ಸಮರ್ಪಣೆ ರಾಷ್ಟ್ರಗೀತೆ ಆದ ಬಳಿಕ ಎಲ್ರಿಗೂ ಗೌರವಾರ್ಪಣೆ ಮಾಡಲಿಕ್ಕೆ ಕೆಲವರು ಅವಕಾಶವನ್ನು ಕೇಳಿದ್ದಾರೆ. ಅವಕಾಶ ಇದೆ ಅಂತ ಹೇಳುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಈ ಒಂದು ಅವಿಸ್ಮರಣೀಯವಾದ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿದವರು ಮಾನ್ಯ ರಾಕೇಶ್ ರೈ ಕೆಡಿಂಜಿಯವರು. ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು ಅವರಿಗೆ ಒಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕೆಂದು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸುಳ್ಯ ವಿಧಾನಸಭಾ ಕ್ಷೇತ್ರದ ಅಕ್ರಮ ಸಕ್ರಮ ಸಮಿತಿಯ ಮಾಜಿ ಸದಸ್ಯರಾಗಿ ಹಲವಾರು ಸಂಘ ಸಂಸ್ಥೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಸುಮಾರು 62 ಬಾರಿ ರಕ್ತದಾನ ಮಾಡಿರತಕ್ಕಂಥ ಶ್ರೀಯುತ ರಾಕೇಶ್ ರೈ ಕೆಡಿಂಜಿ ಅವರನ್ನು ಎಲ್ಲ ಸಹಕಾರಿಗಳ ಪರವಾಗಿ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಮಾನ್ಯ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ವಂದನೆಗಳು. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ಈ ಒಂದು ಅಭಿನಂದನಾ ಸಮಿತಿಯ ಕಾರ್ಯದರ್ಶಿ, ಮುಂಡೂರು CA ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿರತಕ್ಕಂಥ ಶ್ರೀಯುತ ಜಯಪ್ರಕಾಶ್ ರೈ ಈ ಕಾರ್ಯಕ್ರಮದ ಭಾಗವಹಿಸಿದಂಥ ಎಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸುವುದರ ಮೂಲಕ ತನ್ನ ಜವಾಬ್ದಾರಿಯನ್ನು ಅತ್ಯಂತ ಸುಸೂತ್ರವಾಗಿ ಮಾಡಿರತಕ್ಕಂಥ ಶ್ರೀಯುತ ಜಯಪ್ರಕಾಶ್ ರೈ ಅವರು. ಪುತ್ತೂರು ರಾಷ್ಟ್ರಗೀತೆ ಇದೆ, ದಯವಿಟ್ಟು ಎಲ್ಲರೂ ಸಹಕರಿಸಬೇಕು. ಪುತ್ತೂರು ಉಪವಿಭಾಗದ ವತಿಯಿಂದ ಬಹಳ ಅರ್ಥಪೂರ್ಣವಾಗಿ ನಡೆಯುತ್ತಿರತಕ್ಕಂತಹ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ನ್ಯಾಷನಲ್ ಪ್ರೆಸ್ ಕಾನ್ಫರೆನ್ಸ್ ಆಫ್ ಇಂಡಿಯಾ NCR ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಗೊಂಡಂತಹ ಈ ಸಂದರ್ಭವನ್ನು ಅವರಿಗೆ ಪ್ರೀತಿಪೂರ್ವಕವಾಗಿ ಸಲ್ಲಿಸಿರ್ತಕ್ಕಂತಹ ಈ ಒಂದು ಅಭಿವಂದನಾ ಸಭೆಯಲ್ಲಿ ನಮ್ಮ ಒಂದು ಉಪವಿಭಾಗದ ಎಲ್ಲ ಸಹಕಾರಿಗಳ ಸಮ್ಮುಖದಲ್ಲಿ ಬಂದು ಆ ಒಂದು ಅಭಿವಂದನೆಯನ್ನು ಸ್ವೀಕರಿಸಿ ನಮ್ಮೆಲ್ಲರನ್ನು ಮಾರ್ಗದರ್ಶಕರಾಗಿ ನಮಗೆ ಸದಾ ಮಾರ್ಗದರ್ಶನ ನೀಡುತ್ತಿರುವಂತಹ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ಯುವ ನೇತಾರ ನಮ್ಮೆಲ್ಲರ ಆತ್ಮೀಯ ಮಾರ್ಗದರ್ಶಕರು ಶಶಿಕುಮಾರ್ ರೈ ಬಾಲಿವುಡ್ ಇವರು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಪುತ್ತೂರು ಉಪವಿಭಾಗದ ಎಲ್ಲ ಸಹಕಾರಿಗಳ ಪರವಾಗಿ ಅವರನ್ನು ಅಭಿವಂದನೆಯನ್ನು ಮಾಡಿರತಕ್ಕಂಥದ್ದು, ಅವರನ್ನು ಸ್ವೀಕರಿಸಿರುವುದು ನಮ್ಮೆಲ್ಲರ ಸೌಭಾಗ್ಯ. ಅವರ ಕಾರ್ಯದಕ್ಷತೆ ಇನ್ನೂ ಕೂಡ ಹೆಚ್ಚಾಗಿ ಅರಳಲಿ ಎಂದು ಹೇಳುತ್ತಾ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಹಿರಿಯರು ನಮ್ಮೆಲ್ಲರ ಮಾರ್ಗದರ್ಶಕರು ಕಾರ್ಯಕ್ರಮದ ಉದ್ಘಾಟನೆ ಮಾಡಿರತಕ್ಕಂತಹ ಸನ್ಮಾನ್ಯ ಶ್ರೀ ಬಿ ರಮಾನಾಥ ರೈ ಅವರನ್ನು ಎಲ್ಲ ಸಮಸ್ತ ಸಹಕಾರಿಗಳ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ಈ ಎರಡು ದಿಗ್ಗಜರನ್ನು
ಸನ್ಮಾನಿಸಿದಂತಹ ಸನ್ಮಾನ್ಯ ಡಾಕ್ಟರ್ ಶ್ಯಾಮ್ ಭಟ್ IAS ಅಧ್ಯಕ್ಷರು, ಮಾನವ ಹಕ್ಕುಗಳ ಆಯೋಗ, ಕರ್ನಾಟಕ ಸರ್ಕಾರ ಸರಿಯಾದ ಸಮಯಕ್ಕೆ ಬಂದು ತಮ್ಮ ಈ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪ್ರೀತಿಪೂರ್ವಕವಾದಂತಹ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಅಭಿನಂದನಾ ಭಾಷಣವನ್ನು ಮಾಡಿರತಕ್ಕಂತಹ ಸನ್ಮಾನ್ಯ ಶ್ರೀ ನಳಿನ್ ಕುಮಾರ್ ಕಟೀಲ್, ಮಾಜಿ ಸಂಸದರು, ದಕ್ಷಿಣ ಕನ್ನಡ ಲೋಕಸಭಾ, ಇವರನ್ನು ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಈ ಒಂದು ಸಮಾರಂಭದ ಅಧ್ಯಕ್ಷರು ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು, ಪುತ್ತೂರಿನ ಜನಪ್ರಿಯ ಶಾಸಕರು, ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮೆಲ್ಲರ ನೆಚ್ಚಿನ ಲೋಕಸಭಾ ಸದಸ್ಯರು ಸನ್ಮಾನ್ಯ ಶ್ರೀ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಈಗಾಗಲೇ ನಮ್ಮ ಕಾರ್ಯಕ್ರಮದ ಮುಂಚಿತವಾಗಿ ಬಂದು ಶುಭ ಹಾರೈಸಿ ಹೋಗಿರತಕ್ಕಂಥದ್ದು. ತಮ್ಮೆಲ್ಲರ ಸಮಸ್ತ ಸಹಕಾರಿಗಳ ಪರವಾಗಿ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ, ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ಸುಳ್ಯ ಶಾಸಕರು ಸನ್ಮಾನ್ಯ ಕುಮಾರಿ ಭಾಗೀರಥಿ ಮುರುಳ್ಯ ಅವರು ಕೂಡ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿರುತ್ತಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಪುತ್ತೂರಿನ ಮಾಜಿ ಶಾಸಕರು ಸನ್ಮಾನ್ಯ ಶ್ರೀ ಸಂಜೀವ ಮಠಂದೂರು ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಸನ್ಮಾನ್ಯ ಶ್ರೀ ಕೆ ಸೀತಾರಾಮ್ ರೈ ಸವಣೂರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಶುಭಾಶಯವನ್ನು ಕೋರಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ವೇದಿಕೆಯಲ್ಲಿ ಶ್ರೀ ಸುಚರಿತ ಶೆಟ್ಟಿ KMF ಅಧ್ಯಕ್ಷರು, ಇವರನ್ನು ತಮ್ಮೆಲ್ಲರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಮಾನ್ಯರಾದ ಶ್ರೀ ಸದಾಶಿವ ಉಲ್ಲಾಲ್ ಮೂಡಾ ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿರ್ದೇಶಕರು, ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಮಾನ್ಯರಾದ ಶ್ರೀ ಜಯರಾಜ್ ರೈ DCS ಬ್ಯಾಂಕ್ ನಿರ್ದೇಶಕರು ಹಾಗೂ ರಾಮಕೃಷ್ಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷರು, ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಮಾನ್ಯ ಶ್ರೀ ಭಾಸ್ಕರ್ ಕೋಟ್ಯಾನ್ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರು, ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಬ್ಯಾಂಕಿನ ಗೌರವಾನ್ವಿತ MD ಆದಂಥ ಗೋಪಾಲಕೃಷ್ಣ ಭಟ್ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ KMFನ MD ಇದ್ದಾರೆ, ಅವರನ್ನು ಹಾಗೆ ಅಧಿಕಾರಿ ವರ್ಗದವರಿದ್ದಾರೆ, ಅವರನ್ನು ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಸಹಕಾರಿ ಯೂನಿಯನ್ನ ನಿರ್ದೇಶಕರು ಈ ಒಂದು ಸಮಾರಂಭದಲ್ಲಿ ಗೌರವವನ್ನು ಸ್ವೀಕರಿಸಿದಂತಹ ವಿಷ್ಣು ಭಟ್ ಮೊಲೆತೋಟ, ಶ್ರೀ ಮಂಜುನಾಥ್ NS, ಶ್ರೀ ಸತೀಶ್ ಕಾಶಿಪಟ್ನ, ಶ್ರೀ ಪ್ರವೀಣ್ ಗಿಲ್ಬರ್ಟ್ ಡಿಸೋಜಾ, ಇವರನ್ನು ಎಲ್ಲರನ್ನು ಕೂಡ ಎಲ್ಲ ಸಮಸ್ತ ಸಹಕಾರಿಗಳ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಈ ಒಂದು ಪುತ್ತೂರು ಉಪವಿಭಾಗದ ಮಟ್ಟದಲ್ಲಿ ಸಹಕಾರಿಗಳ ಪೂರ್ವ ಸಭೆಯಲ್ಲಿ ಆದಂತೆಯೇ ನಮ್ಮ SB ಜಯರಾಮ್ ರೈ ಅವರು ಅಧ್ಯಕ್ಷರು, ದಕ್ಕ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ನಿರ್ದೇಶಕರು, ಹಾಗೆ KMFನ ಉಪಾಧ್ಯಕ್ಷರು, ಈ ಒಂದು ಅಭಿನಂದನಾ ಸಮಿತಿಯ ಅಧ್ಯಕ್ಷರು, ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರುವಂತಹ ನಮ್ಮ ನೆಚ್ಚಿನ ಅಧ್ಯಕ್ಷರು ಶ್ರೀ SB ಜಯರಾಮ್ ರೈ ಅವರನ್ನು ತಮ್ಮೆಲ್ಲರ ಸಮಸ್ತ ಸಹಕಾರಿಗಳ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮದ ಗೌರವ ಸಲಹೆಗಾರರು ಸದಾ ಮಾರ್ಗದರ್ಶನ ನೀಡುತ್ತಿದ್ದು ಈ ಒಂದು ಕಾರ್ಯಕ್ರಮ ಯಶಸ್ವಿಗೆ ಕಾರಣಕರ್ತರಾದಂತಹ ನನ್ನ ಅಚ್ಯುತ ಮುಡೆತಾಯ, ಗೌರವ ಸಲಹೆಗಾರರು, ಅಧ್ಯಕ್ಷರು ಕಾವು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ, ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ದಕ್ಕ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರು, ಈ ಒಂದು ಅಭಿನಂದನಾ ಸಮಿತಿಯ ಸಂಚಾಲಕರಂತ SN ಮನ್ಮಥ, ಇವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಕುಶಾಲಪ್ಪ ಗೌಡ ಪೂವಾಜೆ ಸಂಚಾಲಕರು ಈ ಅಭಿನಂದನಾ ಸಮಿತಿ, ಹಾಗೆ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರು, ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ತಾಲೂಕು ಸಂಚಾಲಕರಂತ ಪ್ರಕಾಶ್ ಚಂದ್ರ ರೈ ಕೈಕಾರ ಪುತ್ತೂರು ತಾಲೂಕು, ಸಂತೋಷ್ ಕುತ್ತಮಟ್ಟೆ ಸುಳ್ಯ ತಾಲೂಕು, ಗಣೇಶ್ ಉದನಾಡ್ಕ ಕಡಬ ತಾಲೂಕು, ರಾಘವೇಂದ್ರ ನಾಯಕ್ ಬೆಳ್ತಂಗಡಿ ತಾಲೂಕು, ಈ ಎಲ್ಲ ಸಂಚಾಲಕರ ಶ್ರಮದಿಂದಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿ ಬಂದಿದೆ. ಇವರೆಲ್ಲರಿಗೂ ಸಮಸ್ತ ಸಹಕಾರಿಗಳ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮವನ್ನು
ಬಹಳ ಅರ್ಥಪೂರ್ಣವಾಗಿ ನಿರ್ವಹಿಸಿದಂತಹ ರಾಕೇಶ್ ರೈ ಕೆಡಂಜಿ ಹಾಗೂ ಚಂದ್ರಶೇಖರ್ ಸವಣೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಕಾರ್ಯನಿರ್ವಹಣಾಧಿಕಾರಿ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ, ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ಆಗಬೇಕಿದ್ರೆ ಪುತ್ತೂರು ಉಪವಿಭಾಗದ 66 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಒಂದು ದೊಡ್ಡ ಕೊಡುಗೆಯಿಂದ ಈ ಒಂದು ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಆಗಿದೆ. ಸೇರಿದಂಥ ಎಲ್ಲ ಜನಸ್ತೋಮ ಈ ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟಿರುವಂತಹ ಎಲ್ಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು, ಕಾರ್ಯನಿರ್ವಹಣಾಧಿಕಾರಿಗಳು, ನಿರ್ದೇಶಕರು, ಸಿಬ್ಬಂದಿ ವರ್ಗ ಹಾಗೆ ಎಲ್ಲ ಸದಸ್ಯರಿಗೆ ಪ್ರೀತಿಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ MPCSನ ಎಲ್ಲ 3 ತಾಲೂಕಿನ MPCSನ ಅಧ್ಯಕ್ಷರು, ಕಾರ್ಯದರ್ಶಿಗಳು, ನಿರ್ದೇಶಕರು ಹಾಗೆ ಸಿಬ್ಬಂದಿ ವರ್ಗದವರಿಗೆ ಕೂಡ ಪ್ರೀತಿಪೂರ್ವಕ ಕೃತಜ್ಞತೆಗಳು. ಹಾಗೆ DCC ಬ್ಯಾಂಕಿನ 3 ತಾಲೂಕಿನ ಎಲ್ಲ ವ್ಯವಸ್ಥಾಪಕರಿಗೆ, ಸಿಬ್ಬಂದಿ ವರ್ಗದವರಿಗೆ ಪ್ರೀತಿಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ನವೋದಯ ಸ್ವಸಹಾಯ ಗುಂಪಿನ ವಲಯ ಮೇಲ್ವಿಚಾರಕರು, ನವೋದಯ ಸ್ವಸಹಾಯ ಗುಂಪಿನ ಅನಿಮೇಟರ್ಗಳು ಹಾಗೆ ಸ್ವಸಹಾಯ ಗುಂಪಿನ ಸದಸ್ಯರಿಗೆ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಸೇರಿರ್ತಕ್ಕಂಥ ಎಲ್ಲ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ದುಡಿತಕ್ಕಂಥ ಎಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ದೃಶ್ಯ ಮಾಧ್ಯಮದವರಿಗೆ, ಪತ್ರಿಕಾ ಮಾಧ್ಯಮದವರಿಗೆ ಎಲ್ಲರಿಗೂ ಒಂದೇ ಮಾತಲ್ಲಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಎಲ್ಲ ಅರ್ಥಪೂರ್ಣ ಕಾರ್ಯಕ್ರಮ ತಮ್ಮೆಲ್ಲರ ಸಹಕಾರದಿಂದ ಸಹಭಾಗಿತ್ವದಿಂದ ಆಗಿದೆ. ಈ ಪ್ರೀತಿ ವಿಶ್ವಾಸ ಇನ್ನಷ್ಟು ಈ ಒಂದು ಪುತ್ತೂರು ಉಪವಿಭಾಗದ ಮಟ್ಟದಲ್ಲಿ ಇರಲಿ. ಪುತ್ತೂರು ಯಾವಾಗಲೂ ಸಹಕಾರಿಗಳ ಒಂದು ಮೂಲ. ಈ ಒಂದು ಮೂಲದಲ್ಲಿ ನಾವೆಲ್ಲ ಕೇಂದ್ರ ಸ್ಥಾನವನ್ನು ಇಟ್ಟುಕೊಂಡು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಎಲ್ಲರ ಸಹಕಾರವನ್ನು ನೀಡಿರುವುದಕ್ಕೆ ಎಲ್ಲರನ್ನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇನ್ನೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಕೃತಜ್ಞತಾ ಭಾಷಣವನ್ನು ಕೊನೆಗೊಳಿಸ್ತೇನೆ. ಅವಕಾಶಕ್ಕಾಗಿ ವಂದನೆಗಳು. ಅತ್ಯಂತ ವ್ಯವಸ್ಥಿತ ಸಂಭ್ರಮ ಖುಷಿಯ ಈ ಅಭಿವಂದನಾ ಸಮಾರಂಭದ ಕೊನೆಯದಾಗಿ ಧನ್ಯವಾದ ಸಮರ್ಪಣೆಯನ್ನು ಎಲ್ಲರನ್ನು ಸ್ಮರಿಸಿಕೊಂಡು ಮಾಡಿದಂಥ ಅಭಿವಂದನಾ ಸಮಿತಿಯ ಕಾರ್ಯದರ್ಶಿಗಳು, ಮುಂಡೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಆಗಿರುವಂಥ ಈ ಒಂದು ಕಾರ್ಯಕ್ರಮಕ್ಕಾಗಿ ಅತ್ಯಂತ ಹೆಚ್ಚು ಶ್ರಮ ಮತ್ತು ದುಡಿಮೆಯನ್ನು ಮಾಡಿದಂಥ ಜಯಪ್ರಕಾಶ್ ರೈಸಿ ಅವರಿಗೆ ಕೂಡ ವಿಶೇಷವಂತ ಅಭಿವಂದನೆಯನ್ನು ಸಲ್ಲಿಸ್ತಾ ಎಲ್ಲ ಬಂಧುಗಳು ಸಹಭೋಜನವನ್ನು ಸ್ವೀಕರಿಸಿಯೇ ತೆರಳಬೇಕು ಅಂತೇಳಿ ಅಭಿವಂದನಾ ಸಮಿತಿಯ ಪರವಾಗಿ, ಸಂಘಟಕರ ಪರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಪುತ್ತೂರು ಉಪವಿಭಾಗದ 4 ತಾಲೂಕಿನ ಎಲ್ಲ ಸಹಕಾರಿ ಬಂಧುಗಳು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳು, ವಿವಿಧ ಪತ್ತಿನ ಸಹಕಾರಿ ಸಂಘಗಳ ಸಹಕಾರ, ಸಹಯೋಗ, ಸಹಭಾಗಿತ್ವದೊಂದಿಗೆ ನಡೆದ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮೂಡಿ ಬಂದಿದೆ. ಸಾವಕಾಶವಾಗಿ ಅಭಿನಂದಿಸುವಂತೆಲ್ಲ ಬಂಧುಗಳು ಬಂದು ಆ ಬಳಿಕ ಸಹಭೋಜನವನ್ನು ಸ್ವೀಕಾರ ಮಾಡಿಕೊಂಡು ತೆರಳಬೇಕು ಅಂತೇಳಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ.